ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನೇತಿ ನಾಮಿನಿ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಯತ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ತೇ ನಮಃ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಿ ಕಿ ಜೈ. नामाचारी हरिदास ठाकुर की जय. श्रीला प्रभुपाद की जय. हरे कृष्णा हरे कृष्णा. ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಎರಡನೇ ದಿನಕ್ಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ. ಸ್ವಾಗತ ಎಲ್ಲರಿಗೂ, ಸುಸ್ವಾಗತ. ಇವತ್ತು ಭಗವದ್ಗೀತೆ ಎರಡನೇ ದಿನ, ಅಧ್ಯಾಯ 2 ಗೀತೆಯ ಸಾರಾಂಶ. 18 ದಿನಗಳಲ್ಲಿ ಭಗವದ್ಗೀತೆನ ಕಲಿಯುವ ಈ ಒಂದು ಜರ್ನಿಯಲ್ಲಿ ಎರಡನೇ ದಿನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಅಧ್ಯಾಯ ಸಾಂಖ್ಯ ಯೋಗ, ಅಂದ್ರೆ ಗೀತೆಯ ಸಾರಾಂಶ ಅಂತ ಹೇಳಿದ್ರೆ ಇದು ಈ ಒಂದು ಅಧ್ಯಾಯದಲ್ಲಿ ಕೃಷ್ಣ ಅಂದ್ರೆ ಕಂಪ್ಲೀಟ್ ಅಂದ್ರೆ 18 ಅಧ್ಯಾಯಗಳಲ್ಲಿ ಏನೇನು ಹೇಳ್ತಾರೋ ಅದನ್ನೆಲ್ಲನೂ ಈ ಒಂದು ಅಧ್ಯಾಯದಲ್ಲಿ ಹೇಳ್ತಾರೆ. ಹಾಗಾದ್ರೆ ಮತ್ತೆ ಯಾಕೆ ಕಂಟಿನ್ಯೂ ಆಯ್ತು ಅಂದ್ರೆ ಅರ್ಜುನ ಈ ಎಂಡ್ ಆಗುವಾಗ ಅವನಿಗೆ ಆಲ್ರೆಡಿ ಅಕ್ಸೆಪ್ಟ್ ಮಾಡ್ಕೊಳ್ತಾನೆ, ಅಂದ್ರೆ ಕೃಷ್ಣನ ಅಂದ್ರೆ ಎಲ್ಲಾ ಅಂದ್ರೆ ಅವನಿಗೆಲ್ಲ ಅರ್ಥ ಆಗಿರುತ್ತೆ, ಅಂದ್ರೆ ಏನು ಭಗವದ್ಗೀತೆ ಒಂದು ನಾಲೆಜ್ ಏನಿದೆ ಎಲ್ಲ ಗೊತ್ತಾಗಿರುತ್ತೆ. ಬಟ್ ಏನಂತ ಹೇಳಿದ್ರೆ ಅದನ್ನ ಮತ್ತೆ ಡೀಟೇಲ್ ಆಗಿ ಹೋಗುವಂಥದ್ದು, ಬೇರೆ ಚಾಪ್ಟರ್ ಅಲ್ಲಿ ಡೀಟೇಲ್ ಆಗಿ, ಇದರಲ್ಲಿ ನಮ್ಗೆ ಒಂದು ಸಮ್ಮರಿ ತರ ಸಿಗುತ್ತೆ. ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಸೊ ತುಂಬಾ ಇಂಟ್ರೆಸ್ಟಿಂಗ್ ಚಾಪ್ಟರ್ ಕೂಡ. ಸೊ ನಿನ್ನೆದು ಕ್ವಿಕ್ ರೀಕ್ಯಾಪ್. ಯಾರಿಗಾದ್ರೂ ನೆನ್ಪಿದ್ಯಾ 5 ಕಾರಣಗಳು ಅರ್ಜುನ ಕೊಡುವಂಥದ್ದು? ಯುದ್ಧ ಮಾಡಕ್ಕಾಗಲ್ಲ ಅಂತ ಹೇಳಿ 5 ಕಾರಣ ಕೊಡ್ತಾನೆ. ಸೊ ಯಾರಿಗಾದ್ರೂ ಗೊತ್ತಾ, ನೆನ್ಪಿದ್ಯಾ ಕಾರಣಗಳು ಯಾವುದು ಅಂತ ಹೇಳ್ಬೋದಾ ಯಾರಾದ್ರೂ? ಹ್ಯಾಂಡ್ ರೈಸ್ ಮಾಡ್ಬೋದು ಗೊತ್ತಿದ್ರೆ. 5 ಕಾರಣಗಳು ಯಾವುದು? ಎಸ್ ದೇವಕಿ ಹೇಳಿ ಮಾತಾಜಿ. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹೇಳಿ ಮಾತೆ. ಅರ್ಜುನನಿಗೆ ಕೌರವರ ಬಗ್ಗೆ ಸಹಾನುಭೂತಿ ಇರುತ್ತೆ ಒಂದು. ಆಮೇಲೆ ಸಹಾನುಭೂತಿ ಸಂತೋಷನೇ ಇರೋದಿಲ್ಲ ಅವನಿಗೆ ಯುದ್ಧ ಮಾಡ್ಲಿಕ್ಕೆ. 2 ಕಾರಣ ಆಯ್ತು. ಆಮೇಲೆ ಯುದ್ಧ ಮಾಡಿದ್ರೆ ಪಾಪ ಹತ್ತುತ್ತೆ ಅನ್ನುವಂತ ಪಾಪ ಪ್ರಜ್ಞೆ. ವೆರಿ ನೈಸ್. ಎಸ್. ಆಮೇಲೆ ಕುಟುಂಬದ ಸಂಪ್ರದಾಯಗಳು ಅಡ್ಡಿ ಬರುತ್ತೆ. ಹೌದು. ಆಮೇಲೆ ನಿರ್ಣಯ ಅಂತ ಹೇಳಿದ್ರಿ 5th. ಹಾ, ಎಸ್, ವೆರಿ ಗುಡ್. ಸೊ ಕುಟುಂಬ ಸಂಪ್ರದಾಯ ಒಂದು, ಪಾಪ ಅಂದ್ರೆ ಇದು ಸಹಾನುಭೂತಿ. ಮೊದಲನೇದು ಸಹಾನುಭೂತಿ, ಮತ್ತೆ ಪಾಪ ಹತ್ಕೊಳ್ಳುತ್ತೆ, ಮತ್ತೆ ಕುಟುಂಬ ಸಂಪ್ರದಾಯಗಳು, ಮತ್ತೆ ಇದು ಫ್ಯಾಮಿಲಿ ಟ್ರೆಡಿಷನ್ಸ್ ಇನ್ ಕಂಪ್ಯಾಷನ್, ಮತ್ತೆ ಇದು ಸಂತೋಷ ಇಲ್ಲ. ನೋ ಹ್ಯಾಪಿ, ಸಂತೋಷ ಇಲ್ಲ, ಮತ್ತೆ ನಿರ್ಣಯ ಮಾಡ್ಕೊಳಕ್ ಆಗಲ್ಲ ಅವನಿಗೆ. ಹರೇ ಕೃಷ್ಣ. ಸೊ ಸಹಾನುಭೂತಿ ಯಾಕೆ ಅಂತ ಹೇಳಿದ್ರೆ ಅವನು ದೇಹದ ಭಾವನೆಯಲ್ಲಿ ಇರ್ತಾನೆ. ಅಂದ್ರೆ ನಾನು ಕೊಂದ್ರೆ ಅವರೆಲ್ಲ ಅಂದ್ರೆ ಇದು ಸಹಾನುಭೂತಿ ಯಾಕೆ ಬರುತ್ತೆ ಅಂದಾಗ, ನಾವು ಯಾವಾಗ ನಮ್ ದೇಹದ ಭಾವನೆಯಲ್ಲಿ ನಾವು ಯಾವಾಗ ಅನ್ಕೊಳ್ತೀವಿ ಆಗ ಅವನಿಗೆ, ಅಂದ್ರೆ ನಾನು ಎಲ್ಲರನ್ನ ಇವರೆಲ್ಲ ಯುದ್ಧದಲ್ಲಿ ನನ್ನ ಸೋದರ ಅಂದ್ರೆ ಎಲ್ಲ ಸಂಬಂಧಿಗಳೆಲ್ಲ ಇದ್ದಾರೆ, ಅವ್ರನ್ನೆಲ್ಲ ಸಾಯಿಸಿದ್ರೆ ಅಂತ ಹೇಳಿ ಅವ್ರ ಮೇಲೆ ಒಂದು ಕಂಪ್ಯಾಷನ್ ಅಂದ್ರೆ ಸಹಾನುಭೂತಿ ಬರುತ್ತೆ. ಸೊ ಮತ್ತೆ ಸಂತೋಷ ಇಲ್ಲ, ಅಂದ್ರೆ ನಾನೀಗ ಯುದ್ಧದಲ್ಲಿ ಗೆದ್ರುನು ಎಲ್ಲರೂ ಸತ್ ಮೇಲೆ ನಾನು ಅದನ್ನ ಈ ತರ ಒಂದು ರಾಜ್ಯ ಹಿಡಿದು ಸಿಕ್ಕಿದ್ರು ನನಗೆ ಏನ್ ಸಂತೋಷ ಅಂತ ಹೇಳಿ ಅವನು ಅದೊಂದು ಕಾರಣ ಹೇಳ್ತಾನೆ. ಮತ್ತೆ ಪಾಪ. ಸೊ ಅಂದ್ರೆ ಈ ತರ ಅಂದ್ರೆ ಗುರುಗಳನ್ನ ಎಲ್ಲ ಸಾಯಿಸುವಂತದ್ದು ಒಂದು ಪಾಪದ ಕೆಲಸ. ಸೊ ಅದರಿಂದ ನನಗೆ ಪಾಪ ಬರ್ಬೋದು ಅಂತ. ಮತ್ತೆ ಕುಟುಂಬ ಸಂಪ್ರದಾಯಗಳು ಅಂತ ಹೇಳಿದ್ರೆ, ಅಂದ್ರೆ ಈಗ ಅವರು ಈಗ ಯುದ್ಧದಲ್ಲಿ ಬಂದಿರೋ ಸೈನಿಕರೆಲ್ಲ ಏನಿದ್ದಾರೆ, ಸೊ ಅವರೆಲ್ಲ ಸತ್ರೆ ಅವರ ಹೆಂಡತಿ ಮಕ್ಕಳಿಗೆ ಸರಿಯಾದ ಒಂದು ವಿದ್ಯಾಭ್ಯಾಸ ಸಿಗಲ್ಲ. ಮತ್ತೆ ಅವರು ಅಂದ್ರೆ ಆಗೆಲ್ಲ ವರ್ಣಾಶ್ರಮ ಧರ್ಮ ಅಂತ ಹೇಳಿ, ಅಂದ್ರೆ ಸರಿಯಾದ ಒಂದು ಮಾರ್ಗದರ್ಶನ ಇಲ್ಲದೆ ಮಕ್ಕಳು ಹಾಳಾಗ್ತಾರೆ. ಸೊ ಅಂತ ಹಾಳಾದ್ರೆ ಆ ಮಕ್ಕಳು ಒಂದು ಸಮಾಜಕ್ಕೆನೆ ಒಂದು ಅಂದ್ರೆ ತುಂಬಾ ತೊಂದರೆ ಕೊಡುವಂತ ಒಂದು ಜನರೇಷನ್ ಆಗ್ಬೋದು ಅಂತ ಹೇಳಿ, ಅಂದ್ರೆ ವರ್ಣಶಂಕರ ಅಂತ ಹೇಳ್ತಾರೆ ಅವರಿಗೆ. ಸೊ ಆತರ ಒಂದು ಆಗ್ಬೋದು, ಆತರದಿಂದ ಅಂದ್ರೆ ಅವ್ರ ತಂದೆ ಇಲ್ದಂಗಾಗಿ ತಬ್ಲಿಗಳಾಗಿ ಆತರ ಒಂದು ತಪ್ಪು ದಾರಿಗಳು ಹಿಡಿಬಹುದು. ಮತ್ತೆ ಹೆಂಗಸರಿಗೂ ಒಂದು ಪ್ರೊಟೆಕ್ಷನ್ ಅನ್ನೋದಿರಲ್ಲ ಹೆಂಡತಿರಿಗೆ ಅಂತೆಲ್ಲ ಹೀಗೆಲ್ಲ ಕಾರಣ ಕೊಡ್ತಾನೆ. ಮತ್ತೆ ಕೊನೆಯದಾಗಿ ನಿರ್ಣಯ. ಸೊ ಅವನಿಗೆ ನಿರ್ಣಯ ಮಾಡಕ್ಕಾಗಲ್ಲ. ಲೈಕ್ ಎಲ್ಲಾ ತರದ್ದು ಅವನಿಗೆ ಅಲ್ಲಿರೋ ಒಂದು ಸಿಚುವೇಶನ್ ಅಲ್ಲಿ ನೋಡುವಾಗ ಅರ್ಜುನನಿಗೆ ಏನು, ನಾನು ಯುದ್ಧ ಮಾಡ್ಬೇಕಾ ಅಥವಾ ನಾನು ಕಾಡಿಗೆ ಹೋಗ್ಬೇಕಾ ಅಂದ್ರೆ ಅವನು ಹೇಳ್ತಾನೆ ಕೃಷ್ಣನಿಗೆ, ನಾನು ಕಾಡಿಗೆ ಹೋಗೋದೇ ಒಳ್ಳೇದನ್ಸುತ್ತೆ, ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಎಲ್ಲರಿಗೂ, ಅಂದ್ರೆ ಇದಕ್ಕಿಂತ ನಾನು ಯುದ್ಧ ಮಾಡೋ ಬದಲು ಕಾಡಿಗೆ ಹೋಗ್ಬೋದು ಅಂತೆಲ್ಲ ಹೇಳ್ತಾನ. ಸೊ ಹಾಗೆಲ್ಲ ಹೇಳಿ, ಸೊ ನಿನ್ನೆ ಅಷ್ಟೇ ಇದ್ದಿದ್ದು ಅಂದ್ರೆ ಅರ್ಜುನಂದು ಮಾತ್ರ. ಸೊ ಇವತ್ತಿನ ಅಧ್ಯಾಯದಲ್ಲಿ, ಸೊ ಈಗ ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ, ಅಂದ್ರೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಭಗವದ್ಗೀತೆಯಲ್ಲಿ. ಅಂದ್ರೆ ಪರಮಾತ್ಮ ಭಗವದ್ಗೀತೆನ ಹೇಳಕ್ ಸ್ಟಾರ್ಟ್ ಮಾಡೋದು ಇದಾದ್ಮೇಲೆ. ಸೊ ಇಲ್ಲಿವರೆಗೆ ಏನಿತ್ತು ಅಂತ ಹೇಳಿದ್ರೆ, ಅವರಿಬ್ರು ಮಧ್ಯೆ ಒಂದು ಸಾಕ್ಯ ರಸ, ಅಂದ್ರೆ 5 ರಸಗಳಲ್ಲಿ ನಾವು ಕೃಷ್ಣನ್ ಜೊತೆ ನಾವು ನಮ್ಮನ್ನ ರಿಲೇಟ್ ಮಾಡ್ಕೋಬಹುದು. ಅಂದ್ರೆ ಗೋಲೋಕದಲ್ಲಿ ಅಂದ್ರೆ ಎಲ್ಲಾ ಆತ್ಮ, ನಾವೆಲ್ಲ ನಮ್ಮ ಆತ್ಮಕ್ಕೆ ಒಂದು ಕನೆಕ್ಷನ್ ಇದೆ ದೇವ್ರ ಜೊತೆ. ಅದೇನಂತ ಹೇಳಿದ್ರೆ ನಮಗ್ ಗೊತ್ತಿಲ್ಲ. ಈಗ ನಮಗ್ ಅದು ರಿಯಲ್ ಅಂದ್ರೆ ಯಾವಾಗ ನಾವು ಅದನ್ನ ಅರ್ಥಕೊಳ್ತೀವಿ ಆಗ ನಮಗ್ ಗೊತ್ತಾಗುತ್ತೆ ಯಾವುದೋ ಒಂದು ರಸದಲ್ಲಿ ನಾವು ಕೃಷ್ಣನ್ ಜೊತೆ ಬೆರ್ತಿದೀವಿ. ಅದು ಯಾವುದು ಅಂತ ನಮಗ್ ಗೊತ್ತಿಲ್ಲ. ಈಗ ಅದ್ರಲ್ಲಿ ಯಾವ್ದು ಅಂತ ಹೇಳಿದ್ರೆ ಒಂದು ಶಾಂತರಸ ಅಂತ ಹೇಳಿ. ಶಾಂತರಸ ಅಂತ ಹೇಳಿದ್ರೆ ಈಗ ನವಿಲ್ ಇರ್ಬೋದು, ಹಸು ಇರ್ಬೋದು, ಅದೆಲ್ಲ ಶಾಂತರಸದಲ್ಲಿ ಕೃಷ್ಣನ ಸೇವೆ ಮಾಡುವಂಥದ್ದು. ಮತ್ತೆ ನೆಕ್ಸ್ಟ್ ಬರುವಂತದ್ದು ಶಾಂತ ಆದ್ಮೇಲೆ ದಾಸ್ಯರಸ. ಸೊ ದಾಸ್ಯರಸ ಅಂದ್ರೆ ಈಗ ಹನುಮಾನ್ ಹೇಗೆ ರಾಮನಿಗೆ ಸೇವೆ ಮಾಡ್ತಾನೆ ಆ ತರ, ಅದು ದಾಸ್ಯರಸ. ಅದಾದ್ಮೇಲೆ ಸಾಕ್ಯರಸ. ಸೊ ಸಾಕ್ಯರಸದಲ್ಲಿ ಅರ್ಜುನ ಮತ್ತೆ ಸುಧಾಮ, ಹಾಗೆ ಮತ್ತೆ ಹುಡುಗರೆಲ್ಲ ಇರ್ತಾರಲ್ಲ, ಗೋಪಾಲಕರು, ಅವರೆಲ್ಲ ಸಾಕ್ಯದಲ್ಲಿ ಬರ್ತಾರೆ. ಮತ್ತೆ ಇದು ವಾತ್ಸಲ್ಯ ರಸದಲ್ಲಿ ಅವರ ತಂದೆ ತಾಯಿ ಎಲ್ಲ, ಯಶೋಧ ಮತ್ತೆ ವಸುದೇವ, ಹೀಗೆ ಅವರೆಲ್ಲ ವಾತ್ಸಲ್ಯ ರಸ. ಮತ್ತೆ 5ನೇದು ಹೈಯೆಸ್ಟ್ ಅದೇನಂತ ಹೇಳಿದ್ರೆ ಮಾಧುರ್ಯ ರಸ. ಸೊ ಮಾಧುರ್ಯ ರಸ ಬಂದ್ಬಿಟ್ಟು ಹೈಯೆಸ್ಟ್, ಅದು ಗೋಪಿಕೆಯರ ಜೊತೆ ರಾಧಾರಾಣಿ ಜೊತೆ ಇರುವಂತದ್ದು ಆ ಬಾಂಧವ್ಯ ಮಾಧುರ್ಯ ರಸ. ಸೊ ಇಲ್ಲಿ ಏನಾಗ್ತಾ ಇದೆ, ಅರ್ಜುನನಿಗೆ ಕೃಷ್ಣನಿಗೆ ಒಂದು ರಸ ಚೇಂಜ್ ಆಗ್ತಾ ಇದೆ. ರಸ ಅಂತ ಹೇಳಿದ್ರೆ
ಫಸ್ಟ್ ಮೊದಲನೇ ಚಾಪ್ಟರ್ ಅಲ್ಲಿ ಅವನೊಂಥರ ಫ್ರೆಂಡ್ ತರ ನೋಡ್ತಾ ಇದ್ದ. ಅಂತ ಹೇಳಿದ್ರೆ ಅವರಿಬ್ರು ಬೈ ಅಂದ್ರೆ ಸಂಬಂಧಿಕರೇ. ಯಾಕಂದ್ರೆ ಕೃಷ್ಣನ ತಂದೆಯ ತಂಗಿ ಮಗ ಯಾರು, ಅರ್ಜುನ. ಸೊ ಕುಂತಿ ಮಗ. ಸೊ ಹಾಗಾಗಿ ಅವನು ಫ್ರೆಂಡ್ಸ್ ತರ ಅವ್ರು ಆಲ್ಮೋಸ್ಟ್. ಅಂದ್ರೆ ಸಣ್ಣವರಿದ್ದಾಗಿಂದ ಆ ಗೆಳೆತನ ಇರುತ್ತೆ ಅವರಿಗೆ. ಹಾಗಾಗಿ ಅವನೊಂದು ಫ್ರೆಂಡ್ ತರ ನೋಡ್ತಾ ಇರ್ತಾನೆ ಕೃಷ್ಣನ. ಸೊ ಇಲ್ಲಿ ಅವನು ಶಿಷ್ಯನಾಗಿ ಸರೆಂಡರ್ ಆಗುವಂತದ್ದು ಶ್ಲೋಕ ಇದ್ರಲ್ಲಿ. ಸೊ ಶ್ಲೋಕ ನೋಡೋಣ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ. ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ. ಚಿತ್ತ ಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ. ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅರ್ಜುನ. ಸೊ ಇದರಲ್ಲಿ ತುಂಬಾ ಸುಮಾರು ಇಂಪಾರ್ಟೆಂಟ್ ವರ್ಡ್ಸ್ ಇದೆ. ಲೈಕ್ ಕಾರ್ಪಣ್ಯ ಮತ್ತೆ ಶರಣಾಗತ. ಸೊ ಕಾರ್ಪಣ್ಯ ಅಂತ ಹೇಳಿದ್ರೆ ಈಗ ಕೃಪಣ ಅಂತ ಹೇಳ್ತಾರೆ. ಸೊ ಎರಡು ತರ ಜನರು ಪ್ರಭುಪಾದ ಹೇಳ್ತಾರೆ. ಒಬ್ಬ ಕೃಪಣರು ಅಂತ ಹೇಳಿದ್ರೆ ಅಂದ್ರೆ ಅಗತ್ಯ ಇರೋದಕ್ಕೆ ಈಗ ದುಡ್ಡು ಸ್ಪೆಂಡ್ ಮಾಡದೇ ಇರೋದು. ಅಂದ್ರೆ ಸುಮ್ನೆ ಕೂಡಿ ಇಡ್ತಾರೆ, ಅದನ್ನ ಬೇಕಾದಲ್ಲಿ ಉಪಯೋಗಿಸಲ್ಲ ಅಂತವ್ರಿಗೆ ಕೃಪಣ ಅಂತ ಹೇಳ್ತೀವಿ. ಸೊ ಕೃಪಣ ಅಂತ ಒಂದು. ಇನ್ನೊಂದು ಬ್ರಾಹ್ಮಣ. ಸೊ ಬ್ರಾಹ್ಮಣ ಅಂತ ಹೇಳಿದ್ರೆ ಅವರಿಗೆ ಯಾವುದೇ ಒಂದು ಅಂದ್ರೆ ಕೂಡಿಡೋ ಅಂತ ಬುದ್ಧಿ ಇರಲ್ಲ. ಈಗ ಬ್ರಾಹ್ಮಣ ಅಂತ ಹೇಳಿದ್ರೆ ಶಾಸ್ತ್ರಗಳಲ್ಲಿ ಏನು ಅಂದ್ರೆ ಪಾಠನ್ ಅಂದ್ರೆ ಪಾಠ ಮಾಡೋಂಥದ್ದು ಮತ್ತೆ ಕೇಳೋವಂಥದ್ದು. ಅಂದ್ರೆ ಅವನಿಗೆ ಯಾವಾಗ್ಲೂ ನಾವೊಬ್ರು ವ್ಯಕ್ತಿನ ಹೇಗೆ ಕಂಡಿಡ್ಬೋದು, ಅವ್ರು ಯಾವುದು ಬ್ರಾಹ್ಮಣನ, ಕ್ಷತ್ರಿಯ, ಶೂದ್ರ, ವೈಶ್ಯ ಅಂತ ಹೇಳಿದ್ರೆ ಅವ್ರು ಮಾಡೋ ಕೆಲ್ಸದ ಮೇಲೆ. ಸೊ ಬ್ರಾಹ್ಮಣ ಅಂತ ಹೇಳಿದ್ರೆ ಅವನಿಗೆ ತುಂಬಾ ವಿದ್ಯೆಯಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಅಂದ್ರೆ ಅವನಿಗೆ ಕಲಿಯಕ್ ಇಷ್ಟ, ಹೇಳ್ಕೊಡಕ್ ಇಷ್ಟ. ಸೊ ಪಾಠನ್ ಯಜನ್ ಅಂತ ಹೇಳಿದ್ರೆ ಯಜ್ಞ ಮಾಡುವಂಥದ್ದು, ಮಾಡಿಸುವಂಥದ್ದು. ಸೊ ಮತ್ತೆ ಇನ್ನೊಂದು ಮೂರನೇದು ದಾನ, ತಗೊಳ್ಳೋವಂಥದ್ದು, ಚಾರಿಟಿ ಅಂದ್ರೆ ತಗೊಳ್ಳೋವಂಥದ್ದು ಮತ್ತೆ ಕೊಡುವಂಥದ್ದು. ಅಂದ್ರೆ ಅವನು ಭಿಕ್ಷೆ ಬೇಡಿ ತಿಂತ ಇದ್ದಿದ್ದು. ಅಂದ್ರೆ ಬ್ರಾಹ್ಮಣ ಅಂತ ಹೇಳಿದ್ರೆ ತುಂಬಾ ಅಂದ್ರೆ ಅವರಿಗೆ ಆಸೆ ಇಲ್ಲ, ದುಡ್ಡು ಸಂಪಾದನೆ ಮಾಡಿ ಇಡಲ್ಲ. ಆ ದಿನಕ್ಕೆ ಏನ್ ಬೇಕೋ ತಗೊಳ್ಳುವಂಥದ್ದು, ಮುಗಿಸುವಂತ. ಅಂದ್ರೆ ಈಗಂತೂ ಕಲಿಯುಗದಲ್ಲಿ ಯಾರು ಇಲ್ಲ ಹಾಗೆ ನೋಡಿದ್ರೆ ಬ್ರಾಹ್ಮಣ ಅಂತ. ಸೊ ಮತ್ತೆ ಹೆಚ್ಚಾದ್ರೆ ಅದನ್ನ ಬೇರೆಯವರಿಗೆ ದಾನ ಮಾಡುವಂಥದ್ದು. ಸೊ ಅದು ಬ್ರಾಹ್ಮಣ ಅಂತ ಹೇಳಿ. ಸೊ ಕೃಪಣ ಅಂತ ಹೇಳಿದ್ರೆ ಆಕ್ಚುಲಿ ಈಗ ಏನಂದ್ರೆ ನಾವೀಗ ಮಾನವ ಜೀವನ ನಮಗೆ ಸಿಕ್ಕಿದೆ. ಸೊ ಮಾನವ ಜೀವನನ ಯಾರು ಸರಿಯಾಗಿ ಉಪಯೋಗಿಸ್ಕೊಳ್ಳಲ್ಲ. ಸೊ ನಮಿಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಅಂದ್ರೆ ಸಿಮಿಲ್ಯಾರಿಟೀಸ್, ನಾಟ್ ವ್ಯತ್ಯಾಸ ಅಲ್ಲ. ಏನು ಸಾಮಾನ್ಯವಾಗಿ ಅಂದ್ರೆ ಏನಿದೆ ಒಂದೇ ತರ ಅಂತ ಹೇಳಿದ್ರೆ, ಒಂದು ಇದು ಆಹಾರ, ನಿದ್ರಾ, ಭಯ, ಮೈಥುನ. ಅಂದ್ರೆ ಆಹಾರ ಅಂತ ಹೇಳಿದ್ರೆ ತಿನ್ನುವಂಥದ್ದು. ಸೊ ಪ್ರಾಣಿಗಳು ತಿಂತವೆ, ನಾವು ತಿಂತೀವಲ್ವಾ. ನಾವು ಒಂದ್ ಸ್ವಲ್ಪ ಲಕ್ಸುರಿಯಸ್ ಆಗಿ ತಿನ್ಬೋದು, ಪ್ಲೇಟಲ್ಲಿ ಒಂದು 10 ಡಿಶ್ ಹಾಕಿ ನಾವು ತಿನ್ಬೋದು. ಅದೇ ಪ್ರಾಣಿಗಳು ರೋಡಲ್ಲಿ ತಿನ್ನುತ್ತೆ ಅಷ್ಟೇ. ಆದ್ರೆ ಇಬ್ರು ತಿನ್ನುವಂಥದ್ದು ಅಲ್ವಾ. ಮತ್ತೆ ಆಹಾರ, ನಿದ್ರಾ. ಸೊ ನಿದ್ದೆ ಮಾಡುವಂಥದ್ದು. ನಾವು ನಿದ್ದೆ ಮಾಡ್ತೀವಿ, ಪ್ರಾಣಿಗಳು ನಮ್ಗಿಂತಾನೆ ಹೆಚ್ಚು ಮಾಡುತ್ತೆ. ಈಗ ಇದೆಲ್ಲ ಪೋಲಾರ್ ಬೇರ್ ಅಂತದೆಲ್ಲ ತಗೊಂಡ್ರೆ ನಾವು 6 ತಿಂಗಳೆಲ್ಲ, ಅದು ಕೆಲವೊಂದು ಸೀಸನ್ ಅಲ್ಲಿ ಎಷ್ಟೋ ನಿದ್ದೆ ಮಾಡುತ್ತೆ. ಮತ್ತೆ ಹಾವುಗಳು ಅಷ್ಟೇ, ಅವೆಲ್ಲ 20 ಗಂಟೆ ಹಾಗೆಲ್ಲ ಮಲಗುವಂಥದ್ದು. ಸೊ ಅದ್ರಲ್ಲೂ ಅವರು ನಮ್ಮಿಂದನೂ ಹೆಚ್ಚಾಗೇನೆ ಮಲಗ್ತಾರೆ. ಸೊ ಆಹಾರ, ನಿದ್ರಾ. ಭಯ ಅಂತ ಹೇಳಿದ್ರೆ ನಮಗೆ ನಾಳೆ ಏನಾಗ್ಬೋದು ಅನ್ನೋ ಭಯ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಕೂಡಿಡ್ತೀವಿ ನಮಗೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ. ಹಾಗೆ ಅಂದ್ರೆ ಎಷ್ಟೋ ನಮಗೆ ಅಗತ್ಯ ಇಲ್ದೇ ಇರೋಕ್ಕಿಂತ ಜನ ಯಾಕೆ ಎಷ್ಟು ಕಷ್ಟ ಪಡ್ತಾ ಇದಾರೆ, ಅಷ್ಟು ಅಗತ್ಯ ಇದೆಯಾ? ಪ್ರಭುಪಾದ ಹೇಳ್ತಾರೆ ಲೈಕ್ ಬೆಳಿಗಿಂದ ಅಂದ್ರೆ ಒಂದು 12 ಗಂಟೆ 16 ಗಂಟೆ ಅಷ್ಟು ಕೆಲಸ ಮಾಡ್ತಾರಲ್ಲ ಜನ, ಯಾಕೆ ಅಷ್ಟು ಕಷ್ಟ ಪಡ್ಬೇಕು? ರಾತ್ರಿ ಬಂದು ತಿನ್ನುವಂಥದ್ದು 2 ಚಪಾತಿ. ಸೊ ಅದಕ್ಕೆ ಇಷ್ಟು ಕಷ್ಟ ಪಡ್ಬೇಕಾ? ಆಕ್ಚುಲಿ ನಾವು ಹೇಗೆ ನಮ್ದು ಡಿವೈಡ್ ಮಾಡ್ಬೇಕು ಅಂತ ಹೇಳಿದ್ರೆ 8, 8, 8. ಅಂದ್ರೆ ದೇಹಕ್ಕೆ 8, ಮನಸ್ಸಿಗೆ 8, ಆತ್ಮಕ್ಕೆ 8. ಆದ್ರೆ ನಾವೀಗ ಆತ್ಮ ಕೊಡ್ತಾ ಇದೀವ? ಯಾರು ಕೊಡ್ತಾ ಇಲ್ಲ. ಯಾಕೆ? ಯಾಕೆ ಹಾಗಾದ್ರೆ ಸಂತೋಷದಲ್ಲಿಲ್ಲ ಎಲ್ಲರೂ? ಇದೇ ಕಾರಣ. ಯಾಕೆ ಅಂತ ಹೇಳಿದ್ರೆ ಆತ್ಮಕ್ಕೆ
ಆ ಬೇಕಾಗಿರೋದು ಕೃಷ್ಣ. ನಾವು ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ, ನಾವು ದೇಹದ ಭಾವನೆಯಲ್ಲಿ ಇದೀವಿ. ಸೊ ದೇಹದ ಭಾವನೆಯಲ್ಲಿದ್ದಾಗ ನಮಗೆ ಅದು ಗೊತ್ತಾಗ್ತಾ ಇಲ್ಲ ನಮಗೆ. ಅಂದ್ರೆ ಯಾಕೆ ಸಂತೋಷ, ನಾವೇನ್ ಮಾಡ್ತಾ ಇದೀವಿ ಲೈಫಲ್ಲಿ, ತುಂಬಾ ಅಂದ್ರೆ ಎಲ್ಲಾದ್ರಲ್ಲೂ ಸಂತೋಷ ಹುಡ್ಕಕ್ ಹೋಗ್ತಾ ಇದೀವಿ. ಇಲ್ಲಿರ್ಬೋದು ಮೋಸ್ಟ್ಲಿ ನಾನು ಇದ್ ಮಾಡಿದ್ರೆ ನನಗೆ ಆಗಿದೆ ಅಲ್ವಾ, ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ಕೊಳ್ತೀನಿ. ನಾವು ಬೇರೆ ಬೇರೆ ವಿಷಯಗಳಲ್ಲಿ ಓಕೆ ನನಗಿದ್ರೆ ಇದು ಮಾಡಿದ್ರೆ ನನಗೆ ಸಂತೋಷ ಆಗ್ಬೋದು, ಅದು ಮಾಡಿದ್ರೆ ಆಗ್ಬೋದು ಅಂತ ಹೇಳಿ ನಾವು ಬೇರೆ ಬೇರೆ ವಿಷಯಗಳಲ್ಲಿ ಸಂತೋಷ ಹುಡುಕ್ತಿವಿ. ಆದ್ರೆ ನಮಗೆ ಎಲ್ಲೂ ಸಿಗಲ್ಲ. ನಮಗೆ ಯಾವಾಗ ಅದು ಕೊನೆಯಲ್ಲಿ ನಮಗೆ ಅರಿವಾಗದು ಯಾವಾಗ ಅಂತಂದ್ರೆ, ಆ ಕೃಷ್ಣನ್ ಜೊತೆ ನಮಗೆ ಯಾವಾಗ ಸಂಬಂಧ ಆಗುತ್ತೆ ಆವಾಗ್ಲೇ ನಮಗೆ ನಿಜವಾದ ಸಂತೋಷ ಸಿಗೋದು. ನಮಗೆ ಅದು ಅರಿವಾಗ್ಬೇಕಾದ್ರೆ ನಾವು ಆಧ್ಯಾತ್ಮಿಕತೆ ಕಡೆಗೆ ಬರ್ಬೇಕು. ನಮಗೆ ಆ ಒಲವು ಇದ್ರೆ ನಮಗೆ ಕೃಷ್ಣ ದಾರಿ ತೋರಿಸ್ತಾನೆ. ಸೊ ಆಹಾರ, ನಿದ್ರಾ, ಭಯ ಅಂತ ಹೇಳಿದ್ರೆ ಇದು ಅಂದ್ರೆ ಕೂಡಿಡುವಂಥದ್ದು. ಸೊ ಆ ಕೂಡಿಡುವಂಥದ್ದು ನಾವು ಮಾತ್ರ ಅಲ್ಲ, ನಾವು ಹಕ್ಕಿಗಳು ನೋಡಿರ್ತೀವಿ, ಅವು ಮರಿಗಳಿಗೆ ಹೇಗೆ ಕೂಡಿ ಇಟ್ಟು ತಗೊಂಡ್ ಬಂದು ಊಟ ಕೊಡ್ತಾವಲ್ವಾ. ಹಕ್ಕಿಗಳಿರ್ಬೋದು, ಒಂದು ಇರುವೆ ಆದ್ರೂ ಇರ್ಬೋದು, ಅದು ತಗೊಂಡು ಹೋಗುತ್ತೆ ಅದ್ರ ಮಗುಗೆ. ಸೊ ಹಾಗಾಗಿ ಕೂಡುವಂಥದ್ದು ಅವರು ಇದೆ. ಮತ್ತೆ ಆಹಾರ, ನಿದ್ರಾ, ಭಯ, ಮೈಥುನ ಅಂದ್ರೆ ಮಕ್ಕಳು. ಅವರಿಗೆ ಈಗ ನಮಗೆ ಹೇಗೆ ಮಕ್ಕಳಿದೆ, ಪ್ರಾಣಿಗಳಿಗೆ ಒಂದೇ ಸರ್ತಿಗೆ, ಈಗ ನಾಯಿಗಳಿಗೆಲ್ಲ ಇನ್ನು 5-10 ಆಗ್ಬೋದು ಒಂದೇ ಸರ್ತಿಗೆ, ಅಥವಾ ಇದಕ್ಕೆ ಪಿಗ್ ಅಂದ್ರೆ ಹಂದಿಗಳಿಗೆಲ್ಲ. ಸೊ ಹಾಗಾಗಿ ಈ 4 ಮಾಡ್ತಾ ಇದ್ರೆ ಹಾಗಾದ್ರೆ ನಮಗೆ ಮನುಷ್ಯ ಜನ್ಮ ಯಾಕೆ ಕೊಟ್ಟಿದ್ದಾರೆ ದೇವ್ರು ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು. ಸೊ ನಾನು ಇದೇ 4 ಮಾಡಿದ್ರೆ ಪ್ರಾಣಿಗಳಿಗೂ ನನಗೂ ಏನ್ ಡಿಫ್ರೆನ್ಸ್ ಅಲ್ವಾ? ಸೊ ಈ ಪ್ರಶ್ನೆ ನಮಗ್ ಬರ್ಬೇಕು. ಯಾಕಂತ ಹೇಳಿದ್ರೆ ನಮಗೆ ಕೃಷ್ಣ ಬುದ್ಧಿವಂತಿಕೆ ಕೊಟ್ಟಿದ್ದಾನೆ. ಅಂದ್ರೆ ಈ ಇಂಟೆಲಿಜೆನ್ಸ್ ಅನ್ನೋದು, ಈಗ ಭಗವದ್ಗೀತೆ ನಾವು ಹೋಗಿ ಯಾವ್ದಾರ ನಾಯಿ ಬೇಕು ಹೇಳಿದ್ರೆ ಅದಕ್ಕೆ ಅರ್ಥ ಆಗಲ್ಲ. ಯಾಕಂದ್ರೆ ಅದಕ್ಕೆ ಅಷ್ಟು ಕೊಟ್ಟಿಲ್ಲ. ಅಂದ್ರೆ ಅಷ್ಟು ಒಂದು ಕಾನ್ಶಿಯಸ್ನೆಸ್ ಏನಿದೆ ನಮ್ದು, ಅದು ಆ ಒಂದು ಪ್ರಜ್ಞೆ, ಕಾನ್ಶಿಯಸ್ನೆಸ್ ಅಂದ್ರೆ ಪ್ರಜ್ಞೆ. ಸೊ ಆ ಪ್ರಜ್ಞೆ ಏನಿದೆ ಅದು ಪ್ರಾಣಿಗಳಲ್ಲಿ ಇಲ್ಲ, ಅಷ್ಟು ಇಲ್ಲ. ಹಾಗಾಗಿ ಅವಕ್ಕೆ ಅರ್ಥ ಆಗಲ್ಲ ಇದು. ಸೊ ನೀವೆಲ್ಲ ಅಂದ್ರೆ ಅದೃಷ್ಟ ಮಾಡಿದೀರಾ, ನಿಮ್ಗೆ ಇದೊಂದು ಅವಕಾಶ ಸಿಕ್ಕಿದೆ. ಇದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ನಿಮ್ಗೆ ಖಂಡಿತ ಅಂದ್ರೆ ಲೈಫಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಇದು ಭಗವದ್ಗೀತೆ ನಾಲೆಜ್. ಸೊ ಎಲ್ಲರೂ ಫುಲ್ ಕಂಪ್ಲೀಟ್ ಆಗೋರ್ಗು ಅಂದ್ರೆ 18 ದಿನ ಪೂರ್ತಿ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಅದರಲ್ಲಿ ಮುಂದೆ ಹೋಗ್ಬೋದು. ಸೊ ಈ 4ರಿಂದ ಮೇಲೆ ಬರ್ಬೇಕು ನಾವು. ಸೊ ಅದಕ್ಕೆ ಕಾರ್ಪಣ್ಯ ಅಂತ ಹೇಳಿ. ಸೊ ಯಾರು ಮಾನವ ಜೀವನ ನಾವು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂದ್ರೆ ಅವರು ಕೃಪಣರು ಅಂತ ಹೇಳಿ. ಸೊ ಇನ್ನೊಂದು ಏನಂತ ಹೇಳಿದ್ರೆ, ಇಂತಹ ಸ್ಥಿತಿ ಅಂದ್ರೆ ಇವನು ಅರ್ಜುನ ಹೇಳ್ತಾನೆ ಇಲ್ಲಿ, ಅವನಿಗೆ ಯಾಕೆ ಕಾರ್ಪಣ್ಯ ಅಂತ ಹೇಳ್ದ ಅಂತ ಹೇಳಿದ್ರೆ, ಅವನಿಗೆ ಈ ಇನ್ನೊಂದು ಪ್ರಭುಪಾದ್ ಹೇಳ್ತಾರೆ, ಯಾವಾಗ ನಾವು ನನ್ನ ಹೆಂಡತಿ ಮಕ್ಕಳು ಅಂತ ಹೇಳಿ ಒಂದು ಓವರ್ ಅಟ್ಯಾಚ್ಮೆಂಟ್ ಇರುತ್ತಲ್ಲ, ಓವರ್ ಅಫೆಕ್ಷನ್, ಆ ಓವರ್ ಅಫೆಕ್ಷನ್ಗೆ ಕಾರ್ಪಣ್ಯ. ಸೊ ಇಲ್ಲಿ ಅವನಿಗೆ ಆಗಿದ್ದ ಅದೇ ಕಾರ್ಪಣ್ಯ ಅಂತ ಹೇಳಿದ್ರೆ, ಅವನೆಲ್ಲರಲ್ಲಿ ಬಂಧುಗಳನ್ನೆಲ್ಲ ನೋಡುವಾಗ ಅವನಿಗೆ ಅದೇ ಕಾರ್ಪಣ್ಯ ದೋಷ ಅಂತ ಹೇಳಿದ್ರೆ ಅವನಿಗೆ ದೌರ್ಬಲ್ಯ ಅದೇ ಆಗೋದು. ಅವ್ರನ್ನೆಲ್ಲ ನೋಡಿ ಅವನಿಗೆ ಅಯ್ಯೋ ನಾನು ಇವ್ರ ಮೇಲೆ ಹೇಗೆ ನಾನು ಯುದ್ಧ ಮಾಡಕ್ ಸಾಧ್ಯ, ನಾನು ಇವ್ರನ್ನ ಕೊಲ್ಲಕ್ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾನೆ. ಹಾಗಾಗಿ ಬಟ್ ಒಂದು ಗ್ರೇಟ್ ಕ್ವಾಲಿಟಿ ಅರ್ಜುನಂದು ನಾವಿಲ್ಲಿ ಒಪ್ಕೋಬೇಕಾಗತ್ತೆ, ಒಳ್ಳೆ ಗುಣ. ಅದೇನು ಅಂತ ಹೇಳಿದ್ರೆ, ಅವನು ಒಪ್ಕೊಳ್ತಾ ಇದ್ದಾನೆ. ಯಾಕಂದ್ರೆ ಅವನು ಅಷ್ಟು ಒಳ್ಳೆ ಯೋಧ ಅಂತ ಒಂದು ಗ್ರೇಟ್ ಯೋಧ ಆಗಿದ್ರು ಕೂಡ ಅವನು ತಪ್ಪು ಅಂದ್ರೆ ಕೃಷ್ಣನ್ ಮುಂದೆ ಬಾಗ್ತಾ ಇದ್ದಾನೆ. ಸೊ ಅದು ಮೇನ್ ನಮಗ್ ಬೇಕು. ಅಂದ್ರೆ ನಾವೀಗ ಭಗವದ್ಗೀತೆ ಕಲಿಯಕ್ ಬಂದಿದೀವಿ, ನಮಗೆ ಆ ಒಂದು ಶರಣಾಗತಿ, ಕೃಷ್ಣನಲ್ಲಿ ನಮಗೆ ಆ ಶರಣಾಗತಿ ಇದ್ರೆ ಮಾತ್ರ ಈ ಭಗವದ್ಗೀತೆದ ಏನು ಜ್ಞಾನ ಇದೆ ಅದು ನಮಗೆ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಇದು ನಮಗೆ ಅರ್ಥ ಆಗಲ್ಲ. ಇಲ್ಲಾಂದ್ರೆ ನಾವ್ ಏನೋ ನಮಗೆ ಕೇಳ್ತಾ ಇದೀವಿ, ಮತ್ತೆ ಆಯ್ತು 18 ದಿನ ಆಯ್ತು ಮುಗೀತು, ಮತ್ತೆ ನಾವು ಅದೇ ಜೀವನದಲ್ಲಿ ಮತ್ತೆ ತೊಡ್ಕೊಳ್ತೀವಿ. ಸೊ ಅದರಿಂದ ನಮಗೇನು ಸಿಗಲ್ಲ. ಹಾಗಾಗಿ ಆ ಶರಣಾಗತಿ ಬೇಕು. ಸೊ ಶರಣಾಗತಿ ಅಂತ ಹೇಳಿದ್ರೆ ಇದು ಹರಿವಿಲಾಸ ಅಂತ ಹೇಳಿ ಅಲ್ಲಿ ಒಂದು ಶ್ಲೋಕ ಇದೆ, ನಾ ಹೇಳ್ತೀನಿ ಅದನ್ನ. ಅನುಕೂಲಸ್ಯ ಸಂಕಲ್ಪಃ ಪ್ರತಿಕೂಲಸ್ಯ ವರ್ಜನಂ ರಕ್ಷಿಷ್ಯಾದಿತಿ ವಿಶ್ವಾಸೋ ಗೋಪ್ತೃತ್ವೇ ವರ್ಣನಂ ತತ ಅಂತ ಹೇಳಿದ್ರೆ, ಅನುಕೂಲಸ್ಯ ಸಂಕಲ್ಪ ಅಂದ್ರೆ ಕೃಷ್ಣನಿಗೆ ಏನ್ ಇಷ್ಟ ಇದೆಯೋ ಮತ್ತೆ ಭಕ್ತಿ ಮಾರ್ಗದಕ್ಕೆ ಯಾವುದು ಸೂಕ್ತ ಅದನ್ನ ಮಾತ್ರ ಮಾಡುವಂಥದ್ದು. ಅದು ಇದೀಗ ಬೇರೆ ನಮಗೆ ಯಾವ್ದು ಸೂಕ್ತ ಇಲ್ವೋ ಅದನ್ನ ಯಾವ್ದು ಸೂಕ್ತ ಇದೆ ಅದನ್ನ ಮಾಡುವಂಥದ್ದು. ಎರಡನೇದು, ಯಾವ್ದು ಸೂಕ್ತ ಇಲ್ಲ ಭಕ್ತಿಗೆ ಮತ್ತೆ ಕೃಷ್ಣನಿಗೆ ಯಾವ್ದು ಇಷ್ಟ ಇಲ್ಲ, ಗುರು ಮತ್ತೆ ಕೃಷ್ಣನಿಗೆ ಯಾವ್ದು ಇಷ್ಟ ಇಲ್ಲ, ನಾವ್ ಅದನ್ನ ಮಾಡ್ಬಾರ್ದು. ಅಂದ್ರೆ ನನಗೆ ಇಷ್ಟ ಇರ್ಬೋದು, ಗುರುಗೆ ಇಷ್ಟ ಇಲ್ಲ, ಆಗ ನಾನು
ಮಾಡ್ಬಾರ್ದು. ಅದೇ ನನಗಿಷ್ಟ ಇದೆ ಮಾಡಕ್ಕೆ ಯಾವ್ದೋ ಕೆಲಸ, ಬಟ್ ಗುರುಗಳಿಗೆ ಇಷ್ಟ ಇಲ್ಲ, ಸೊ ಅದನ್ನ ನಾನು ಮಾಡೋಗಿಲ್ಲ. ಸೊ ಅದು ಕಂಪ್ಲೀಟ್ ಸರೆಂಡರ್ ಅಂದ್ರೆ. ಮತ್ತೆ ಇನ್ನೊಂದು, ದೇವರಲ್ಲಿ ವಿಶ್ವಾಸ, ರಕ್ಷಿಷ್ಯಾತಿಥಿ ವಿಶ್ವಾಸ ಅಂತ ಹೇಳಿದ್ರೆ ಕಂಪ್ಲೀಟ್ ನಂಬಿಕೆ, ಅಂದ್ರೆ ಕೃಷ್ಣ ನನ್ನ ಕಾಪಾಡ್ತಾನೆ. ಲೈಕ್ ಹೇಗೆ ದ್ರೌಪದಿಗಾಗ್ಲಿ, ಪ್ರಹ್ಲಾದ್ ಮಹಾರಾಜಿಗೆ ಅವ್ರಿಗೆ ಯಾವ್ದೊಂದು ನಂಬಿಕೆ ಇತ್ತು, ಏನೇ ಆದ್ರೂನು ಪೀಸ್ಫುಲ್ ಇದ್ದ ಪ್ರಹ್ಲಾದ್ ಮಹಾರಾಜ್. ಹೇಗೆ ಅಂತ ಹೇಳಿದ್ರೆ ಅದೊಂದು ವಿಶ್ವಾಸ, ಕೃಷ್ಣ ನನ್ನ ಕಾಪಾಡ್ತಾನೆ ಅಂತ ಹೇಳಿ. ಪ್ರಭುಪಾದ ತಗೋಬಹುದು ನಾವು. ಪ್ರಭುಪಾದ 40 ರೂಪಾಯಲ್ಲಿ ಅವರು ಜಸ್ಟ್ ಒಂದು 40 ರೂಪಾಯಲ್ಲಿ ನಾವು ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಅವ್ನು US ಗೆ ಹೋಗಿದ್ದಾರೆ ಆ ಟೈಮಲ್ಲಿ ಅವರು ಪ್ರಭುಪಾದ್, ಆ ಏಜ್ ಅಲ್ಲಿ. ಅದು 70ನೇ ವಯಸ್ಸಲ್ಲಿ 40 ರೂಪಾಯಿ ಇಟ್ಕೊಂಡು ಅಮೆರಿಕಕ್ಕೆ ಹೋಗ್ಬೇಕಾದ್ರೆ ಅವ್ರದ್ದೊಂದು ವಿಶ್ವಾಸ ಎಷ್ಟು ದೃಢ ಅಂತ ನಮಗೆ ಗೊತ್ತಾಗುತ್ತೆ ಕೃಷ್ಣನ್ ಮೇಲೆ. ಅಂದ್ರೆ ಕೃಷ್ಣ ನನ್ನ ಕಾಪಾಡ್ತಾನೆ, ನಾನು ಏನೋ ಒಂದು ಉದ್ದೇಶದಿಂದ ಕೃಷ್ಣ ನನ್ನ ಕಳಿಸ್ತಾ ಇದ್ದಾನೆ, ಸೊ ನಾನು ಮಾಡ್ತೀನಿ, ನಾನು ಗುರುಗಳು ಹೇಳಿದ್ದಾರೆ ಮಾಡ್ತೀನಿ ಅಂತ ಹೇಳಿ. ಹಾಗಾಗಿ ಅದು ವಿಶ್ವಾಸ. ಮತ್ತೆ ಗೋಪ್ತೃತ್ವೇ ವರ್ಣನಂ ತತ, ಅಂದ್ರೆ ದೇವ್ರ ಬಗ್ಗೆ ಒಂದು ಏನಂತಾರೆ ಗ್ರಾಟಿಟ್ಯೂಡ್. ಅಂದ್ರೆ ನಂಗೆ ದೇವ್ರು ಕೊಟ್ಟಿದ್ದಾನೆ, ನನಗೆ ಯೋಗ್ಯತೆ ಇಲ್ಲ, ನನಗೇನು ಜೀವನದಲ್ಲಿದೆ ಅದೇ ದೇವ್ರು ನನಗೆ ಹೆಚ್ಚೇ ಕೊಟ್ಟಿದ್ದಾನೆ ಅನ್ನೋ ತರ ಒಂದು ಭಾವನೆ, ಆ ಗ್ರಾಟಿಟ್ಯೂಡ್ ಇರ್ಬೇಕು. ಆಕ್ಚುಲಿ ನಮ್ ಪ್ರೇಯರ್ ನಾವು ದೇವ್ರಿಗೆ ಮಾಡ್ಬೇಕಾದ್ರೂ ನಮ್ದು ಇದೇ ತರ ಇರ್ಬೇಕು. ಅಂದ್ರೆ ನಾವು ಕೇಳ್ಕೊಳ್ಬೇಕಾದ್ರೂ ನಾವು ಹಾಗೆ ಹೇಳ್ಬೇಕು ನಾವು, ಅಂದ್ರೆ ನನಗೆ ನೀನು ನನ್ ಯೋಗ್ಯತೆಗಿಂತ ಹೆಚ್ಚಾಗೆ ಕೊಟ್ಟಿದ್ಯಾ, ಮತ್ತೆ ನಾವು ಭಕ್ತಿ ಇದರಲ್ಲಿ ನನಗೆ ಮುಂದೆ ಹೋಗೋ ತರ ನನಗೆ ಒಂದು ಇಂಟೆಲಿಜೆನ್ಸ್ ಕೊಡು, ಅಂದ್ರೆ ದಾರಿ ತೋರ್ಸು ಅನ್ನೋ ತರ ಇರ್ಬೇಕು ನಮ್ ಪ್ರೇಯರ್. ಇಲ್ಲ ನಾವು ಅದು ಬೇಕು ಇದು ಬೇಕು ಭೌತಿಕವಾಗಿ ಅದೆಲ್ಲ ಶಾಶ್ವತ ಅಲ್ಲ, ಯಾಕಂದ್ರೆ ಸಿಗ್ಬೋದು ನಮಗೆ, ಆದ್ರೆ ಅದು ಯಾವ್ದು ಶಾಶ್ವತವಾಗಿ ಉಳಿಯಲ್ಲ. ಸೊ ಅಂತ ಒಂದು ಬೇಡಿಕೆಗಳನ್ನ ನಾವು ಕೇಳ್ಬಾರ್ದು ದೇವ್ರ ಹತ್ರ. ಸೊ ಇನ್ನೊಂದೇನಂತ ಹೇಳಿದ್ರೆ ಗೋಪ್ತೃತ್ವೇ ವರ್ಣನಂ ತತ ಆತ್ಮನಿಕ್ಷೇಪ ಕಾರ್ಪಣ್ಯ, ಅಂದ್ರೆ ಎಲ್ಲಾನು ಕೃಷ್ಣನಿಗೆ ಸೇರಿದ್ದು ಅಂತ ಒಪ್ಕೊಳ್ಳುವಂಥದ್ದು. ಅಂದ್ರೆ ಯಾವ್ದು ಆಗ ಏನಂತ ಹೇಳಿದ್ರೆ, ಈಗ ನಮಗೆ ನಾವೆಲ್ಲಾನು ನಮ್ದು ಅಂತ ಹೇಳುವಾಗ ನಮ್ಗೆ ಕಂಟ್ರೋಲಿಂಗ್ ಎಲ್ಲರನ್ನೂ ಒಂದು ಕಂಟ್ರೋಲ್ ಮಾಡೋ ಒಂದು ಬುದ್ಧಿ ಬರುತ್ತೆ. ಯಾವಾಗ ನಮ್ದೇನು ಅಲ್ಲ, ನಾನೇನ್ ತಂದಿದ್ದೀನಿ ಬರುವಾಗ ಏನು ತಂದಿಲ್ಲ, ಸೊ ಎಲ್ಲ ಕೃಷ್ಣಂದು ಅಂತ ನಾವು ಯಾವಾಗ ಅನ್ಕೊಳ್ತೀವಿ, ಆಗ ನಮಗೆ ಆ ಒಂದು ಆಂಗ್ಸೈಟಿ ಇರಲ್ಲ. ಅಂದ್ರೆ ಯಾವುದೇ ಒಂದು ನಮ್ಗೆ ಲೈಫಲ್ಲಿ ಟೆನ್ಷನ್ ಅಂತ ಏನಿರಲ್ಲ, ಯಾಕಂದ್ರೆ ಎಲ್ಲ ಕೃಷ್ಣ ನೋಡ್ಕೊಳ್ತಾನೆ ಅಂತ ಕೃಷ್ಣನ್ ಮೇಲೆ ಆ ಒಂದು ಕಾನ್ಫಿಡೆನ್ಸ್. ಮತ್ತೆ ಇನ್ನೊಂದು ನಮ್ಮ ಅಹಂಕಾರ ಬಿಡುವಂಥದ್ದು. ಅಹಂಕಾರ ಅಂತ ಹೇಳಿದ್ರೆ ಜಂಬ, ಅಂದ್ರೆ ನಂದು ಅನ್ನೋದೇನಿಲ್ಲ, ಅಂದ್ರೆ ಕಂಪ್ಲೀಟ್ ಆಗಿ ಕೃಷ್ಣನಿಗೆ ನಾವು ಶರಣಾಗತಿ ಆಗೋದು. ಸೊ ಈ 6ನ ಷಡ್ವಿಧ ಶರಣಾಗತಿ ಅಂತ ಹೇಳ್ತಾರೆ. ಸೊ ಪ್ರಾಪರ್ ಸರೆಂಡರ್. ಸೊ ಇಲ್ಲಿ ಅರ್ಜುನ ಆತರ ಕೃಷ್ಣನಿಗೆ ಸರೆಂಡರ್ ಆಗ್ತಾ ಇದ್ದಾನೆ, ಅಂದ್ರೆ ಶರಣಾಗ್ತಾ ಇದ್ದಾನೆ. ಸೊ ನಾನು ನಿನಗೆ ಶರಣಾಗಿದ್ದೀನಿ, ನನಗೆ ನೀನು ದಯವಿಟ್ಟು ಮಾರ್ಗದರ್ಶನ ಮಾಡು ಅಂತ ಹೇಳಿ. ಸೊ ಯಾವುದು ಶ್ರೇಯಸ್ಕರ ಅಂತ ಹೇಳಿದ್ರೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ. ಅಂದ್ರೆ ನಾವು ಡಿಸೈಡ್ ಮಾಡಕ್ಕೆ ತುಂಬಾ ಕಷ್ಟ, ನಮಗೆ ಲೈಫಲ್ಲಿ ಯಾವ್ದು ಕರೆಕ್ಟ್ ಅಂತ. ಹಾಗಾಗಿ ನಾವೊಂದು ಬೋನಫೈಡ್ ಆಚಾರ್ಯ ಅಂತ ಹೇಳಿದ್ರೆ ಸಂಪ್ರದಾಯದಲ್ಲಿ ಬಂದಿರೋ ಒಂದು ಗುರುಗಳು ಬೇಕೇ ಬೇಕು. ಆಧ್ಯಾತ್ಮಿಕತೆಯಲ್ಲಿ ಗುರುಗಳಿಲ್ಲ ಅಂದ್ರೆ ನಾವು ಇದರಲ್ಲಿ ಆಧ್ಯಾತ್ಮಿಕದಲ್ಲಿ ಮುಂದೆ ಹೋಗಕ್ ಆಗದೇ ಇಲ್ಲ. ಈಗ ಕೃಷ್ಣ ದೇವೋತ್ತಮ ಪರಮ ಪುರುಷ, ಆದ್ರೆ ಭೂಮಿ ಮೇಲೆ ಬಂದಾಗ ಅವನಿಗೂ ಗುರು ಸಾಂದೀಪನಿ ಮುನಿ ಅವ್ರ ಆಶ್ರಮಕ್ಕೆ ಹೋಗಿ ಯಾಕೆ ಕಲಿಬೇಕಿತ್ತು ಎಲ್ಲ, ಅಂದ್ರೆ ಕೃಷ್ಣ ಅಂದ್ರೆ ಎಲ್ಲ ಗೊತ್ತಿದೆ ಕೃಷ್ಣನಿಗೆ, ಆದ್ರೂ ಕೂಡ ಅವರು ಸಾಂದೀಪನಿ ಮುನಿ ಹತ್ರ ಹೋಗಿ ವಿದ್ಯೆ ತಗೊಂಡಿದ್ದಾರೆ. ಹಾಗಾಗಿ ನಾವೂನು ಅಷ್ಟೇ ಒಂದು ಸರಿಯಾದ ಗುರುಗಳು, ನೀವೆಲ್ಲ ಒಂದು ಸರಿಯಾದ ಒಂದು ಪಾರಂಪರಿಕ ಇದರಲ್ಲಿ ಬಂದಿದ್ದೀರಾ. ಸೊ ಅದರ ಒಂದು ಸಂಪೂರ್ಣ ಲಾಭ ತಗೊಳ್ಳಿ, ಅಂದ್ರೆ ಕನೆಕ್ಟ್ ಆಗಿರಿ ನಮ್ ಜೊತೆ. ಸೊ ಭಗವಂತನ ಸಾಕ್ಷಾತ್ಕಾರದ 3 ಹಂತಗಳನ್ನ ನೋಡೋಣ. ಸೊ ಭಗವಂತನ ಹೇಗೆ ಅರ್ಥ ಮಾಡ್ಕೊಳ್ಳೋದು 3 ತರ. ಒಂದು ಬ್ರಹ್ಮನ್, ಒಂದು ಪರಮಾತ್ಮ, ಇನ್ನೊಂದು ಭಗವಾನ್. ಸೊ ಈಗ 90% ಜನ ಕೃಷ್ಣ ಅಂದ್ರೆ ದೇವರು ಅಂತ ಹೇಳಿದ್ರೆ ಒಂದು ಲೈಟ್ ಅಂತ ಒಂದು ಭಾವನೆಯಲ್ಲಿ ಇರ್ತಾರೆ. ತುಂಬಾ ಜನ ಗೊತ್ತಿಲ್ಲ ದೇವರಿಗೆ ಒಂದು ರೂಪ ಇದೆ ಅಂತ ಹೇಳಿ, ತುಂಬಾ ಜನ ಗೊತ್ತಿಲ್ಲ. ಎಲ್ಲರೂ ಅನ್ಕೊಳ್ಳೋದು, ಹೇಳ್ತಾರೆ ಜನರಲ್ ಆಗಿ, ಅಂದ್ರೆ ನಾನ್ ನಂಬ್ತೀನಿ ದೇವ್ರಿದೆ, ದೇರ್ ಈಸ್ ಸಮ್ ಪವರ್, ಅಂದ್ರೆ ಒಂದು ಪವರ್ ಇದೆ, ಆದ್ರೆ ಅದೇನೋ ಗೊತ್ತಿಲ್ಲ, ಅಂದ್ರೆ ಅದು ಒಂದು ಲೈಟ್ ಅಂತ ಹೇಳಿ ಆತರ. ಪಾಶ್ಚಾತ್ಯ ದೇಶದಲ್ಲೂ ತುಂಬಾ ಜನ ಹಾಗೆ ಅನ್ಕೊಳ್ಳೋದು, ಅಂದ್ರೆ ಮಾಯಾವಾದೀಸ್ ಅಂತ ಕರೀತಾರೆ ಪ್ರಭುಪಾದ್. ಸೊ ಅವ್ರು ಜಸ್ಟ್ ಕೃಷ್ಣ ಅಂದ್ರೆ ಒಂದು ಲೈಟ್ ಅಂತ ಹೇಳ್ಬಿಟ್ಟು, ಆದ್ರೆ ಇದು ಕೃಷ್ಣಂದೇ ಒಂದು ಭಾಗ. ಅಂದ್ರೆ ಬ್ರಹ್ಮನ್ ಅಂತ ಹೇಳಿದ್ರೆ ಕೃಷ್ಣಂದು ಏನಂತಾರೆ ಬಾಡಿಯಿಂದ ಬರೋಂತ ಒಂದು ಎಫಲ್ಜೆನ್ಸ್, ಅಂದ್ರೆ
ಏನು ಮೈಯಿಂದ ಬರುವಂತ ಒಂದು ಪ್ರಕಾಶ ಅಂತಾರಲ್ಲ, ದೇವ್ರ ಅವರ ದೇಹದಿಂದ ಬರುವಂತ ಒಂದು ಪ್ರಕಾಶ ಅದು ಕೃಷ್ಣಂದು. ಸೊ ಇನ್ನೊಂದು ಪರಮಾತ್ಮ ಅಂತ ಹೇಳಿ. ಸೊ ಇದು ಸ್ವಲ್ಪ ಅಡ್ವಾನ್ಸ್. ಅದರಲ್ಲಿ ಏನಂತ ಹೇಳಿದ್ರೆ 4 ಕೈ ಅಂದ್ರೆ ಶಂಖ, ಚಕ್ರ, ಗದಾ, ಪದ್ಮ. ಸೊ ವಿಷ್ಣು, ಕ್ಷೀರೋದಕ ಶಾಯಿ ವಿಷ್ಣು ಅಂತ ಹೇಳಿ, ಇದು ಪರಮಾತ್ಮ ಆಗಿ ನಮ್ಮ ಎಲ್ಲರ ಹೃದಯದಲ್ಲಿ ಇದ್ದಾರೆ, ಕ್ಷೀರೋದಕ ಶಾಯಿ ವಿಷ್ಣು. ಸೊ ಇದು ಕೃಷ್ಣ. ಸೊ ಕೃಷ್ಣ ಶ್ಯಾಮ ಸುಂದರ. ಸೊ 2 ಕೈ. ಸೊ ಇದು ಕಂಪ್ಲೀಟ್ ಫೀಚರ್, ಭಗವಾನ್ ಅಂತ ಹೆಸರು. ಸೊ ಇನ್ನೊಂದು ನಾವು ಇದ್ರಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಸೊ ಕೃಷ್ಣ ಈಗ ಹೇಗೆ ಅರ್ಥ ಮಾಡ್ಕೋಬಹುದು ಇದನ್ನ ಇನ್ನೊಂದು ಎಕ್ಸಾಂಪಲ್ ಅಲ್ಲಿ ಅಂತ ಹೇಳಿದ್ರೆ, ದೂರದಿಂದ ನಾವೇನಾದ್ರೂ ಒಂದು ನೋಡುವಾಗ, ಬೆಟ್ಟ ಇರ್ಬೋದು, ಸೊ ಏನ್ ಕಾಣುತ್ತೆ, ಬರೀ ಏನೋ ಒಂದು ಸ್ವಲ್ಪ ಏನೋ ಬೆಟ್ಟ ತರ ಏನೋ ಇದೆ, ಒಂದು ಇಮೇಜ್ ಕಾಣುತ್ತಷ್ಟೇ, ಒಂದು ಶೇಪ್ ಕಾಣುತ್ತಷ್ಟೇ, ನಮಗೆ ಏನು ಅಂತ ಗೊತ್ತಾಗಲ್ಲ. ಸೊ ಇದನ್ನ ಬ್ರಹ್ಮನಿಗೆ ಹೇಳ್ಬೋದು. ಮತ್ತೆ ಇನ್ನೂ ಹತ್ರ ಹೋದಾಗ ಒಂದು ಮರ ಇರುತ್ತೆ, ಮರ ಇದೆ ಅಲ್ಲಿ. ಸೊ ಮರ ಇರುವಾಗ ನಮಗೆ ಅದನ್ನ ಪರಮಾತ್ಮ ಫೀಚರ್ಗೆ ಹೇಳ್ಬೋದು. ಸೊ ಇನ್ನೂ ಹತ್ರ ಹೋದಾಗ ಅಲ್ಲಿ ಗಿಳಿ ಕೂಡ ಇದೆ. ಸೊ ಇದನ್ನ ನಾವು ಭಗವಾನ್ ಫೀಚರ್. ಸೊ ಏನಂತ ಹೇಳಿದ್ರೆ, ನಮಗೆ ನಮ್ಮ ಇಂದ್ರಿಯಗಳು ಅಂದ್ರೆ ಇದಲ್ಲ ಅಂತ ಪರ್ಫೆಕ್ಟ್ ಇಲ್ಲ. ಸೊ ಹಾಗಾಗಿ ನಮಗೆ ನಾವು ನೋಡಿದ್ದೇ ಸರಿ ಅಂತ ಹೇಳೋದು ತುಂಬಾ ತಪ್ಪಾಗತ್ತೆ, ಅದು ಮೂರ್ಖತನ ಆಗುತ್ತೆ. ಯಾಕಂದ್ರೆ ನಾವೀಗ ದೂರದಲ್ಲಿ ಇರೋದೇ ಕಾಣಲ್ಲ. ಈಗ ಇದು ಹೇಗೆ ಹತ್ರ ಹೋದಾಗ ಹೇಗೆ ಗಿಳಿ ಕಾಣ್ತೋ, ಅದೇ ತರ ಕೃಷ್ಣ ನನಗ್ ಕಾಣಿಸಿಲ್ಲ ಕೃಷ್ಣ ಅಂತ ಹೇಳಿ ನಾವು ಕೃಷ್ಣ ಇಲ್ಲ ಅಂತ ಅಲ್ಲ. ನಮಗೆ ಆ ಒಂದು ದಿವ್ಯ ಜ್ಞಾನ ಇಲ್ಲ. ಪ್ರಭುಪಾದ್ ಹತ್ರ ಒಬ್ರು ಹೋಗ್ಬಿಟ್ಟು ಕೇಳ್ತಾರೆ, ಪ್ರಭುಪಾದ್ ನೀವು ಒಬ್ಬ ಜರ್ನಲಿಸ್ಟ್ ಹೋಗಿ ಕೇಳ್ತಾರಂತೆ, ಪ್ರಭುಪಾದ್ ನೀವು ದೇವ್ರನ್ನ ನೋಡಿದೀರಾ ಅಂತ. ಪ್ರಭುಪಾದ್ ಹೇಳ್ತಾರೆ, ನಾನ್ ನೋಡಿದೀನಿ ಅಂತ ಹೇಳಿದ್ರೆ ನೀನ್ ನಂಬ್ತೀಯಾ? ಸೊ ಅವನು ಹೇಳ್ತಾನೆ, ಇಲ್ಲ ನಾನ್ ನಂಬಲ್ಲ. ಹಾಗಾದ್ರೆ ನಿನ್ನ ಪ್ರಶ್ನೆ ಕೂಡ ಸರಿ ಇಲ್ಲ ಅಂತ ಹೇಳಿ. ಯಾಕಂದ್ರೆ ನಮಗೆ ಆ ಒಂದು ನೋಡೋಂತ ಇದೂನು ಇಲ್ಲ, ಮತ್ತೆ ನಮ್ದು ಮನಸ್ಸು ಪರಿಶುದ್ಧ ಇಲ್ಲ, ನಮ್ಮ ಆತ್ಮ ಪರಿಶುದ್ಧ ಇಲ್ಲ. ಸೊ ಯಾವಾಗ ನಾವು ಹೇಗೆ ಪರಿಶುದ್ಧ ಆಗುತ್ತೆ, ಇದು ಹರೇ ಕೃಷ್ಣ ಮಂತ್ರ ಹೇಳ್ತಾ ಹೇಳ್ತಾ ನಮಗೆ ಮನಸ್ಸು ಆತ್ಮ ಎಲ್ಲ ಪರಿಶುದ್ಧ ಆಗುತ್ತೆ. ಸೊ ಆ ಪರಿಶುದ್ಧ ಆಗುವಾಗ ಪ್ರಭುಪಾದ್ ಹೇಳ್ತಾರೆ, ನೋಡ್ಬೋದು, ಲೈಕ್ ಇಟ್ ಇಸ್ ನಾಟ್ ಲೈಕ್ ಇಂಪಾಸಿಬಲ್, ನೋಡ್ಬೋದು ನಾವುನು, ಆಗ ದೇವ್ರನ್ನ ನೋಡೋ ಚಾನ್ಸ್ ಇದೆ ಅಂತ ಹೇಳಿ. ಮತ್ತೆ ಇನ್ನೂ ಒಂದು ಎಕ್ಸಾಂಪಲ್ ಇಂದ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಈಗ ಒಂದು ಟ್ರೈನ್. ಸೊ ಟ್ರೈನ್ ಬರುವಾಗ, ಒಂದು ಟ್ರೈನ್ ಫಸ್ಟಿಗೆ ನಮಗೆ ಬೆಳಕು ಕಾಣುತ್ತೆ, ಲೈಟ್. ಸೊ ಅದನ್ನ ಬ್ರಹ್ಮನ್ ಅಂತ ಹೇಳ್ಬೋದು. ಮತ್ತೆ ಒಂದು ಶೇಪ್ ತರ ಕಾಣುತ್ತೆ ನಮಗೆ, ಅದು ಒಂದು ಹಾವಿನ ರೀತಿಯಲ್ಲಿ ಕಾಣುತ್ತಲ್ವಾ ದೂರದಿಂದ ಬರುವಾಗ, ಅದು ಬ್ರಹ್ಮನ್. ಮತ್ತೆ ಕಂಪ್ಲೀಟ್ ಟ್ರೈನ್ ಬಂದು ನಿಲ್ಸಿದಾಗ ಅದರದ್ದು ನಮಗೆ ಪ್ರಾಪರ್ ಅಂದ್ರೆ ಕಂಪ್ಲೀಟ್ ಶೇಪ್ ಹೇಗಿದೆ, ಅದರ ಆಕಾರ ಏನಿದೆ ಟ್ರೈನ್ ಇಂದು ಎಲ್ಲ ಗೊತ್ತಾಗುತ್ತೆ. ಸೊ ಅದಕ್ಕೆ ಭಗವಾನ್ ಅಂತ ಹೇಳ್ಬೋದು. ಇದು ಫಸ್ಟ್ ಲೈಟ್, ಬೆಳಕು, ಪ್ರಕಾಶ, ಇದು ಪರಮಾತ್ಮ, ಮತ್ತೆ ಭಗವಾನ್ ಕೃಷ್ಣ ಶ್ಯಾಮ ಸುಂದರ, ಚಂದ. ಸೊ ಭಗವಾನ್ ಅಂತ ಹೇಳಿದ್ರೆ ಯಾರು? ಸೊ ಪದ್ಮ ಪುರಾಣದಲ್ಲಿ ಭಗವಾನ್ ಅಂತ ಹೇಳಿದ್ರೆ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಃ ಶ್ರಿಯ ಜ್ಞಾನ ವೈರಾಗ್ಯ ಚೈವ ಸನ್ನಂಭಗ ಇತಿಂಗಣ ಅಂತ. ಹಂಗಂದ್ರೆ ಐಶ್ವರ್ಯ ಅಂದ್ರೆ ಯಾರು ಇದ್ರಲ್ಲಿ ಎಲ್ಲ ಪರಿಪೂರ್ಣವಾಗಿದಾರೋ ಅವರು ಭಗವಾನ್ ಅಂತ. ಸೊ ಕೃಷ್ಣನ ಅದನ್ನ ವರ್ಣಿಸಿದ್ದಾರೆ, ಕೃಷ್ಣನ್ ಬಗ್ಗೆ ಪದ್ಮಪುರಾಣದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಕಂಪ್ಲೀಟ್ ಅಂದ್ರೆ ರಿಚ್ ಅಂದ್ರೆ ಶ್ರೀಮಂತಿಕೆಯಲ್ಲಿ ಕೃಷ್ಣನ ಯಾರು ಸಮ ಇಲ್ಲ. ಯಾಕಂತ ಹೇಳಿದ್ರೆ ಕೃಷ್ಣ ಈ ಬ್ರಹ್ಮಾಂಡಕ್ಕೇನೆ ಒಡೆಯ ಅಲ್ವಾ. ಇದು ಮಾತ್ರ ಅಲ್ಲ, ಈ ಭೌತಿಕ ಪ್ರಪಂಚ ಅಲ್ಲ, ಮತ್ತೆ ಆಧ್ಯಾತ್ಮಿಕ. ಸೊ ಅಷ್ಟೂನು ಕೃಷ್ಣನಿಗೆ ಸೇರಿದ್ದು. ಸೊ ಅವನಷ್ಟು ಶ್ರೀಮಂತರು ಯಾರಿದ್ದಾರೆ? ಮತ್ತೆ ಕೃಷ್ಣ 16,000 ಹುಡುಗಿರ್ನ ಮದ್ವೆ ಆಗಿರ್ತಾನೆ ಕೃಷ್ಣ. ಅದ್ರಲ್ಲಿ ಎಲ್ಲರನ್ನು ಒಂದೊಂದು ಹೆಂಡತಿಯನ್ನು ವಜ್ರ ವೈಡೂರ್ಯ ದಲ್ಲಿ ಮಾಡಿರುವಂತ ಒಂದು ಇದು ಪ್ಯಾಲೇಸ್ ಅಂತದ್ರಲ್ಲಿ ಇಟ್ಟಿರ್ತಾನೆ ಒಂದೊಂದು ಹೆಂಡತಿರನ್ನು. ಸೊ ಹಾಗಾಗಿ ಅಷ್ಟು ಶ್ರೀಮಂತ ಕೃಷ್ಣ. ಸೊ ಮತ್ತೆ ವೀರ್ಯಸ್ಯ ಅಂತ ಹೇಳಿದ್ರೆ ಸ್ಟ್ರೆಂತ್ ಅಂದ್ರೆ ಬಲ. ಸೊ ಈಗ ನಮಗೆ ಎಲ್ಲರಿಗೂ ಗೊತ್ತು, ಲೈಕ್ ಕೃಷ್ಣ ಗೋವರ್ಧನ ಪರ್ವತ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ, ಅದು 22 ಕಿಲೋಮೀಟರ್. ಅಷ್ಟು ದೊಡ್ಡ ಪರ್ವತ, ಅಷ್ಟು ಭಾರದ್ದು. ಎಷ್ಟು ವರ್ಷ? ಕೃಷ್ಣನಿಗೆ ಬರೀ 7 ವರ್ಷ. 7 ವರ್ಷದಲ್ಲಿ ಈ ಕಿರು ಬೆರಳಲ್ಲಿ 7 ದಿನ 7 ರಾತ್ರಿ ಕೃಷ್ಣ ಆ ಗೋವರ್ಧನ ಪರ್ವತನ ಎತ್ತಿ ಹಿಡ್ದಿರ್ತಾರೆ.
ಸೊ ಮತ್ತೆ ಅದು ಅಷ್ಟು ಮಾತ್ರ ಅಲ್ಲದೆ ಒಂದು ಕೈಯಲ್ಲಿ ಹಿಡ್ದಿರ್ತಾರೆ, ಇನ್ನೊಂದು ಕೈಯಲ್ಲಿ ಕೊಳಲು. ಸೊ ಹಾಗಾಗಿ ಕೃಷ್ಣನ ಬಲಕ್ಕೆ ನಾವು ಅದೊಂದೇ ಅಲ್ಲ, ಸುಮಾರಿದೆ. ಕೃಷ್ಣ ಯಾವುದೋ ಒಂದು ಆಯುಧಗಳಿಲ್ದೆ ಎಷ್ಟೋ ರಾಕ್ಷಸರನ್ನ ಬೃಂದಾವನದಲ್ಲಿ ಸಾಯಿಸಿದಾನೆ, ಅದೇ ನಮಗೆ ಗೊತ್ತು. ಲೈಕ್ ಸಣ್ಣ ಮಗು ಇರುವಾಗ ಪೂತನನ್ನು ಸಾಯಿಸಿದಿರ್ಬೋದು. ಸೊ ಅದೆಲ್ಲ ಕೃಷ್ಣ ಸ್ಟ್ರೆಂತ್, ಆಲ್ ಸ್ಟ್ರೆಂತ್ ಅಂದ್ರೆ ಸಾರಿ ವೀರ್ಯ ಅಂತ. ಮತ್ತೆ ಇದು ಯಶಃ. ಯಶಃ ಅಂತ ಹೇಳಿದ್ರೆ ಫೇಮಸ್. ಸೊ ಕೃಷ್ಣನಷ್ಟು ಫೇಮಸ್ ಯಾರು ಇಲ್ಲ. ಯಾಕೆಂತ ಹೇಳಿದ್ರೆ ಕೃಷ್ಣ ಭಗವದ್ಗೀತೆ ಬಂದು ಹೇಳಿದ್ ಯಾವಾಗ 5000 ವರ್ಷದ ಹಿಂದೆ ಅರ್ಜುನನಿಗೆ. ಆದ್ರೆ ನಾವ್ ಈಗ್ಲೂ ಮಾತಾಡ್ತೀವಿ ಕೃಷ್ಣನ್ ಬಗ್ಗೆ ಅಲ್ವಾ, ಅಷ್ಟು ಫೇಮಸ್. ಈಗ ಬೇರೆಯವರೆಲ್ಲ ಫೇಮಸ್, ಎಷ್ಟೋ ಜನ ಇರ್ತಾರೆ, ಮಿನಿಸ್ಟರ್ಸ್, ಪ್ರೈಮ್ ಮಿನಿಸ್ಟರ್ಸ್, ಎಲ್ಲರೂ ಸೆಲೆಬ್ರಿಟೀಸ್ ಇರ್ಬೋದು. ಆದ್ರೆ ಒಂದು ಜನರೇಷನ್, 2 ಜನರೇಷನ್, 3ನೇ ಜನರೇಷನ್ ಆಗೋಷ್ಟೊತ್ತಿಗೆ ಅವ್ರನ್ನ ಯಾರಿಗೂ ನೆನ್ಪಿರಲ್ಲ. ಸೊ ಆದ್ರೆ ಕೃಷ್ಣ ಮಾತ್ರ ಆಲ್ ಫೇಮಸ್, ಅಂದ್ರೆ ಯಾವಾಗ್ಲೂ ಫೇಮಸ್. ಮತ್ತೆ ಇನ್ನೊಂದು ಬ್ಯೂಟಿ. ಬ್ಯೂಟಿ ಅಂತ ಅಂದ್ರೆ ಇದು ಶ್ರೀಯ. ಶ್ರೀಯ ಅಂತ ಹೇಳಿದ್ರೆ ಚಂದ, ಅಂದ್ರೆ ಅಷ್ಟು ಚಂದ ಅಂತೆ ಕೃಷ್ಣ. ಶ್ಯಾಮ ಸುಂದರ ಆದ್ರೂ ಅಷ್ಟು ಲಕ್ಷಣ. ಸೊ ಕೃಷ್ಣ ಅಂತ ಹೆಸರೇನೆ ಅಂದ್ರೆ ಆಕರ್ಷಿತಿ ಇತಿ ಕೃಷ್ಣ ಅಂತ ಹೇಳ್ತಾರೆ. ಸೊ ಅಷ್ಟು ಲಕ್ಷಣ ಕೃಷ್ಣ. ಸೊ ಒಂದ್ಸತಿ ಬೃಂದಾವನದಲ್ಲಿ ಒಬ್ಬ ಕಳ್ಳ ಬರ್ತಾನಂತೆ. ಅವನು ಎಲ್ಲರೂ ಮಾತಾಡ್ತಾ ಇರ್ತಾರಂತೆ, ಅಯ್ಯೋ ಕೃಷ್ಣ ಎಷ್ಟು ಚಂದ, ಎಷ್ಟು ಒಡವೆ ಎಲ್ಲ, ಅಂದ್ರೆ ಯಶೋದ ಮತ್ತೆ ಯಾವಾಗ್ಲೂ ಅವನ್ನ ಒಡವೆಗಳೆಲ್ಲ ಹಾಕಿ ಡೆಕೋರೇಟ್ ಮಾಡಿರ್ತಾ ಇರ್ತಾಳೆ. ಸೊ ಅದನ್ನ ನೋಡಿ ಅವರು, ಓ ಎಷ್ಟು ಚಂದ ಕೃಷ್ಣ ಅಂತ ಎಲ್ಲರೂ ಮಾತಾಡುವಾಗ ಆ ಕಳ್ಳ ಅನ್ಕೋತಾನೆ, ಓ ನಾನು ಹಾಗಾದ್ರೆ ಇವನು ಒಡವೆ ಎಲ್ಲ ನಾನು ಕದಿಬೇಕು ಅಂತ ಹೇಳಿ ಅವನಿಗೆ ಬರುತ್ತೆ ಮನ್ಸಿಗೆ. ಸೊ ಅವನು ಹೋಗ್ತಾನಂತೆ ಕಡಿಯಕ್ಕೆ ಅಂತ ಹೇಳಿ. ಸೊ ಕೇಳುವಾಗ ಅವನು ಕೃಷ್ಣ ಮಗು ಅಲ್ಲ, ಕೇಳುವಾಗ ಇಲ್ಲ ನಾನ್ ಕೊಡಲ್ಲ, ನಂಗೆ ಅಮ್ಮ ಬೈತಾರೆ ಅಂತ ಹೇಳ್ತಾನ, ಕೊಡಲ್ಲ ನಾನು ಅಂತ. ಆಮೇಲೆ ಅವನು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಕೃಷ್ಣ ಬಂದು ಹೇಳ್ತಾನಂತೆ, ಇಲ್ಲ ತಗೋ ಅಂತ ಹೇಳಿ. ಆದ್ರೆ ಅವನಿಗೆ ಕೃಷ್ಣನ್ ನೋಡಿ ಎಷ್ಟು ಒಂದು ಮೋಹಿತನಾಗ್ತಾನೆ ಅಂತ ಹೇಳಿದ್ರೆ ಆ ಕಳ್ಳ, ಅವನಿಗೆ ಅದ್ರ ಮೇಲೆ ಒಂದು ಆಕರ್ಷಣೆನೆ ಹೊಟ್ಟೋಗುತ್ತೆ. ಅಂದ್ರೆ ಆ ಒಂದು ಚಿನ್ನ ಬೇಡ ಅಂತ ಹೇಳಿ ಬಿಟ್ಬಿಡ್ತಾನಂತೆ. ಅದು ಆ ಬೃಂದಾವನದಲ್ಲಿ ಕೃಷ್ಣ ಇರುವಾಗ ಆಗಿರುವಂತದ್ದು. ಸೊ ಕೃಷ್ಣ ಅಷ್ಟು ಚಂದ. ಮತ್ತೆ ಕೃಷ್ಣನ ಆ 16,000 ಜನ, ಅಂದ್ರೆ ಒಬ್ಬ ರಾಕ್ಷಸ ಅವನು ಕೂಡಿಟ್ಟಿರ್ತಾನೆ ಅವ್ರನ್ನ, ಅಷ್ಟು ಹುಡುಗಿರ್ನ. ಹಾಗೆ ಅವ್ರನ್ನ ಬಿಡಿಸುವಾಗ ಕೃಷ್ಣ ಬಿಡಿಸ್ತಾನ ಅವ್ರನ್ನ. ಆಗ ಅವರೆಲ್ಲ ಬೇಡ್ಕೊಳ್ತಾರೆ, ಕೃಷ್ಣ ನೀನೇ ನನ್ನ ಗಂಡ ಆಗ್ಬೇಕಂದ್ರೆ. ಅಷ್ಟು ರೆಡಿ ಇದಾರೆ ಅವ್ರು, ಅಂದ್ರೆ 16,000 ಜನ ಇದ್ರು ತೊಂದ್ರೆ ಇಲ್ಲ, ನಾನು ಒಬ್ಳಾಗಿರ್ತೀನಿ ಅಂತ ಹೇಳಿ ಕೃಷ್ಣನ್ ಮದ್ವೆ ಆಗಕ್ಕೆ ಅವ್ರು ರೆಡಿ ಇರ್ತಾನೆ. ಅಂದ್ರೆ ಅಷ್ಟು ಚಂದ ಕೃಷ್ಣ. ಮತ್ತೆ ನಾಲೆಜ್ ಅಂದ್ರೆ ಜ್ಞಾನ ಅಂತ ಹೇಳಿದ್ರೆ ಲೈಕ್ ಈಗ ಭಗವದ್ಗೀತೆದು ಜ್ಞಾನ ಕೃಷ್ಣ ಕೊಟ್ಟಿರೋಂಥದ್ದು ಎಷ್ಟು ಅಂದ್ರೆ ನಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಲೈಕ್ ಅದ್ರಲ್ಲಿ ಎಲ್ಲ ಇದೆ. ಅಂದ್ರೆ ಯಾವುದೇ ಒಂದು ನಮ್ಮ ಜೀವನದ ಸಮಸ್ಯೆಗೆ ಅದರಲ್ಲಿ ಪರಿಹಾರ ಇದೆ. ಸೊ ಹಾಗಾಗಿ ಕೃಷ್ಣ ಜ್ಞಾನದಲ್ಲೂ ಸಂಪೂರ್ಣ. ಮತ್ತೆ ಇನ್ನೊಂದು ವೈರಾಗ್ಯ. ಸೊ ವೈರಾಗ್ಯ ಅಂತ ಹೇಳಿದ್ರೆ, ಈಗ ಇವರು ಕೃಷ್ಣನ ಅಕ್ರೂರ ಬಂದು ಕರ್ಕೊಂಡು ಹೋಗ್ತಾನೆ ಯಾವಾಗ ಮಥುರ ಕರ್ಕೊಂಡು ಹೋಗುವ ಬೃಂದಾವನದಲ್ಲಿ ಅವನು ಅಷ್ಟು, ಅಂದ್ರೆ ಎಲ್ಲರಿಗೂ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೃಷ್ಣ ಬೇಕು, ಅಂದ್ರೆ ಅಷ್ಟು ಕೃಷ್ಣನ ಹಚ್ಕೊಂಡಿರ್ತಾರೆ. ಆದ್ರೆ ಅವನು ಬಿಟ್ಟು ಹೋಗುವಾಗ ಎಲ್ಲರೂ ಅಳ್ತಾರಂತೆ, ಬಿದ್ದು ಗೋಳಾಡ್ತಾರೆ, ಬೇಡ ಕೃಷ್ಣ ಹೋಗ್ಬೇಡ ನಮ್ನ ಬಿಟ್ಟು ಅಂತ ಹೇಳಿ. ಆದ್ರೆ ಅವನು ಹೋದವನು ಮತ್ತೆ ಬರೋದೇ ಇಲ್ಲ. ಸೊ ಹಾಗಾಗಿ ಅಷ್ಟು ವೈರಾಗ್ಯ, ಅಂದ್ರೆ ಅಷ್ಟು ಒಂದು ಅಟ್ಯಾಚ್ ಆಗಿದ್ರು ಅವನು ಯಾವ್ದಕ್ಕೂ ಅಂಟ್ಕೊಳಲ್ಲ, ಅಂದ್ರೆ ಅವನಿಗೆ ಅಷ್ಟು ವೈರಾಗ್ಯ. ಇನ್ನು ರಾಮನ ವಿಷಯದಲ್ಲೂ ನಾವು ತ್ರೇತಾಯುಗದಲ್ಲಿ ನೋಡ್ಬೋದು. ರಾಮ ಬಂದಿರುವಾಗ ಕೃಷ್ಣ ಅವರ ಲೈಕ್ ಈ ಮಾರನೇ ದಿನ ಏನು ಅವನಿಗೆ ಪಟ್ಟಾಭಿಷೇಕ ಆಗ್ಬೇಕಾಗಿರುತ್ತೆ ರಾಮನಿಗೆ. ಹಿಂದಿನ ದಿನ ಅಂದ್ರೆ ತಂದೆ ಬಂದು ಹೇಳ್ತಾರೆ, ಇಲ್ಲ ನೀನು ಇವಳು ಕೈಕೆ ಬಿಡ್ತಾ ಇರಲ್ಲ, ಸೊ ಭರತನಿಗೆ ಮಾಡ್ಬೇಕು ಅಂತ ಹೇಳುವಾಗ ರಾಮನಿಗೆ ಏನು ಬೇಜಾರಿಲ್ಲ. ಅವನು ಒಂಚೂರು ಬೇಜಾರ್ ಮಾಡ್ಕೊಳ್ದೆ, ತಾಯಿ ಮೇಲೂ ಕೋಪ ಇಲ್ದೆ ಅವನು ಹಾಗೆ ಬಿಟ್ಟು ಹೋಗ್ತಾನೆ, ಅಂದ್ರೆ ಎಲ್ಲ ಬಿಟ್ಟು ಕಾಡಿಗೆ. ಸೊ ಹಾಗಾಗಿ ವೈರಾಗ್ಯ. ಸೊ ಇದೆಲ್ಲದ್ರಲ್ಲಿ ಯಾರು ಪರಿಪೂರ್ಣ? ಅವನೇ ಭಗವಾನ್. ಸೊ ಈಗ ಕಲಿಯುಗದಲ್ಲಿ ತುಂಬಾ ಜನ ನಾನು ಭಗವಾನ್ ಅಂತ ಹೇಳ್ಬೋದು. ಆಗ ನಾವು ಕೇಳ್ಬೇಕು, ನಿಮ್ ಪರಿಪೂರ್ಣತೆ ಇದೆಯಾ ಅಂತ ಇದೆಲ್ಲದ್ರಲ್ಲೂ. ಸೊ ಎಲ್ಲರಿಗೂ ನಾವು ಅಂದ್ರೆ ಯಾವ್ದಾದ್ರು ಒಂದೊಂದ್ರಲ್ಲಿ ಕೆಲವರು ಫೇಮಸ್ ಇರ್ತಾರೆ, ಅಂದ್ರೆ ತುಂಬಾ ಶ್ರೀಮಂತಿಕೆ ಇರೋರ್ನ ನಾವು ನೋಡಿರ್ತೀವಿ, ಅಥವಾ ಕೆಲವರು ತುಂಬಾ ಸುಂದರವಾಗಿರುವಂತವ್ರನ್ನ ನೋಡಿರ್ತೀವಿ, ಅಥವಾ ತುಂಬಾ ನಾಲೆಜಬಲ್ ಆಗಿ. ಅದು ಎಲ್ಲದರಲ್ಲೂ ಎಲ್ಲ ಪರಿಪೂರ್ಣ ಆಗಿರೋದು ಕೃಷ್ಣನಲ್ಲಿ ಮಾತ್ರ. ಹಾಗಾಗಿ ಕೃಷ್ಣ ಭಗವಾನ್. ಸೊ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ ಈ ವೇದಗಳು. ಸೊ ಎಲ್ಲರೂ ಜನರು ತುಂಬಾ ಜನ ನಾವು ವೇದ ಕಲಿಯೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಅವರಿಗೆ, ವೇದ ಕಲಿಬೇಕು, ನಮಗೆ ವೇದ ಕಲಿಬೇಕು ಅಂತ. ಸೊ ವೇದಗಳು ಕಲಿಯೋ ಉದ್ದೇಶ ಏನು? ವೇದಗಳು ಕಲಿಯೋದು ಅದು ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ 3 ಉದ್ದೇಶಗಳಿದೆ ವೇದ ಕಲಿಯೋದ್ರಲ್ಲಿ. ಒಂದು ಸಂಬಂಧ.
ಸೊ ಕೃಷ್ಣನೊಂದಿಗೆ ನನ್ನ ಸಂಬಂಧನ ಸ್ಥಾಪನೆ ಮಾಡ್ಬೇಕು. ಸೊ ಅದು ವೇದದ ಉದ್ದೇಶ. ಮತ್ತೆ ಅಭಿಧೇಯ ಅಂತ ಹೇಳಿದ್ರೆ ಅದನ್ನ ಮಾಡುವಂತ ಪ್ರಕ್ರಿಯೆ, ಈ ಪ್ರೋಸೆಸ್ ಅಂತಾರಲ್ಲ, ಅದು ಏನು? ಅದು ಭಕ್ತಿ ಮಾರ್ಗ. ಸೊ ಭಕ್ತಿ ಮಾರ್ಗ ಅಂತ ಹೇಳಿದ್ರೆ ಯಾವ್ದೆಲ್ಲ ಬರುತ್ತೆ? ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮ ನಿವೇದನಂ. ಸೊ 9 ಭಕ್ತಿಯ ಒಂದು ಪ್ರೋಸೆಸ್ ಇದೆ. ಸೊ ಅದ್ರಲ್ಲಿ ಯಾವುದೇ ಒಂದು ಮಾಡಿದ್ರು ಕೂಡ ನಾವು ದೇವ್ರನ್ನ ತಲುಪಬಹುದು. ಈಗ ಶ್ರವಣಂ, ಈಗ ನೀವೆಲ್ಲ ಮಾಡ್ತಾ ಇರುವಂತದ್ದು ಭಗವದ್ಗೀತೆ ಕೇಳ್ತಾ ಇರುವಂತದ್ದು. ಸೊ ಇದು ಶ್ರವಣಂ. ಅದು ಕೂಡ ಅಷ್ಟೇ, ಅದು ಮಾಡಿದ್ರು ನಮಗೆ ಕೃಷ್ಣನ್ ಜೊತೆ ಆ ಸಂಬಂಧನ ಸ್ಥಾಪಿಸಬಹುದು ಅಂತ ಹೇಳಿ. ಅಂದ್ರೆ ಆದಷ್ಟು ಶ್ರವಣ ಜಾಸ್ತಿ ಮಾಡ್ಬೇಕು, ಭಗವದ್ಗೀತೆ, ಭಾಗವತಂ ಇಂಥದ್ದು. ಸೊ ಅಭಿಧೇಯ. ಮತ್ತೆ 3ನೇದು ಪ್ರಯೋಜನ. ಸೊ ಇದರಿಂದ ನನಗೆ ಏನು ಪ್ರಯೋಜನ? ನಾನೀಗ ಕೃಷ್ಣನ್ ಜೊತೆ ಸ್ಥಾಪನೆ ಮಾಡ್ತೀನಿ ರಿಲೇಶನ್ಶಿಪ್. ಸೊ ಅದರಿಂದ ನಂಗೆ ಏನ್ ಪ್ರಯೋಜನ ಏನು ಅಂತ ಹೇಳಿದ್ರೆ, ನಮ್ ಗುರಿ ಏನಿರ್ಬೇಕು ಅಂತ ಹೇಳಿದ್ರೆ, ಈಗ ಜನ್ಮ, ಮೃತ್ಯು, ಜರ, ವ್ಯಾಧಿ. ಸೊ ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ನಮಗೆ ಈ 4ರಿಂದ ಬಿಡುಗಡೆ ಇಲ್ಲ. ಎಲ್ರಿಗೂ ಹುಟ್ಟು, ಸಾವು, ಜನ್ಮ, ಮೃತ್ಯು, ಜರ, ವ್ಯಾಧಿ. ಜರ ಅಂತ ಹೇಳಿದ್ರೆ ಕಾಯಿಲೆ ಬರುವಂತದ್ದು, ಡಿಸೀಸ್. ಸೊ ಓಲ್ಡ್ ಏಜ್, ಸಾರಿ, ಜರ ಅಂತ ಹೇಳಿದ್ರೆ ವಯಸ್ಸಾಗುವಂಥದ್ದು. ಸೊ ಯಾರು ಒಂದೇ ತರ ಇರಲ್ಲ, ನಮ್ಮ ದೇಹಕ್ಕೆ ವಯಸ್ಸಾಗೇ ಆಗತ್ತೆ. ಸೊ ವಯಸ್ಸಾಗುವಂಥದ್ದು ಮತ್ತೆ ಡಿಸೀಸ್, ಕಾಯಿಲೆ ಬರುವಂಥದ್ದು. ಸೊ ಒಂದು ಏಜ್ ಆಗ್ತಾ ಕಾಯಿಲೆಗಳು ಬಂದೇ ಬರುತ್ತೆ. ಸೊ ಈ 4 ಕಷ್ಟಗಳು ಮೇನ್ ಪ್ರೈಮರಿ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ. ಇದು ಅಂದ್ರೆ ಪ್ರಧಾನವಾಗಿರುವಂತದ್ದು 4: ಜನ್ಮ, ಮೃತ್ಯು, ಜರ, ವ್ಯಾಧಿ. ಇದನ್ನ ಯಾರು ತಪ್ಸಕ್ಕಾಗಲ್ಲ. ಸೊ ಇದರಿಂದ ಹೊರಗಡೆ ಬರ್ಬೇಕಂತ ಹೇಳಿದ್ರೆ ನಾವು ಭಕ್ತಿ ಮಾರ್ಗ ಮಾಡ್ಬೇಕು. ಸೊ ಭಕ್ತಿ ಮಾರ್ಗ ಮಾಡಿದ್ರೆ ನಮಗೆ ಮುಂದಿನ ನಮಗೆ ಮತ್ತೆ ಈ ತರ ನಾವು ಜನ್ಮಗಳನ್ನು ತಗೊಂಡು ಬರ್ಬೇಕಾಗಿಲ್ಲ. ಆಗ ನಾವು ಮತ್ತೆ ದೇವರ ಒಂದು ಧಾಮಕ್ಕೆ ಹೋಗ್ಬೋದು, ಗೋಲೋಕಕ್ಕೆ ಹೋಗ್ಬೋದು ಅಂತ ಹೇಳಿ ಶಾಸ್ತ್ರದಲ್ಲಿ ಇದೆ. ಸೊ ಯಾಕೆ ನಾವ್ ಇದನ್ನ ತಿಳಿಬೇಕು ಅಂತ ಹೇಳಿದ್ರೆ, ನಾವು ಭಗವಂತನ ಅಂಶ. ಲೈಕ್ ಈಗ ನಂದು ಕೈ, ಓಕೆ, ಈಗ ನಮ್ ಬಾಡಿಯಲ್ಲಿ ಇದು ಕೈ ಇದೆ. ಸೊ ಇದೀಗ ನನ್ಗೆ ಕೈನ ಸಪರೇಟ್ ಮಾಡಿದ್ರೆ ಆಯ್ತಾ, ಇದು ಯಾವ್ದಾದ್ರು ಉಪಯೋಗ ಇದೆ? ಇದಕ್ಕೆ ಇದು ಏನು ಉಪಯೋಗ ಇಲ್ಲ. ಸೊ ಇದು ವೇಸ್ಟ್. ಈ ಕೈಗೆ ಒಂದು ವ್ಯಾಲ್ಯೂ ಇಲ್ಲ ಅಲ್ವಾ? ಈ ಕೈನ ನಾನು ಸಪರೇಟ್ ಆಗಿ ಎತ್ತಿಟ್ರೆ ಏನೂ ಆಗಲ್ಲ, ನನಗೆ ಉಪಯೋಗ ಆಗ್ಬೇಕಿದು. ಹಾಗೆ ನಾವುನು ಕೃಷ್ಣನ ಒಂದು ಭಾಗಗಳು ನಾವೆಲ್ಲ. ಲೈಕ್ ಕೃಷ್ಣ ಹೇಳ್ತಾನೆ, ಮಮೈವ ಅಂಶ ಜೀವಲೋಕೆ, ಜೀವಲೋಕ ಸನಾತನ, ನಂದೇ ಅಂಶ ನೀವೆಲ್ಲ. ಸೊ ಹಾಗಾಗಿ ನಾವು ಯಾವಾಗ ಒಂದು ಪಾರ್ಟ್ ಆಗಿ ನಾವು ಯಾವಾಗ ದೇವ್ರ ಜೊತೆ ಕನೆಕ್ಟ್ ಆಗ್ಲಿಲ್ಲ ಅಲ್ಲ, ಆಗ ನಾವು ಸಂತೋಷವಾಗಿರಕ್ಕೆ ಚಾನ್ಸೇ ಇಲ್ಲ. ನಾವ್ ಯಾವಾಗ ನನಗೆ ಈಗ ಕೈ ಇದ್ರಲ್ಲಿ ಇದ್ರೇನೆ ಇದಕ್ಕೆ ಒಂದು ಬೆಲೆ. ಹಾಗೆ ನಾವು ದೇವ್ರ ಜೊತೆ ಯಾವಾಗ ಕನೆಕ್ಟ್ ಆಗಿರ್ತೀವಿ ಆಗ್ಲೇ ನಮಗೆ ಒಂದು ಬೆಲೆ ಅಂತ. ಸೊ ಇದು ತುಂಬಾ ಇಂಪಾರ್ಟೆಂಟ್. ನಾನ್ ಯಾರು? ಸೊ ಈ ಪ್ರಶ್ನೆ, ನಾನ್ ಯಾರು? ಸೊ ಈ ದೇಹ, ಅಥವಾ ನಾನೊಂದು ಅನ್ಕೊಂಡಿದ್ದೆ, ನಾನು ಡಾಕ್ಟ್ರು, ನಾನು ಇಂಜಿನಿಯರ್, ಲಾಯರು, ಏನೇನೋ ಇರ್ತೀವಿ. ಸೊ ಅದೇನಾ? ನಾನು ಇದೇ ದೇಹನ ಅಂತ ಹೇಳಿ. ಸೊ ನಾನು ಈ ದೇಹನ, ಸೊ ನನ್ನ ಅಂಗಗಳು. ಸೊ ನಾವು ಈ ಪಂಚಭೂತಗಳಿಂದ ನಮ್ಮ ದೇಹ ಮಾಡಲ್ಪಟ್ಟಿದೆ. ಸೊ ಯಾವ್ದೆಲ್ಲ? ಭೂಮಿರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಯಮ್ಮೆ ಭಿನ್ನ ಪ್ರಕೃತಿರಷ್ಟದ ಅಂತ ಹೇಳಿದ್ರೆ, ಭೂಮಿ, ಆಪೋ ಅಂತ ಹೇಳಿದ್ರೆ ವಾಟರ್, ನೀರು. ಅಗ್ನಿ, ಭೂಮಿರಾಪೋ ಅನಿಲೋ ವಾಯು ಅಂದ್ರೆ ಏರ್, ಅಂದ್ರೆ ಗಾಳಿ. ಮತ್ತೆ ಖಮ್ ಅಂತ ಹೇಳಿದ್ರೆ ಈಥರ್ ಅಂತ ಹೇಳ್ತಾರೆ. ಅಂದ್ರೆ ಆಕಾಶದಲ್ಲಿ ಒಂದು ಸೌಂಡ್ ಇದೆ, ಅದರಲ್ಲಿ ಒಂದು ಸೌಂಡ್ ಇದೆ, ಅದು ಅಂದ್ರೆ ಎಂಟಿ ಸ್ಪೇಸ್ ಅಲ್ಲ, ಅದು ಈಥರ್ ಅಂತ ಹೇಳ್ತಾರೆ. ಸೊ ಅದನ್ನ ಸ್ಕೈ ಅಂತ ಹೇಳಿ. ಸೊ ಈ 5 ಅಂಶ ಸೇರಿ ನಮ್ದು ಈ ಭೌತಿಕ ಶರೀರ ಮಾಡಿದೆ ಆಯ್ತಾ. ಇದಕ್ಕೆ ನಾವು ಫಸ್ಟ್ ಇದರ ನಂತರ ಇನ್ನೊಂದಿದೆ, ಇನ್ನು 3 ಯಾವುದು ಅಂತ ಹೇಳಿದ್ರೆ ಬುದ್ಧಿ, ಮನಸ್ಸು ಮತ್ತು ಇದು ಸೋಲು. 3ನೇದು ಸೋಲು ಅಲ್ಲ, ಅಹಂಕಾರ, ಸಾರಿ. ಇದು ಸೂಕ್ಷ್ಮ ಶರೀರ. ಅದು ಯಾವ್ದೆಲ್ಲ? ಇದು ಬುದ್ಧಿ, ಅಹಂಕಾರ ಮತ್ತೆ ಮನಸ್ಸು, ಈ 3. ಅದನ್ನ ಒಂದು ಕವರ್ ಆಗಿದೆ. ನಮ್ಮ ಆತ್ಮ ಅದ್ರ ಒಳಗಡೆ ಇದೆ. ಸೊ ಆತ್ಮಕ್ಕೆ ಇದೆಲ್ಲ ಕವರ್ ಆಗಿದೆ. ಮೊದ್ಲಿಗೆ ಒಳಗೆಯಿಂದ ಆತ್ಮದ ಮೇಲೆ ಒಂದು ಸೂಕ್ಷ್ಮ ಶರೀರ, ಅದರಲ್ಲಿ ಬುದ್ಧಿ, ಅಹಂಕಾರ, ಮನಸ್ಸು, ಅದ್ರ ಮೇಲೆ ಮತ್ತೆ ಈ ನಮ್ದು ಬಾಡಿ ಏನಿದೆ, ಇದೊಂದು ಕವರ್ ಆಗಿದೆ. ಸೊ ಹಾಗಾಗಿ ಆಕ್ಚುಲಿ ಆತ್ಮಕ್ಕೆ ಏನು ಇದಿಲ್ಲ, ಡಿಫ್ರೆನ್ಸ್ ಇಲ್ಲ, ಗಂಡು ಹೆಣ್ಣು ಅದೆಲ್ಲ ಇಲ್ಲ.
ನಮ್ಮ ನಾವು ಯಾವ ತರ ಒಂದು ಅಂದ್ರೆ ಆ ಇದು ತಗೊಳ್ತೀವೋ ನಮ್ದ ಕರ್ಮ ಮತ್ತೆ ಇದ್ರ ಮೇಲೆ ನಾವು ಬೇರೆ ಬೇರೆ ಬಾಡಿ ತಗೊಳ್ಳುವಂಥದ್ದು, ಅದು ಮನುಷ್ಯನೂ ಆಗಿರ್ಬೋದು ಅಥವಾ ಪ್ರಾಣಿಯೂ ಆಗಿರ್ಬೋದು. ಸೊ ಇದು ಆತ್ಮ. ಸೊ ನಾನು ಯಾರು? ನಾನ್ ದೇಹ ಅಲ್ಲ, ನಾನು ಆತ್ಮ. ತುಂಬಾ ಇಂಪಾರ್ಟೆಂಟ್ ಲೆಸನ್ ಇದು. ಸೊ ಹೇಗೆ ಕಂಡುಹಿಡಿಯುವಂಥದ್ದು ನಾವು? ಈಗ ಜೀವಂತ ವಸ್ತುವು ಮತ್ತೆ ಜೀವ ಇಲ್ದೇ ಇರೋದಕ್ಕೂ ಏನು ವ್ಯತ್ಯಾಸ ಅಂತ ನೋಡಿದ್ರೆ, ಇಲ್ಲಿ ನಾವು ಜನರು ಇದ್ದಾರೆ, ಇಲ್ಲಿ ಪ್ರಾಣಿಗಳು, ಇದು ಸಸ್ಯಗಳು. ಸೊ ಈ ಮೂರರಲ್ಲೂ ಏನು ಒಂದು ಸಮಾನತೆ ಏನಿದೆ ಅಂತ ಹೇಳಿದ್ರೆ ಅದು ಆತ್ಮ. ಸೊ ಆತ್ಮ ಇದೆ ಇಲ್ಲಿ, ನಮ್ಮಲ್ಲಿ ಆತ್ಮ ಇದೆ, ಪ್ರಾಣಿಗಳಲ್ಲೂ ಇದೆ ಮತ್ತು ಸಸ್ಯಗಳಲ್ಲೂ ಆತ್ಮ ಇದೆ. ಸೊ ಅವರ ಕರ್ಮ ಅನುಸಾರ ಈ ತರ ಒಂದು ಇದು ಅಂದ್ರೆ ಬಾಡಿ ಸಿಕ್ಕುತ್ತೆ. ಓಕೆ. ಸೊ ಮತ್ತೆ ಇದು ನಾನ್ ಲಿವಿಂಗ್ ಅಂದ್ರೆ ಜೀವ ಇಲ್ದೇ ಇರುವಂತ ವಸ್ತುಗಳು. ಅದರಲ್ಲಿ ಒಂದು ಮನುಷ್ಯ ಮಾಡಿರುವಂತದ್ದು, ಇನ್ನೊಂದು ನೈಸರ್ಗಿಕವಾಗಿ ಇರುವಂತದ್ದು, ಲೈಕ್ ಬೆಟ್ಟ ಗುಡ್ಡ ಇದೆಲ್ಲ, ಮತ್ತೆ ಅದೆಲ್ಲ ಇದ್ರಲ್ಲಿ ಬರುತ್ತೆ. ಸೊ ಇದ್ರಲ್ಲಿ ಏನಂತ ಹೇಳಿದ್ರೆ ಆತ್ಮ ಇಲ್ಲ. ಸೊ ಭಗವದ್ಗೀತೆಯ ಮೊದಲ ಪಾಠ, ನಾವು ಈ ದೇಹವಲ್ಲ. ಸೊ ಇದು ಫಸ್ಟ್ ಲೆಸನ್ ಕೃಷ್ಣ ಹೇಳ್ತಾ ಇರೋದು, ನಾನು ಈ ದೇಹ ಅಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಅವನು ಅರ್ಜುನ ಹೇಳ್ತಾನಲ್ಲ, ಫಸ್ಟ್ ಕಂಪ್ಯಾಷನ್ ಅಂದ್ರೆ ಇದು ಸಹಾನುಭೂತಿಗೆ ನಾನು ಸಾಯಿಸಕ್ಕಾಗಲ್ಲ. ಸೊ ಆಗ ಕೃಷ್ಣ ಇದನ್ನ ಈ ಒಂದೊಂದೇ ಹೇಳುವಂಥದ್ದು. ಸೊ ಯಾವ್ದಕ್ಕೆ ನೀನು ಅಳ್ತಾ ಇದೀಯಾ? ಈ ದೇಹಕ್ಕೆ ಇರೋದು ಸಾವು, ಆತ್ಮಕ್ಕಲ್ಲ ಅಂತ ಹೇಳಿ. ಸೊ ಇದನ್ನ ಹೇಗೆ ಅರ್ಥ ಮಾಡ್ಕೋಬಹುದು ನಾವು? ಈಗ ಕಾರು ಮತ್ತೆ ಚಾಲಕ, ಈಗ ಯಾವುದೇ ಒಂದು ಕಾರು ನಾವು ಓಡಿಸ್ತೀವಿ. ಕಾರ್ ಏನಾದ್ರು ಹಾಳಾಯ್ತು ಅಥವಾ ಡ್ಯಾಮೇಜ್ ಆಯ್ತು, ಆಕ್ಸಿಡೆಂಟ್ ಆಯ್ತು, ಡ್ಯಾಮೇಜ್ ಆಯ್ತು, ಆ ಕಾರ್ನ ನಾವು ಬಿಟ್ಟು ಅವನು ಡ್ರೈವರ್ ಬೇರೆ ಕಾರ್ ತಗೊಳ್ತಾನಲ್ವಾ, ಡ್ರೈವರ್ ಏನಿಲ್ಲ, ಅವ್ನು ಕಾರ್ ಚೇಂಜ್ ಮಾಡ್ತಾನೆ. ಅದೇ ತರ ನಮ್ಮ ಆತ್ಮ ಏನ್ ಮಾಡುತ್ತೆ, ನಮಗೆ ಈ ಶರೀರ ಸಾಕು ಅಂತ ಹೇಳಿ, ಅಂದ್ರೆ ವಯಸ್ಸಾಗಿ ಮುಗೀತು, ಇದ್ರಲ್ಲಿ ಏನು ಶಕ್ತಿ ಉಳಿದಿಲ್ಲ ಅನ್ನುವಾಗ ಆತ್ಮ ಹೊರಗೆ ಹೋಗುತ್ತೆ, ಅಂದ್ರೆ ಬೇರೆ ಒಂದು ಶರೀರನ ತಗೊಳ್ಳುವಂಥದ್ದು. ಸೊ ಆತ್ಮಕ್ಕೆ ಸಾವಿಲ್ಲ. ಮತ್ತೆ ನಾವು ನೋಡ್ತೀವಲ್ವಾ, ಲೈಕ್ ಈಗ ಎಷ್ಟೇ ದೊಡ್ಡ ಒಂದು ಕೋಟಿಗಟ್ಟಲೆ ಕಾರ್ ಇರ್ಬೋದು, ಆದ್ರೆ ಜೀವಕ್ಕೆ ಬೆಲೆ ಕೊಡ್ತೀವಿ. ಯಾರಾದ್ರೂ ಒಂದು ಅಷ್ಟು ಕೋಟಿ ಕಾರ್ ಇರ್ಬೋದು, ಆದ್ರೆ ಆಕ್ಸಿಡೆಂಟ್ ಆದ್ರೆ ಎಲ್ಲರೂ ಫಸ್ಟ್ ನಾವು ಹೇಳುವಂತದ್ದೇನು, ಓ ಮನುಷ್ಯ ಉಳ್ದ ತಾನೆ, ಅಂದ್ರೆ ಅವನಿಗೇನಾಗ್ಲಿಲ್ಲ ಅಲ್ಲ ಅಂತ. ಈಗ ಒಂದು ಅಥವಾ ವಿಮಾನನೇ ಅಪಘಾತ ಆಗ್ಬೋದು, ಅದ್ರಲ್ಲೂ ಅಷ್ಟೇ ಎಷ್ಟೋ ಕೋಟಿ ಮಿಲಿಯನ್ ಗಟ್ಲೆ ಆಗಿರ್ಬೋದು ಅದಕ್ಕೆ ವಿಮಾನಕ್ಕೆ. ಆದ್ರೆ ಅದೇನಾದ್ರೂ ಆದ್ರೆ ನಾವು ಅನ್ಕೊಳ್ಳೋದು ಓಕೆ ಜೀವಕ್ಕೆ ಏನಾಗ್ಲಿಲ್ವಲ್ಲ ಅನ್ನೋ ತರ. ಯಾಕೆ ಅಂತ ಹೇಳಿದ್ರೆ ಜೀವಕ್ಕೆ ನಾವು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ. ಹಾಗೆ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕಾಗಿರುವಂತದ್ದು ನಮ್ಮ ಆತ್ಮಕ್ಕೆ, ಹೊರಗಿನ ದೇಹಕ್ಕಲ್ಲ ಅಂತ. ಸೊ ಆತ್ಮ ಎಲ್ಲಿರುವಂತದ್ದು? ಹೃದಯದಲ್ಲಿ. ಸೊ ಆತ್ಮದ ಆಕ್ಚುಲಿ ಹೃದಯದಲ್ಲಿ ಆತ್ಮ ಮಾತ್ರ ಅಲ್ಲ, ಇನ್ನೊಬ್ಬ ಇದ್ದಾನೆ. ಅದು ಯಾರು ಅಂತ ಹೇಳಿದ್ರೆ ಪರಮಾತ್ಮ. ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ಅದು ಕೃಷ್ಣ 2 ಕಡೆ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೋರ್ಜನ ತಿಷ್ಠತಿ, ಅಂದ್ರೆ ನಾನು ಎಲ್ಲರ ಹೃದಯಗಳಲ್ಲಿದ್ದೀನಿ. ಅದ್ರ ಬರೇ ನಾನು ಮನುಷ್ಯನಲ್ಲಿ ಅಂತ ಹೇಳಿಲ್ಲ ಕೃಷ್ಣ, ಎಲ್ಲಾ ಜೀವಿಗಳ ಹೃದಯದಲ್ಲಿ ನಾನಿದ್ದೀನಿ. ಹಾಗಾಗಿ ನಮಗೆ ಆ ಒಂದು ಸಹಾನುಭೂತಿ ಬೇರೆ ಪ್ರಾಣಿಗಳ ಮೇಲೂ ಇರ್ಬೇಕು, ಯಾಕಂದ್ರೆ ನಾನು ಎಲ್ಲರ ಹೃದಯದಲ್ಲಿದ್ದೀನಿ ಅಂತ. ಸೊ ಇದು ಪಂಜರದಲ್ಲಿನ ಪಕ್ಷಿ. ಸೊ ಇದು ನಾವು ಕಂಪೇರ್ ಮಾಡ್ಕೋಬಹುದು. ನಾವು ಇದೇ ತರ ಇದೀವಿ, ಈಗ ನಮ್ಮ ಸ್ಥಿತಿ ಹೀಗೆ ಇದೆ ಈಗ. ಅಂದ್ರೆ ಇದು ಒಂದು ಅಜ್ಜಿ ಇರುತ್ತೆ. ಸೊ ಅಜ್ಜಿಗೆ ಒಂದು ಗಿಣಿ ಸಾಕಿರುತ್ತೆ. ಸೊ ಗಿಳಿಗೆ ಊಟ ಕೊಡೋದ್ ಬಿಟ್ಟು ಆ ಪಂಜರಕ್ಕೆನೆ ದಿನಾ ಒಂದೊಂದು ಕಲರ್ ಕೊಡೋದು, ಪೇಂಟ್ ಮಾಡುವಂಥದ್ದು, ಅದನ್ನ ಅಲಂಕಾರ ಮಾಡುವಂಥದ್ದು, ಅದನ್ನ ವೈಡೂರೆಗಳಿಂದ ಅದನ್ನ ಅಲಂಕಾರ ಮಾಡುವಂಥದ್ದು. ಹೀಗೆ ಅದೇನಾಗುತ್ತೆ, ಗಿಳಿ ತುಂಬಾ ದಿನ, ಅಂದ್ರೆ ಎಷ್ಟು ದಿನ ಊಟ ಕೊಡೋದೇ ಇಲ್ಲ. ಸೊ 2 ದಿನ ಇರುತ್ತೆ, 3 ದಿನ ಇರುತ್ತೆ, 1 ವಾರ ಇರುತ್ತೆ ಹೆಚ್ಚಾಗಿ, ಮತ್ತೆ ಅದು ಸಾಯುತ್ತೆ. ಸೊ ಈಗ ನಾವೇನ್ ಮಾಡ್ತಾ ಇದೀವಿ, ಇದನ್ನ ಈ ಪಂಜರನ ನಮ್ಮ ದೇಹಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಪಂಜರ ಬಂದು ನಮ್ಮ ದೇಹ, ಆತ್ಮ ಬಂದು ಗಿಳಿ. ಸೊ ಈಗ ನಾವೇನ್ ಮಾಡ್ತಾ ಇದೀವಿ, ಆದಷ್ಟು ನಮ್ಮ ದೇಹದ ಭಾವನೆಯಲ್ಲಿ ಇದೀವಿ. ನಾವು ದೇಹಕ್ಕೆ ಬೇಕಾಗುವಂತದ್ದೇ ಮಾಡ್ತಾ ಇದೀವಿ. ದೇಹನ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು, ಎಲ್ಲ ಅಂದ್ರೆ ಎಷ್ಟು ನಾವು ಯಾಕೆ ನಾವು ಇಷ್ಟೊಂದು ಸಂಪಾದನೆ ಮಾಡ್ತಾ ಇರೋದೆಲ್ಲ ಎಂಜಾಯ್ ಮಾಡಕ್ಕೆ ಅಲ್ವಾ? ಅಂದ್ರೆ ಇನ್ನು ಸಂಪಾದನೆ ಮಾಡ್ಬೇಕು, ಇನ್ನು ದೊಡ್ಡ ದೊಡ್ಡ ಮನೆ ಕಟ್ಬೇಕು, ಇನ್ನು ಈಗ
ಸಣ್ಣ ಹೋಟೆಲ್ಗೆ ಹೋದ್ರೆ ಇನ್ನಿಲ್ಲ ದೊಡ್ಡ ಹೋಟೆಲಿಗೆ ಹೋಗ್ಬೇಕು, ಅಥವಾ 5 ಸ್ಟಾರಿಗೆ ಹೋಗ್ಬೇಕು, 7 ಸ್ಟಾರಿಗೆ ಹೋಗ್ಬೇಕು. ಅಂದ್ರೆ ನಮ್ದು ಇಂದ್ರಿಯ ಸುಖ ಇನ್ನೂ ಹೆಚ್ಚೆಚ್ಚು ಹೇಗ್ ಮಾಡೋದು ಅದ್ರಲ್ಲೇ ಇದೀವಿ ಹೊರತು, ಯಾಕಂದ್ರೆ ನಾವು ಆತ್ಮದ ಬಗ್ಗೆ ನೋಡ್ತಾನೆ ಇಲ್ಲ. ಮತ್ತೆ ಹೇಗೆ ಸುಖದಲ್ಲಿರಕ್ಕೆ ಚಾನ್ಸ್ ಇದೆ? ಸಾಧ್ಯನೇ ಇಲ್ಲ. ಸೊ ಹಾಗಾದ್ರೆ ಫುಡ್ ಏನು? ನಮ್ಮ ಆತ್ಮಕ್ಕೆ ಹರೇ ಕೃಷ್ಣ ಮಂತ್ರ. ಸೊ ನಾವೆಲ್ಲ ಒಂದ್ಸತಿ ಹೇಳೋಣ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರೂ ಹೇಳಿ, ಅನ್ಮ್ಯೂಟ್ ಮಾಡಿದೀನಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಕೃಷ್ಣ ಕೃಷ್ಣ ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಹರೇ ರಾಮ ಹರೇ ಹರೇ. ಧನ್ಯವಾದ. ಹರೇ ಕೃಷ್ಣ ಧನ್ಯವಾದ. ಸೊ ಆತ್ಮಕ್ಕೆ ಬೇಕಾಗಿರುವಂತದ್ದು ಕೃಷ್ಣನ ಒಂದು ಸಾಮೀಪ್ಯ. ಸೊ ಹಾಗಾಗಿ ನಾವು ಅದನ್ನ ಹೇಗೆ ಮಾಡ್ಬೋದು, ಕನೆಕ್ಷನ್ ಹೇಗೆ, ನಮಗೀಗ ಮರ್ತೋಗಿದೆ ಆ ಕನೆಕ್ಷನ್. ಸೊ ಅದನ್ನ ಮತ್ತೆ ಸ್ಥಾಪಿಸ್ಬೇಕಾದ್ರೆ ನಾವು ಹರೇ ಕೃಷ್ಣ ಮಂತ್ರ ಹೇಳ್ಬೇಕು, ಆಗ ಸಾಧ್ಯ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ. ಸೊ ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲಿ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ. ಸೊ ಕೃಷ್ಣ ಏನ್ ಹೇಳ್ತಾ ಇರೋದು, ಈಗ ನಾವು ನಮಗೀಗ ನಾವು ಈಗ ಚಿಕ್ಕವರಿರುವಾಗ, ಅಂದ್ರೆ ನಾವೀಗ ಹೇಳ್ತೀವಲ್ಲ, ನಾನು ಚಿಕ್ಕವನಿರುವಾಗ ಹಿಂಗ್ ಮಾಡ್ತಿದ್ದೆ. ಸೊ ಯಾರು ಹೇಳ್ತಾ ಇರೋದು ಅಂದ್ರೆ ನಾವು ಆತ್ಮ. ನಾವು ಹೇಳ್ತಾ ಇರೋದು ನಾನು ಚಿಕ್ಕವನಿರುವಾಗ ಈ ತರ ಮಾಡಿದ್ದೆ, ಮತ್ತೆ ಹುಡುಗ ಇದ್ದಾಗ ನಾನು ಸ್ಕೂಲಲ್ಲಿ ಇರುವಾಗ ಹೀಗ್ ಮಾಡಿದೆ, ನಾನು ಕಾಲೇಜಲ್ಲಿ ಇರುವಾಗ ಹೀಗ್ ಮಾಡಿದೆ. ಸೊ ಅಲ್ಲಿ ಕಾನ್ಸ್ಟೆಂಟ್ ಆಗಿ ಒಂದೇ ತರ ಇರುವಂತದ್ದು ಆತ್ಮ. ಆತ್ಮ ಒಂದೇ ತರ ಇದೆ, ನಮ್ಮ ದೇಹಕ್ಕೆ ಮಾತ್ರ ಅದು, ನಾವು ದೇಹ ಚೇಂಜ್ ಆಗ್ತಾ ಇದೆ, ಅಂದ್ರೆ ವಯಸ್ಸಾಗ್ತಾ ಇದೆ. ನಾವು ಹೇಗೆ ಒಂದು ಸಣ್ಣ ಮಗು ಇದ್ವಿ, ಮತ್ತೆ ಶಿಶುವಿಂದ ಹೀಗೆ ಒಂದು ಬಾಲಕ, ಮತ್ತೆ ಬಾಲಕನಿಂದ ಹಾಗೆ ಅಂದ್ರೆ ಯುವಕ ಆಗಿ, ಮತ್ತೆ ವಯಸ್ಕ ಆಗಿ, ಮತ್ತೆ ವೃದ್ಧ ಆಗಿ, ಮತ್ತೆ ಸಾಯುವಂತದ್ದು. ಸೊ ಇದೆಲ್ಲದರಲ್ಲೂ ಆತ್ಮ ಹಾಗೆ ಇದೆ. ಸೊ ಆತ್ಮ ಏನಾಗುತ್ತೆ, ಆತ್ಮ ಯಾವಾಗ ಅದು ಮುಪ್ಪಾಗತ್ತೆ, ಅಂದ್ರೆ ದೇಹದಲ್ಲಿ ಇನ್ನೇನು ಶಕ್ತಿ ಇಲ್ಲ ಅಂತ ಹೇಳುವಾಗ ಅದು ಚೇಂಜ್ ಮಾಡುವಂಥದ್ದು. ಅಂದ್ರೆ ಏನಿದು ಮೇಲೆ ಹೋಗ್ತಾ ಇದೆ. ಓಕೆ. ಸೊ ಇದು ಆಗ ಆತ್ಮ ಏನ್ ಮಾಡುತ್ತೆ, ಇಲ್ಲಿ ನಾವು ನೋಡ್ಬೋದು ನೋಡಿ, ಇಲ್ಲಿಗ ಆತ್ಮ ಇದೇ ಆತ್ಮನೇ, ಒಂದೇ ಆತ್ಮ. ಸೊ ಇಲ್ಲಿ ಸತ್ ಮೇಲೆ ಮತ್ತೆ ಇನ್ನೊಂದು ದೇಹಕ್ಕೆ ಹೋಗುವಂಥದ್ದು. ಅಂದ್ರೆ ಕರ್ಮಾನುಸಾರ ನಾವು ಯಾವ ದೇಹ ಸಿಗುತ್ತೆ ಅಂತ ನಮ್ಮ ಕರ್ಮಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಧೀರಸ್ತತ್ರನ ಮುಹ್ಯತಿ ಅಂದ್ರೆ ಧೀರನಾದವನು. ಸೊ ಧೀರ ಅಂತ ಹೇಳಿದ್ರೆ ಉಪದೇಶ ಅಮೃತದಲ್ಲಿ ಒಂದು ಒಳ್ಳೆ ಶ್ಲೋಕ ಇದೆ. ಅಂತ ಹೇಳಿದ್ರೆ, ವಾಚೋ ವೇಗಂ ಮನಸಾ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗಾನ್ ಯೋ ವಿಷಹೇತ ಧೀರಃ ಸರ್ವಾನ್ ಪೃಥ್ವೀಂ ಶಿಷ್ಯಾತ್. ಸರ್ವಾಂ ಪೃಥ್ವೀಂ ಮಾಂ ಶಿಷ್ಯಾತ್ ಅಂದ್ರೆ ವಾಚೋ ವೇಗಂ, ಮಾತಲ್ಲಿ ಒಂದು ಕಂಟ್ರೋಲ್ ಇರುವಂತದ್ದು. ಯಾರಿಗೆ ಮಾತಲ್ಲಿ ಕಂಟ್ರೋಲ್ ಇದೆ, ವಾಚೋ ವೇಗಂ ಮನಸಾ ಕ್ರೋಧ ವೇಗಂ, ಮನಸ್ಸನ್ನ ಯಾರು ನಿಯಂತ್ರಿಸಬಲ್ಲ. ಕ್ರೋಧ ವೇಗಂ, ಯಾರಿಗೆ ಕೋಪ ಮಾಡ್ಕೊಳಲ್ಲ, ಅಂದ್ರೆ ಅದನ್ನ ಒಂದು ಕಂಟ್ರೋಲ್ ಇದೆ ಅವನಿಗೆ, ಕ್ರೋಧ ವೇಗಂ. ಉದರಾಪಸ್ಥ ವೇಗಂ, ಹೊಟ್ಟೆ ಕಂಟ್ರೋಲ್. ಅಂದ್ರೆ ಫಸ್ಟ್ ನಮಗೆ ಕಂಡಿದ್ದು ಸಿಕ್ಕಿದ್ದೆಲ್ಲ ತಿನ್ಬೇಕು, ಇಲ್ಲ ಕೃಷ್ಣ ಪ್ರಸಾದ ಮಾತ್ರ ತಿನ್ಬೇಕು, ನಾನು ತಿನ್ನಲ್ಲ, ಬೇರೆ ತಿನ್ನಲ್ಲ ನಾನು. ಅಂದ್ರೆ ಒಂದು ಕಂಟ್ರೋಲ್ ಹೊಟ್ಟೆಯಲ್ಲಿ ಆಹಾರ. ಮತ್ತೆ ಉದರಪಸ್ಥ, ಮತ್ತೆ ಜನಗಾಂಗಗಳು. ಸೊ ಇದನ್ನ ಎಲ್ಲಾನು ಯಾರು ಅಂದ್ರೆ ಒಂದು ನಿಗ್ರಹ ಮಾಡಕ್ ಸಾಧ್ಯನೋ ಅವನಿಗೆ ಪ್ರಪಂಚದಾದ್ಯಂತ ಶಿಷ್ಯರನ್ನ ಮಾಡ್ಬೋದು ಅಂತ ಹೇಳಿ ಈ ಶ್ಲೋಕ. ಧೀರ ಅಂತ ಹೇಳ್ತಾರ ಅವ್ರನ್ನ. ಸೊ ಹಾಗಾಗಿ ಧೀರ ಅಂತ ಹೇಳಿದ್ರೆ ಆತರ ಒಂದು ಧೀರ ಆಗಿರೋನು, ಅಂದ್ರೆ ಅವನಿಗೆ ಯಾರು ಒಂದು ಪರಿಪೂರ್ಣ ಜ್ಞಾನದಲ್ಲಿ ಇರ್ತಾನೆ ಅವನು ಧೀರ. ಅಂದ್ರೆ ಯಾರು, ನಾನು ಆತ್ಮ, ನಾನು ಈ ದೇಹ ಅಲ್ಲ. ಸೊ ಆ ಒಂದು ರಿಯಲೈಸೇಷನ್ ಯಾರಿಗಿರುತ್ತೆ ಅವನು ಧೀರ. ಅಂತವ್ರು ಯಾರು ಸಾವಿಗೆ ಭಯ ಪಡಲ್ಲ. ಯಾಕೆ ನಾನ್ ಸತ್ರೆ ಅಂದ್ರೆ ಸಾಯ್ಲೇಬೇಕು, ಹುಟ್ಟಿದ್ಮೇಲೆ ಎಲ್ಲರೂ ಸಾಯ್ಲೇಬೇಕು.
ಸೊ ನಮಗೆ ಆದ್ರೆ ಭಕ್ತ ಆಗಿದ್ರೆ ಏನಾಗುತ್ತೆ, ಅವನಿಗೆ ಗೊತ್ತಿರುತ್ತೆ ಮುಂದೆ ನಾನು ಎಲ್ಲಿಗೆ ಹೋಗ್ತೀನಿ, ಸೊ ನಾನು ನನ್ನ ಜೀವನ ಆಗ್ಬೋದು, ನಾನು ಮತ್ತೆ ಪ್ರಾಣಿ ಆಗಲ್ಲ ಅಂತ ಹೇಳಿ. ಹಾಗಾಗಿ ಅವನಿಗೆ ಭಯ ಇರಲ್ಲ. ಸೊ ಇದರಲ್ಲೂ ನೋಡ್ಬೋದು ನಾವು. ಸೊ ಹಾಗಿದ್ರೆ ಈಗ ನಿಮ್ಮಲ್ಲೆಲ್ಲರಿಗೂ ಒಂದು ಪ್ರಶ್ನೆ, ನೀವು ಎಷ್ಟು ಜನ್ಮ ತೆಗೆದುಕೊಂಡಿದ್ದೀರಿ ಎಂದು ಭಾವಿಸ್ತೀರಾ? ಸೊ ಯಾರು ಹೇಳ್ಬೋದಾ? ಎಷ್ಟು ಜನ್ಮ ತಗೊಂಡಿದ್ದೀರಾ? ನಾವೆಷ್ಟು ಜನ್ಮ ತಗೊಂಡಿರ್ಬೋದು? ಯಾರಿಗಾದ್ರೂ ಐಡಿಯಾ ಇದೆಯಾ? ಹ್ಯಾಂಡ್ ರೈಸ್ ಮಾಡ್ಬೋದು. ಹರೇ ಕೃಷ್ಣ. ಎಸ್ ಮಾತಾಜಿ. ನೀತಾ ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ. ಹಲೋ. ಹಲೋ ಹೇಳಿ. 7 ಜನ್ಮ. 7 ಜನ್ಮನಾ? ಓಕೆ, ನೋಡೋಣ ಕೃಷ್ಣ ಏನ್ ಹೇಳ್ತಾನೆ ಅಂತ. ಮತ್ತೆ ಇವರು ನವನೀತ್ ಹೇಳಿ. ಮೋರ್ ದೆನ್ 1 lakh ಮ್ಯಾಮ್. ಏನದು, ಏನಾದ್ರೂ ಒಂದು ಲಾಜಿಕ್ ಇದೆಯಾ 1 lakh ಅಂತ? ಮ್ಯಾಮ್ ಇವಾಗ ನಾವು ಫಸ್ಟ್ ನಮ್ಗೆ ಮನುಷ್ಯ ಜನ್ಮ ಕೊಡಲ್ಲ ದೇವ್ರು. ನಮ್ಗೆ ಚಿಕ್ಕ ಚಿಕ್ಕ ಪ್ರಾಣಿಗಳ ಜನ್ಮ ಎಲ್ಲ ಆದ್ಮೇಲೆ ನಮ್ಗೆ ಮನುಷ್ಯ ಜನ್ಮ ಸಿಗುತ್ತೆ. ಆ ಮನುಷ್ಯ ಇದೀರಾ, ಆದ್ರೆ 1 ಲಕ್ಷ ಅಂತ ಹೇಗ್ ಬಂದ್ರಿ ಅಂತ ಬೇಕಿತ್ತು ನನಗೆ. ಬುಕ್ಕಲ್ಲಿ ಓದ್ತೆ ಮ್ಯಾಮ್. 84 ಲಕ್ಷ. ಯಾರು ಹೇಳಿದ್ದು? ನೀತಾ. 84 ಲಕ್ಷ. ವೆರಿ ಗುಡ್. ಇವ್ರು ಅಂಜನಾ ಹೇಳಿ. 84 ಲಕ್ಷ ಜೀವರಾಶಿ. ವೆರಿ ಗುಡ್. ಎಸ್ ಎಸ್, ಥ್ಯಾಂಕ್ ಯು. ಹರೇ ಕೃಷ್ಣ. ಸೊ 84 ಲಕ್ಷ ಆಯ್ತಾ, ಅದು ಜೀವರಾಶಿಗಳು. ಅಂದ್ರೆ ಅದ್ರದ್ದು ಒಂದು ಶ್ಲೋಕ ಇದೆ ಒಳ್ಳೇದು, ಒಂದ್ ನಿಮಿಷ. ಜಲಜಾ ನವ ಲಕ್ಷಾಣಿ ಸ್ಥಾವರ ಲಕ್ಷ ವಿಂಶತಿ ಕೃಮಯೋ ರುದ್ರ ಸಂಖ್ಯಃ ಪಕ್ಷಿಣಾಂ 10 ಲಕ್ಷಣಾಂ 30 ಲಕ್ಷಾಣಿ ಪಶವಃ 4 ಲಕ್ಷಾಣಿ ಮಾನುಷ. ಮ್ಯೂಟ್ ಮಾಡಿ. ಸೊ ಅಂದ್ರೆ ಜಲಜಾ ನವಲಕ್ಷಾಣಿ, ನೀರಲ್ಲಿ ಇರುವಂತದ್ದು ಎಷ್ಟು? 9 ಲಕ್ಷ ಅಂದ್ರೆ 9 ಲಕ್ಷ. 9 ಲಕ್ಷ ಜೀವಿಗಳು ನೀರಲ್ಲಿ ಇರುವಂತದ್ದು. ಸ್ಥಾವರ ಲಕ್ಷ ವಿಂಶತಿ ಅಂದ್ರೆ 20 ಲಕ್ಷ ಈ ಮರ ಗಿಡಗಳೇ 20 ಲಕ್ಷಗಳು, 20 ಲಕ್ಷದಷ್ಟಿದೆಯಂತೆ. ಮತ್ತೆ 11 ಲಕ್ಷ ಕ್ರಿಮಿಕೀಟಗಳು, ಕೃಮಯೋ ರುದ್ರ ಸಂಖ್ಯೆ 11 ಲಕ್ಷದಷ್ಟು. ಮತ್ತೆ ಪಕ್ಷಿಗಳು ಎಷ್ಟು? 10 ಲಕ್ಷ, 10 ಲಕ್ಷ ಪಕ್ಷಿಗಳು. ಮತ್ತೆ 30 ಲಕ್ಷ 4 ಕಾಲಿಂದು ಪಶವಃ, ಅಂದ್ರೆ ಈ ಸಿಂಹ, ಹುಲಿ, ಆನೆಗಳು, ಇದೆಲ್ಲ 4 ಲಕ್ಷ. ಮತ್ತೆ 4 ಲಕ್ಷ ಮನುಷ್ಯ, ಅಂದ್ರೆ ಮನುಷ್ಯ ಅಂದ್ರೆ ನಮ್ದು ಹ್ಯೂಮನ್ ಸ್ಪೀಸಿಸ್ ಅಲ್ಲೇನೆ 4 ಲಕ್ಷ ಇದೆ ಅಂತ. ಅಂದ್ರೆ ಈಗ ನಾವು ನೋಡ್ತೀವಲ್ವಾ, ಈಗ ಲೈಕ್ ಈಗ ಚೈನೀಸ್ ಅವರು ನೋಡಕ್ಕೆ ಒಂದು ಬೇರೆ ರೂಪ ಅವ್ರದ್ದು. ಈಗ ಅದೇ ತರ ಅಮೆರಿಕನ್ಸ್ ಬೇರೆ, ನಾವು ಇಂಡಿಯನ್ಸ್ ಬೇರೆ. ಒಬ್ರನ್ನ ನೋಡುವಾಗ ನಾವು ಹೇಳ್ಬೋದು. ನಮ್ದು ಈ ತರ 400 ಇದೆಯಂತೆ. 4 ಲಕ್ಷ 4 ಲಕ್ಷ ಮನುಷ್ಯ. ಸೊ ಇಷ್ಟು ಜನ್ಮ ಅಂದ್ರೆ ನಾವು ಮೊದ್ಲಿಗೆ ನಾವು ಈ ತರ ಆಗ ಒಬ್ರು ಹೇಳಿದಾಗೆ ಫಸ್ಟ್ ಬೇರೆ ಬೇರೆ ಸಿಗುತ್ತೆ ನಮಗೆ. ಅಂದ್ರೆ ನೀರಲ್ಲಿ ಫಸ್ಟ್ ನಾವು ಅದೆಲ್ಲ ಆಗಿ ನಾವು ಈ ಒಂದು ಮನುಷ್ಯ ಜನ್ಮ ಸಿಕ್ಕಿದೆ. ಹಾಗಾದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ಎಷ್ಟು ಒಂದು ಮುಖ್ಯ ಇದೆ, ಇಂಪಾರ್ಟೆಂಟ್ ಅಂತ ಹೇಳಿ. ಮತ್ತೆ ಏನು ಗ್ಯಾರಂಟಿ ಇಲ್ಲ ಇದೇ ಇರುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಕರ್ಮಗಳು ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ಪ್ರಾಣಿ ಆಗ್ಬೋದು. ಈಗ ಪ್ರಭುಪಾದ ಹೇಳ್ತಾರೆ, ಈಗ ಕೆಲವರು ಅಂದ್ರೆ ನಾವಲ್ಲಿ ಅಂದ್ರೆ ಸಿಕ್ಕಾಬಟ್ಟೆ ತುಂಬಾ ಈ ಮಾಂಸಾಹಾರಿ ಸೇವನೆ ಮಾಡ್ತಾರಲ್ಲ, ಅಂತವ್ರಿಗೆ ಮುಂದಿನ ಜನ್ಮದಲ್ಲಿ ಕೃಷ್ಣ ಹುಲಿ ಅಥವಾ ಸಿಂಹ ಈ ತರ ಕಾಡು ಪ್ರಾಣಿಯಾಗಿ ಕೊಡ್ತಾನಂತೆ. ಯಾಕೆ ಅಂತ ಹೇಳಿದ್ರೆ, ನೀನು ಹೇಗಾದ್ರೂ ಅಂದ್ರೆ ಡೈರೆಕ್ಟ್ ಆಗಿ ತಿನ್ನು, ಏನು ರಕ್ತ ಹಾಗೆ ಕುಡಿಬಹುದು. ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟು ಮನುಷ್ಯನ್ ಲೈಫ್ ಸಿಕ್ಕಿ, ಹ್ಯೂಮನ್ ಫಾರ್ಮ್ ಸಿಕ್ಕಿ ನಾವು ಈ ತರ ವೇಸ್ಟ್ ಮಾಡ್ತಾ ಇದೀವಿ ಅನ್ನುವಾಗ ಅದ್ರ ಬದಲು ನಾವು ಪ್ರಾಣಿಗಳೇ ಆಗ್ಬೋದು ಅಂತ ಹೇಳಿ ಅದು ಪ್ರಭುಪಾದ್ ಹೇಳೋವಂಥದ್ದು, ಇದು ನಾನಲ್ಲ. ಸೊ ಹಾಗೆ ಸೊ ಇನ್ನೊಂದು ಶ್ಲೋಕ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯ ಸಾಂಸ್ಥಿತಿಕ್ಷಸ್ವ ಭಾರತ. ಹೇ ಕೌಂತೆಯ, ಸುಖ ದುಃಖಗಳು ಸ್ವಲ್ಪ ಕಾಲ ಕಾಣಿಸಿಕೊಳ್ಳುವುದು, ಕ್ರಮೇಣ ಮಾಯವಾಗುವವು. ಚಳಿಗಾಲ ಮತ್ತು ಬೇಸಿಗೆಗಳು ಕಾಣಿಸಿಕೊಂಡಂತೆ ಮಾಯವಾಗುವಂತೆ. ಭರತವಂಶನೇ,
ಅವು ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ಉದ್ಭವವಾಗುತ್ತವೆ. ಅವುಗಳಿಂದ ಕ್ಷೋಭೆಗೊಳಗಾಗದೆ ಸಹಿಸುವುದನ್ನು ಕಲಿಯಬೇಕು. ಸೊ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ, ಹೇಗೆ ಒಂದು ಸೀಸನ್ ಅಂದ್ರೆ ಇದು ನಮ್ಮ ಋತುಗಳು ಹೆಂಗೆ ಚೇಂಜ್ ಆಗುತ್ತೋ ಅದೇ ತರ ಕಷ್ಟ ಸುಖ ಬರುತ್ತೆ. ಸೊ ಅದಕ್ಕೆ ನಾವು ಜಾಸ್ತಿ ಚಿಂತೆ ಮಾಡಬಾರ್ದು. ಸೊ ಇದು ಜೀವನ ಅಂದ್ಮೇಲೆ ಬಂದೇ ಬರುತ್ತೆ ಸುಖ. ಸೊ ಹಾಗಾಗಿ ನಾವು ಒಂದು ಹೇಳ್ತಾರಲ್ಲ ಒಂದು ಲೈಕ್ ಇದು ಏನು ದಿಸ್ ಟು ಶಲ್ ಪಾಸ್ ಅಂತ ಹೇಳ್ತಾರಲ್ಲ, ಅಂದ್ರೆ ಇದೂನು ಹಾದು ಹೋಗುವುದು ಅಂತ. ಅಂದ್ರೆ ನಾವು ಹಾಗೆ ಅನ್ಕೊಳ್ಬೇಕಂತೆ, ಯಾವಾಗಾದ್ರು ತುಂಬಾ ಸುಖ ಇರುವಾಗ ನಮ್ಗೆ ಯಾವಾಗ ಅಹಂಕಾರ ಬರಬಾರ್ದು, ಸಿಕ್ಕಾಬಟ್ಟೆ ಖುಷಿ ಇರುವಾಗ ಅನ್ನುವಾಗ ಅದು ಓಕೆ ಇದು ಶಾಶ್ವತ ಅಲ್ಲ, ಇದು ಹೋಗುತ್ತೆ ಅನ್ನೋ ಒಂದು ಭಾವನೆ ಬರ್ಬೇಕು ನಮಗೆ. ಅದೇ ತರ ದುಃಖ ಬಂದಾಗ್ಲೂ ಅದೇ ತರ, ಆಗ ನಮಗೆ ಏನಾಗುತ್ತೆ, ಬೇಜಾರಾಗಲ್ಲ, ಓಕೆ ಇದು ಶಾಶ್ವತ ಅಲ್ವಲ್ಲ. ನಾನು ಯಾವ್ದು ಕೃಷ್ಣನೇ ಹೇಳ್ತಾ ಇದ್ದಾನೆ ಇಲ್ಲಿ, ಎರಡೂ ಶಾಶ್ವತ ಅಲ್ಲ. ಸೊ ನೀನು ಹೇಗೆ ಒಂದು ಇದು ಚಳಿಗಾಲ ಬೇಸಿಗೆಗಾಲ ಅಂತ ಬರುತ್ತೋ ಅದೇ ತರ ಋತುಗಳು ಹೆಂಗೆ ಚೇಂಜ್ ಆಗುತ್ತೋ ಅದೇ ತರ ಸುಖ ದುಃಖ ಬರುತ್ತೆ. ಇದಕ್ಕೆ ನಾವು ಧೃತಿಗೆಡಬಾರ್ದು ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾರೆ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ, ಸಾವು ಎನ್ನುವುದಿಲ್ಲ. ಅದು ಹಿಂದೆ ಹುಟ್ಟಿದ್ದಿಲ್ಲ, ಈಗ ಹುಟ್ಟಿ ಬರುವುದಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಇದು ಜನ್ಮರಹಿತವಾದದ್ದು, ನಿತ್ಯವಾದದ್ದು, ಶಾಶ್ವತವಾದದ್ದು, ಪುರಾತನವಾದದ್ದು. ದೇಹವನ್ನು ಕೊಂದಾಗ ಅದು ಸಾಯುವುದಿಲ್ಲ. ಸೊ ಈಗ ಕೃಷ್ಣ ಒಂದೊಂದೇ ಹೇಳ್ತಾ ಇದ್ದಾರೆ, ಅಂದ್ರೆ ಅರ್ಜುನನಿಗೆ ಎಲ್ಲ ಅಂದ್ರೆ ಯಾವುದೆಲ್ಲ ಒಂದು ಆತ್ಮದೊಂದು ಗುಣಗಳ ಬಗ್ಗೆ ವಿವರಿಸ್ತಾ ಇರೋದು ಒಂದೊಂದೇ. ಸೊ ಈಗ ಆತ್ಮ ಶಾಶ್ವತವಾದದ್ದು, ಅಂದ್ರೆ ಆತ್ಮ ಯಾವಾಗ ಹುಟ್ಟಿದ್ದು ಅನ್ನೋದು ಎಲ್ಲೂ ಇಲ್ಲ. ಯಾವುದೇ ನಾವೀಗ ಪುರಾಣಗಳು ನೋಡಿದ್ರು ಯಾವಾಗ ಬಂತು ಅಂತ ಹೇಳೋದು ಇಲ್ಲ. ಯಾಕಂತ ಹೇಳಿದ್ರೆ ಅದು ಇಟರ್ನಲ್ ಅಂದ್ರೆ ಶಾಶ್ವತವಾಗಿ. ಹೇಗೆ ಈಗ ಕೃಷ್ಣ ಶಾಶ್ವತ, ಕೃಷ್ಣ ಯಾವಾಗ್ಲೂ ಇದ್ದಾನೆ. ಈಗ ಕೃಷ್ಣ ಈಗ ಇದು ದ್ವಾಪರ ಯುಗದಲ್ಲಿ ಬಂದಿರ್ಬೋದು, ಆದ್ರೆ ಇಟರ್ನಲ್ಲಿ ಆಲ್ರೆಡಿ ಕೃಷ್ಣ ಇದ್ದಾನೆ. ಗೋಲೋಕದಲ್ಲಿ ಯಾವಾಗ್ಲೂ ಕೃಷ್ಣ ಇದ್ದಾನೆ. ಸೊ ಅವನು ಬರೋವಂಥದ್ದು ಬೇರೆ ಬೇರೆ ಯುಗದಲ್ಲಿ. ಸೊ ಹಾಗಾಗಿ ಅದೇ ತರ ನಾವು ಆತ್ಮನೂ ಅಷ್ಟೇ, ಆತ್ಮಕ್ಕೆ ಹುಟ್ಟು ಸಾವು ಅನ್ನೋದಿಲ್ಲ. ಮತ್ತೆ ಪುರಾತನವಾದದ್ದು ಅಂದ್ರೆ ಅಷ್ಟು ಹಳೇದದು. ಪುರಾತನವಾದದ್ದು ಅಂದ್ರೆ ಅದಕ್ಕೆ ಯಾವಾಗ ಬಂದಿದೆ ಅನ್ನೋದೇ ಇಲ್ಲ. ಮತ್ತೆ ದೇಹವನ್ನು ಕೊಂದಾಗ ಅದು ಸಾಯುವುದಿಲ್ಲ. ಅಂದ್ರೆ ಆತ್ಮ ಇರೋ ಸೈಜ್ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ, ನಮ್ದು 1/10,000 ಪಾರ್ಟ್ ಆಫ್ ಟಿಪ್ ಆಫ್ ಹೇರ್. ಸೊ ನಮ್ದು ಕೂದಲ್ನ ಒಂದು ತುದಿ ಏನಿದೆಯಲ್ಲ, ಆ ತುದಿನ 10,000 ಭಾಗ ಮಾಡಿದ್ರೆ ಏನಾಗುತ್ತೆ, ಒಂದು ಸಣ್ಣ ಒಂದು ಇದನ್ನ ತುದಿಯನ್ನ 10,000 ಭಾಗ ಮಾಡಿ ಒಂದು ಭಾಗ ಅಂತೆ, ಅಷ್ಟು ಸಣ್ಣ ಆತ್ಮ. ಸೊ ಈ ಆತ್ಮನ ಯಾವುದೇ ಒಂದು ಬೈನಾಕ್ಯುಲರ್ ಆಗ್ಲಿ, ನಮ್ಮ ಒಂದು ಮೈಕ್ರೋಸ್ಕೋಪ್ ಆಗ್ಲಿ ಅದರಿಂದ ನೋಡಕ್ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಸೈಂಟಿಸ್ಟ್ಗಳಿಗೂ ಇದನ್ನ ಗೊತ್ತಿಲ್ಲ, ಈ ತರ ಒಂದು ಆತ್ಮ ಇದೆ ಅನ್ನೋದೇ ಅವರಿಗೆ ಗೊತ್ತಿಲ್ಲ. ಸೊ ಆತ್ಮ ಸಚ್ಚಿದಾನಂದ, ಸಚ್ಚಿತ್ ಆನಂದ ಅಂತ ಹೇಳಿದ್ರೆ, ಸತ್ ಅಂತ ಹೇಳಿದ್ರೆ ಶಾಶ್ವತವಾಗಿರುವಂಥದ್ದು. ಸತ್ ಅಂದ್ರೆ ಇದು ಇಟರ್ನಲ್, ಚಿತ್ ಅಂದ್ರೆ ಆಲ್ ನಾಲೆಜ್, ಅಂದ್ರೆ ಅಷ್ಟು ಅಂದ್ರೆ ಎಲ್ಲ ಜ್ಞಾನ ಇರುವಂತದ್ದು ಆತ್ಮ. ಮತ್ತೆ ಆನಂದ ಅಂದ್ರೆ ಯಾವಾಗ್ಲೂ ಸಂತೋಷವಾಗಿರುವಂತದ್ದು, ಬ್ಲಿಸ್ಫುಲ್ ಅಂತ. ಸೊ ಇದು ಕೃಷ್ಣನಲ್ಲಿ ಇರುವಂತದ್ದು. ಕೃಷ್ಣನು ಸಚ್ಚಿದಾನಂದ. ಈಶ್ವರಃ ಪರಮಃ ಕೃಷ್ಣಃ ಸಚ್ಚಿದಾನಂದ ವಿಗ್ರಹಃ ಅನಾದಿರ್ ಗೋವಿಂದಃ ಸರ್ವ ಕಾರಣ ಕಾರಣ. ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮಂದು ಪ್ರಾರ್ಥನೆ ಕೃಷ್ಣನಿಗೆ. ಸೊ ಎಲ್ಲಾ ಕಾರಣಗಳ ಕಾರಣ ಕೃಷ್ಣ, ಸಚ್ಚಿದಾನಂದ ವಿಗ್ರಹ ಅಂತ ಹೇಳ್ತಾರೆ. ಅಂದ್ರೆ ಕೃಷ್ಣ ಇಟರ್ನಲ್, ನಾಲೆಜ್ ಅಂಡ್ ಬ್ಲಿಸ್ಫುಲ್, ಅಂದ್ರೆ ಶಾಶ್ವತವಾಗಿರುವಂತದ್ದು, ಜ್ಞಾನ ಇರುವಂತದ್ದು ಮತ್ತು ಆನಂದವಾಗಿರುವಂತದ್ದು ಅಂತ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಒಬ್ಬ ಮನುಷ್ಯನು ಹೇಗೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ತೊಟ್ಟುಕೊಳ್ಳುತ್ತಾನೋ ಹಾಗೆಯೇ ಆತ್ಮವು ಜೀಢವಾದ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸ್ತದೆ. ಹೇಗೆ ನಾವು ಒಂದು ಬಟ್ಟೆ ಗಲೀಜಾದಾಗ ಏನ್ ಮಾಡ್ತೀವಿ, ಆ ಬಟ್ಟೆಯನ್ನು ತೆಗೆದು ಬೇರೆ ಬಟ್ಟೆ ಹಾಕೊಳ್ತೀವಿ. ಸೊ ಅದೇ ತರ ಯಾವಾಗ ಇದು ಈ ದೇಹದಲ್ಲಿ ಏನು ಕಾಯಿಲೆ ಬಂದು ಇದಾಗಿರುತ್ತೆ, ಅಥವಾ ವಯಸ್ಸಾಗಿ ಇನ್ನು ಈ ದೇಹದಲ್ಲಿ ಯಾವ ಶಕ್ತಿ ಉಳಿದಿಲ್ಲ ಅನ್ನುವಾಗ
ಆತ್ಮ ಬಿಟ್ಟು ಬೇರೆದಕ್ಕೆ ಹೋಗುವಂಥದ್ದು ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಆತ್ಮವನ್ನು ಶಸ್ತ್ರಗಳು ಕತ್ತರಿಸಲಾರವು, ಅಗ್ನಿಯು ಸುಡಲಾರದು, ನೀರು ನೆನೆಯಿಸಲಾರದು ಮತ್ತು ಗಾಳಿ ಒಣಗಿಸಲಾರದು. ಸೊ ಆತ್ಮನ ಏನು ಮಾಡಕ್ಕಾಗಲ್ಲ. ಅಂದ್ರೆ ಅಷ್ಟು ಸಣ್ಣದಲ್ಲ ಅದು. ಅಷ್ಟು ಸಣ್ಣದನ್ನ ಹೇಗೆ ನಾವು ಕಟ್ ಮಾಡಕ್ಕಾಗುತ್ತೆ? ಚಿಂದಂತಿ ಅಂದ್ರೆ ಯಾವ ಶಸ್ತ್ರಗಳಿಂದನೂ ಆತ್ಮನ ಕತ್ತರಿಸಕ್ಕೆ ಸಾಧ್ಯ ಇಲ್ಲ. ಸೊ ಆತ್ಮಕ್ಕೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾವ ಗ್ರಹಕ್ಕೆ ಬೇಕಾದ್ರೂ ಹೋಗ್ಬೋದು. ಆದ್ರೆ ನಮಗೆ ಈ ಭೌತಿಕ ಶರೀರ ಇರುವಾಗ ನಮಗೆ ಹೋಗಕ್ಕಾಗಲ್ಲ. ಈಗ ಪ್ರಭುಪಾದ ಹೇಳ್ತಾರೆ, ಲೈಕ್ ಈಗ ಸೂರ್ಯನ ಗ್ರಹಗಳಲ್ಲೂ ಜೀವಿಗಳಿದಾರಂತೆ, ಇದಾರೆ. ಆದ್ರೆ ನಮಗ್ ಹೋಗಕ್ಕಾಗಲ್ಲ, ಯಾಕಂದ್ರೆ ನಮಗೆ ಅಂತ ದೇಹ ಇಲ್ಲ. ಸೊ ಅಂತ ದೇಹ ಇದ್ರೆ ನಾವು ಹೋಗ್ಬೋದು ಅಂತ ಹೇಳಿ. ಮತ್ತೆ ಅಗ್ನಿಗೆ ಸುಡಕ್ಕಾಗಲ್ಲ ಆತ್ಮನ. ಮತ್ತೆ ನೀರಿಗೆ ನೆನ್ಸಕ್ಕಾಗಲ್ಲ, ನೆನೆಯಕ್ಕಾಗಲ್ಲ, ಅಂದ್ರೆ ನೀರಲ್ಲಿ ನೆನ್ಸಕ್ಕಾಗಲ್ಲ. ಮತ್ತೆ ಗಾಳಿ ಅದನ್ನ ಒಣಗ್ಸಕ್ಕಾಗಲ್ಲ ಅಂತ ಹೇಳಿ ಇದೆಲ್ಲ ಆತ್ಮದ ಬಗ್ಗೆ. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜೀತ್ವಾ ವಾ ಭೋಕ್ಷ್ಯಸೆ ಮಹೀಂ ತಸ್ಮಾದ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯಾಃ. ಕುಂತಿಯ ಮಗನಾದ ಅರ್ಜುನನೇ, ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಸೇರುತ್ತೀಯೇ ಅಥವಾ ಗೆದ್ದು ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸುತ್ತೀಯೇ? ಆದುದರಿಂದ ದೃಢ ನಿಶ್ಚಯ ಮಾಡಿ ಎದ್ದೇಳು, ಯುದ್ಧ ಮಾಡು. ಸೊ ಕೃಷ್ಣ ಹೇಳ್ತಾ ಇದ್ದಾನೆ, ಏಳು ಯುದ್ಧ ಮಾಡು, ನಿನಗೆ ಏನು ಲಾಸ್ ಇಲ್ಲ. ಯಾಕೆ ನೀನು ಸಂತೋಷ ಇಲ್ಲ ಅಂತ ಹೇಳ್ತೀಯ? ನೀನು ಯುದ್ಧದಲ್ಲಿ ಗೆದ್ರೆ ನಿನಗೆ ಇಡೀ ಭೂಮಿನೇ ಆಳ್ಬೋದು. ಯಾಕಂದ್ರೆ ಪರೀಕ್ಷಿತ್ ಮಹಾರಾಜ್ ಬರೋರ್ಗು ಭೂಮಿ ಒಬ್ಬನಿಗೆ ಸೇರಿತ್ತಂತೆ. ಆಗ ಬೇರೆ ಬೇರೆ ದೇಶ ಹಾಗೆಲ್ಲ ಇಲ್ಲ. ಅಂದ್ರೆ ಫುಲ್ ಪ್ಲಾನೆಟ್, ಈ ಭೂಮಿ ಅಂದ್ರೆ ಕಂಪ್ಲೀಟ್ ಪ್ಲಾನೆಟ್ ಏನಿದೆ ಅಂದ್ರೆ ನಮ್ ಗ್ರಹ ಒಬ್ರಿಗೆ ಸೇರಿತ್ತು. ಯಾರಿಗೆ? ಪರೀಕ್ಷಿತ್ ಮಹಾರಾಜನ ಟೈಮ್ವರೆಗೂ ಹಾಗೆ ಇತ್ತಂತೆ. ಅದಾದ್ಮೇಲೆ ಎಲ್ಲ ವಿಭಜನೆ ಆಗಿ ಎಲ್ಲ ದೇಶಗಳೆಲ್ಲ ಬೇರೆ ಆಗಿ, ಹಾಗಾಗಿ ನಮ್ದು ಜಾತಿ ಇದೆಲ್ಲ ಮತ್ತೆ ಬಂದಿರುವಂತದ್ದು. ನಮ್ದು ಆಕ್ಚುಲಿ ಸನಾತನ ಧರ್ಮ. ಭಗವಂತ ಎಲ್ಲೂ ನೀವು ಭಗವದ್ಗೀತೆ ತೆಗೆದು ನೋಡಿ, ಅದ್ರಲ್ಲಿ ಯಾವ್ದೊಂದು ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಅಂತ ಇಲ್ವೇ ಇಲ್ಲ. ಈ ಭಗವದ್ಗೀತೆ ಎಲ್ಲರಿಗೂ. ಯಾಕೆಂತ ಹೇಳಿದ್ರೆ ಇದು ಸನಾತನ ಧರ್ಮ. ಈಗ ನಾವು ಇಸ್ಕಾನ್ ಅಲ್ಲೇ ನೋಡ್ಬೋದು, ಎಲ್ಲಾ ಎಷ್ಟು ಜನ ಪಾಶ್ಚಾತ್ಯರು ಎಲ್ಲರೂ ಯಾಕೆ ತಗೊಂಡಿದ್ದಾರೆ ಭಗವದ್ಗೀತೆ ಅಂತ ಹೇಳಿದ್ರೆ ಇದು ಎಲ್ಲರಿಗೂ ಸೇರಿರುವಂತದ್ದು. ಈ ಒಂದು ಜ್ಞಾನ ಏನಿದೆ ಇದು ಎಲ್ಲರಿಗೂ, ಇದು ಜಾತಿಗಾಗ್ಲಿ ಇಂಥ ಜಾತಿಗೆ ಅಂತ ಇಲ್ಲ. ಇದು ಕೃಷ್ಣ ಕೊಟ್ಟಿರುವಂತದ್ದು ಜ್ಞಾನ ಎಲ್ಲರಿಗೂ. ಸೊ ಇಲ್ಲಿ ಕೃಷ್ಣ ಹೇಳ್ತಾನೆ, ನೀನು ಗೆದ್ರೆ ಇಡೀ ಒಡೆಯ ಆಗ್ತೀಯಾ ಇಲ್ಲ ಇಡೀ ಪ್ರಪಂಚಕ್ಕೆ. ಮತ್ತೆ ಅಥವಾ ಸೋತು ನೀನು ಸತ್ರೆ ನೀನು ಸ್ವರ್ಗಕ್ಕೆ ಹೋಗ್ತೀಯ. ಸೊ ನಿನಗೇನಿದೆ ಭಯ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅವಾಚ್ಯ ವಾದಂಶ್ಚ ಬಹೂನ್ ವದಿಷ್ಯಂತಿ ತವಾಹಿತಃ ನಿಂದಂತಸ್ತತವಾ ಸಾಮರ್ಥ್ಯಂ ತಥೋ ದುಃಖತರಂ ನು ಕಿಂ. ನಿನ್ನ ಶತ್ರುಗಳು ನಿನ್ನ ವಿಷಯವಾಗಿ ಅವಾಚ್ಯ ಶಬ್ದಗಳನ್ನಾಡುವರು, ನಿನ್ನ ಸಾಮರ್ಥ್ಯವನ್ನು ನಿಂದಿಸುವರು. ನಿನಗೆ ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಏನುಂಟು? ಸೊ ಈಗ ಕ್ಷತ್ರಿಯನಿಗೆ ಹೇಡಿ ಅನ್ಸ್ಕೊಳ್ಳೋದಕ್ಕಿಂತ ಇನ್ನೊಂದು ದುಃಖಕರವಾಗಿರೋದು ಅಂದ್ರೆ ಅದಕ್ಕಿಂತ ಸಾಯ್ಬೋದು ಅಂತ ಹೇಳ್ತಾರೆ. ಅಂದ್ರೆ ಈಗ ಕೃಷ್ಣ ಹೇಳ್ತಾ ಇದ್ದಾನೆ, ನೀನೀಗ ಈ ತರ ನೀನೇನೋ ಹೇಳ್ತೀಯ, ನಾನು ಅರ್ಥ ಮಾಡ್ಕೊಳ್ತೀನಿ, ಅನುಕಂಪ, ನಿನಗೆ ಅನುಕಂಪ, ಪಾಪ ಮುಟ್ಕೊಳ್ಳುತ್ತೆ, ಹೀಗೆಲ್ಲ ಕಾರಣಗಳು. ಆದ್ರೆ ಜನ ಏನ್ ಹೇಳ್ತಾರೆ? ದುರ್ಯೋಧನ ಇರ್ಬೋದು, ಕರ್ಣ ಇರ್ಬೋದು, ಅವರೆಲ್ಲ ಏನು ಹೇಳ್ತಾರೆ? ಅವ್ರು ಹೇಳ್ತಾರೆ, ಇವನು ಹೇಡಿ, ಅರ್ಜುನ ನಮ್ ಜೊತೆ ಅವನಿಗೆ ಯುದ್ಧ ಮಾಡಕ್ ಆಗ್ಲಿಲ್ಲ, ಹೇಡಿ ಓಡಿ ಹೋದ ಅಂತ ಹೇಳಿ ನಿನ್ನ ತಮಾಷೆ ಮಾಡ್ತಾರೆ. ಇದಕ್ಕಿಂತ ದುಃಖವಾಗಿ ನಿನಗೇನಿದೆ ಅಂತ ಹೇಳಿ ಅವನು ಈ ಕುಟುಂಬ ಸಂಪ್ರದಾಯ ಇದೆಲ್ಲ ಬೇರೆ ಬೇರೆ ಕಾರಣಗಳು ಕೊಡ್ತಾನಲ್ಲ ಅರ್ಜುನ. ಅದಕ್ಕೆ ಕೃಷ್ಣ ಇದನ್ನ ಹೇಳ್ತಾನೆ, ನಿನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಜನ, ಇದಕ್ಕಿಂತ ದುಃಖ ಏನು ಅಂತ ಹೇಳಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಓಕೆ, ಇದ್ರದ್ದು ಟ್ರಾನ್ಸ್ಲೇಷನ್ ಏನಂತ ಹೇಳಿದ್ರೆ, ನೇಹಾಭಿಕ್ರಮ ನಾಶೋಸ್ತಿ ಅಂತ ಹೇಳಿದ್ರೆ ಇದ್ರಲ್ಲಿ ಅಂದ್ರೆ ಸ್ವಲ್ಪ ಮಾಡಿ ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಅಂತ ಹೇಳಿದ್ರೆ ಇದರಿಂದ ಯಾವುದೇ ಒಂದು ಲಾಸ್ ಇಲ್ಲ. ಈ ಕೃಷ್ಣ ಪ್ರಜ್ಞೆ ಮಾಡೋದ್ರಿಂದ ನಿನಗೆ ಯಾವುದೇ ಲಾಸ್ ಇಲ್ಲ. ಅಂದ್ರೆ ಈ ಡಿವೋಷನಲ್ ಸರ್ವಿಸ್, ಕೃಷ್ಣ ಪ್ರಜ್ಞೆ ಅಂತ ಹೇಳಿದ್ರೆ ಈ
ಭಕ್ತಿ ಮಾರ್ಗ ತಗೊಳ್ಳೋದ್ರಿಂದ ನಮಗೆ ಯಾವುದೇ ಒಂದು ಲಾಸ್ ಇಲ್ಲ. ಪ್ರತ್ಯವಾಯೋನ ಏನು ಸೈಡ್ ಎಫೆಕ್ಟ್ ಇಲ್ಲ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ, ಸ್ವಲ್ಪ ಮಾಡಿದ್ರು ಕೂಡ ತ್ರಾಯತೆ ಮಹತೋ ಭಯ, ದೊಡ್ಡ ಒಂದು ಅಪಾಯದಿಂದ ನಮ್ನ ಕಾಪಾಡುತ್ತೆ. ಅಪಾಯ ಏನು? ಅಪಾಯ ಅದೇ ನಾವು ಅಂದ್ರೆ ಈ ಜನ್ಮ ಆಗಿ ನಾವು ಮತ್ತೆ ಪ್ರಾಣಿಯಾಗಿ ಹುಟ್ಟಬಹುದು. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ನಾವು ಅಟ್ಲೀಸ್ಟ್, ಪ್ರಭುಪಾದ್ ಹೇಳ್ತಾರೆ, ನಾವು ಕೃಷ್ಣ ಪ್ರಜ್ಞೆ ಮಾಡಿದ್ರೆ ಅಟ್ಲೀಸ್ಟ್ ನಮಗೆ ಮುಂದಿನ ಜನ್ಮ ಮನುಷ್ಯ ಆಗಿ ಹುಟ್ಟಬಹುದಂತೆ. ಸೊ ಹಾಗಾಗಿ ಇದ್ರಲ್ಲಿ ನಾವು ನೋಡ್ಬೋದು, ಲೈಕ್ ಇದು ವಿಭೀಷಣ. ವಿಭೀಷಣ ಅಂದ್ರೆ ರಾವಣನ ತಮ್ಮ. ಸೊ ಅವನು ಇವನು ರಾವಣ ಸೀತೆಯನ್ನ ಅಪಹರಿಸಿರುವಾಗ ಅವನು ಹೇಳ್ತಾನೆ, ನೀನು ಮಾಡಿದ್ದು ತಪ್ಪು, ನೀನ್ ರಾಮನಿಗೆ ಸೇರಿದ್ದು ಸೀತೆ, ಕೊಟ್ಬಿಡು ಅಂತ ಹೇಳಿ. ಅದಕ್ಕೆ ಅವನಿಗೆ ಬೈತಾನೆ, ನೀನ್ ಯಾರು ನನಗೆ ಹೇಳಕ್ಕೆ, ನಾನು ಅಂತ ಹೇಳಿ ಅವನ ರಾಜ್ಯದಿಂದಲೂ ಹೊರಗಾಗ್ತಾನೆ. ಅಂದ್ರೆ ಅವನು ಅಲ್ಲಿ ಅವಮಾನದಲ್ಲಿ ಇರಬಾರ್ದು ಅಂತ ಹೇಳಿ ಬಿಟ್ಟು ಬಂದು ರಾಮನ್ ಜೊತೆ ಸೇರ್ಕೊಳ್ತಾನೆ. ಸೊ ಅವನಿಗೇನು ಅಂದ್ರೆ ವಿಭೀಷಣ ಮತ್ತೆ ರಾಜನು ಮಾಡ್ತಾನೆ ರಾಮ. ಸೊ ಹಾಗಾಗಿ ಕೃಷ್ಣನ ಯಾರು ದೇವರಿಗೆ ಯಾರು ಸರೆಂಡರ್ ಆಗ್ತಾರೆ ರಾಮನಿಗೆ, ಕೃಷ್ಣನಿಗೆ, ಸೊ ಅವರಿಗೆ ಮತ್ತೆ ಯಾವುದೇ ಒಂದು ತೊಂದರೆ ಇಲ್ಲ ಅಂತ ಹೇಳಿ. ಮತ್ತೆ ಇನ್ನೊಂದು ಇದು ಅಳಿಲು ಅದೊಂದು ಸಣ್ಣ ಸೇವೆ ಮಾಡಿರುತ್ತೆ. ಈ ಸೇತುವೆ ಕಟ್ಬೇಕಾದ್ರೆ ಯಾವಾಗ ಅವರು ಲಂಕಕ್ಕೆ ಸೇತುವೆ ಕಟ್ಟುವಾಗ ಅದನ್ನು ತನ್ನ ಒಂದು ಅಳಿಲ್ ಸೇವೆ ಹಾಕಿರ್ತಾ ಇರುತ್ತೆ, ಕಲ್ಲು ತರ್ತಾ ಇರುತ್ತಂತೆ. ಸೊ ದೇವರಿಗೆ ಏನ್ ಬೇಕಾದ್ರೂ ಮಾಡ್ಬೋದು, ಅವರು ಡೈರೆಕ್ಟ್ ಅದಕ್ಕೆ ಮುಕ್ತಿ ಕೊಡ್ತಾನೆ, ಮತ್ತೆ ಹುಟ್ಟಲ್ಲ, ಅಂದ್ರೆ ಮತ್ತೆ ಜೀವನ ಇರಲ್ಲ, ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ. ಸೊ ಇದು ಒಂದು ಇಲ್ಲಿ ಒಂದ್ಸತಿ ಏನ್ ಮಾಡುತ್ತೆ, ಅದು ದೇವ್ರ ಮನೆಯಲ್ಲಿ ಅಂದ್ರೆ ಚೆರಿ ಅಂತ ಹೇಳ್ಬಿಟ್ಟು ದೇವ್ರ ದೀಪನ ತಿನ್ನಕ್ ಹೋಗುತ್ತಂತೆ. ಆದ್ರೆ ಆ ಎಣ್ಣೆ ಬಿದ್ದು ಅದು ಸಾಯುತ್ತೆ. ಆದ್ರೆ ಅದೇನಾಗುತ್ತೆ, ದೇವ್ರು ಅನ್ಕೊಳ್ತಾರಂತೆ ಇದು ನನಗೆ ಆರತಿ ಮಾಡಕ್ ಬಂದಿದೆ ಅಂತ ಹೇಳಿ. ಸೊ ಹಾಗಾಗಿ ಅದಕ್ಕೂ ಮುಕ್ತಿ ಸಿಗುತ್ತೆ ಅಂತ. ಸೊ ಅಂದ್ರೆ ಏನೇ ಸ್ವಲ್ಪ ಈ ಭಕ್ತಿ ಮಾರ್ಗದಲ್ಲಿ ಸ್ವಲ್ಪ ಮಾಡಿದ್ರು ಅದು ಲಾಸ್ ಇಲ್ಲ ಅಂತ ಹೇಳಿ. ಮತ್ತೆ ಇದು ಅವನು ಹೇಳ್ತಾನಲ್ಲ, ಅಂದ್ರೆ ಸಿನ್ ಆಗತ್ತೆ, ಅಂದ್ರೆ ಪಾಪ ಅಂಟ್ಕೊಳ್ಳುತ್ತೆ. ಸೊ ಕೃಷ್ಣ ಹೇಳ್ತಾನೆ, ಭಕ್ತಿಯಲ್ಲಿ ನೀನ್ ನನಗೋಸ್ಕರ ಮಾಡಿದ್ರೆ ಅದ್ರಲ್ಲಿ ಯಾವ ಪಾಪ ಇಲ್ಲ. ಈಗ ಆಂಜನೇಯ ಹನುಮಾನ್ ಹೋಗಿ ಈಗ ಎಲ್ಲ ಲಂಕೆಯನ್ನೇ ಸುಟ್ಟು ಬರ್ತಾನೆ. ಸೊ ಹಾಗಾದ್ರೆ ಅದು ತಪ್ಪಲ್ವಾ? ಹಾಗಾದ್ರೆ ಅದು ಪಾಪದ ಕೆಲ್ಸ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ನು ರಾಮನಿಗೋಸ್ಕರ ಮಾಡಿದ್ದು. ಸೊ ಅದರಲ್ಲಿ ಪಾಪ ಇಲ್ಲ. ಯಾವಾಗ ದೇವರಿಗೋಸ್ಕರ ಮಾಡುವಾಗ, ಅಂದ್ರೆ ಕೃಷ್ಣ ಏನ್ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ನೀನ್ ಯುದ್ಧ ಮಾಡು, ಆದ್ರೆ ಸತ್ರೆ ಅದರಲ್ಲಿ ಪಾಪ ಪುಣ್ಯ ನಿಂಗ್ ಬರಲ್ಲ, ನಾನಿದ್ದೀನಿ ಅಂತ ಹೇಳಿ ಕೃಷ್ಣ ಹೇಳ್ತಾರಂತೆ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಈ ಭಕ್ತಿ ಮಾರ್ಗದಲ್ಲಿ ನಾವ್ ಏನೇ ಮಾಡಿದ್ರುನು, ಲೈಕ್ ಈಗ ನೀವು 10% ಮಾಡ್ತೀರಾ ಭಕ್ತಿ ಈ ಲೈಫಲ್ಲಿ. ಸೊ ಅದು ನೆಕ್ಸ್ಟ್ ಲೈಫಿಗೆ ಆಗುವಾಗ ನಿಮಗೆ 11% ಇಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಕೆಲವ್ರು ನೋಡ್ತೀವಿ ನಾವೀಗ ಸಣ್ಣ ವಯಸ್ಸಲ್ಲೇ ಹೇಗೆ ಅವ್ರಿಗೆ ಸಿಗುತ್ತೆ ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ, ಅವ್ರು ಹಿಂದಿನ ಜನ್ಮದಲ್ಲಿ ಅಷ್ಟ್ ಮಾಡಿರ್ತಾರೆ, ಆಧ್ಯಾತ್ಮಿಕತೆಯಲ್ಲಿ ಅವರು ಅಡ್ವಾನ್ಸ್ ಆಗಿರ್ತಾರೆ. ಆಗ ನಮಗೆ ಮುಂದಿನ ಲೈಫಲ್ಲಿ ಸಣ್ಣ ವಯಸ್ಸಿಂದಾನೇ ಸಿಗುತ್ತೆ ಕೃಷ್ಣ ಪ್ರಜ್ಞೆ. ಸೊ ಹಾಗಾಗಿ ಅಂದ್ರೆ ಈಗ ಬೇರೆ ಭೌತಿಕವಾಗಿ ನೀವು ತಗೊಂಡ್ರೆ ಡಾಕ್ಟರ್, ಇಂಜಿನಿಯರ್ ಏನೇ ಓದಿರ್ಬೋದು ನೀವು, ಬಟ್ ನೆಕ್ಸ್ಟ್ ಜನ್ಮ ಅಂತ ಅಂದ್ಮೇಲೆ ಮತ್ತೆ ನಾವು LKG UKG ಇಂದಾನೇ ಓದ್ಬೇಕು ಅಲ್ವಾ. ಆದ್ರೆ ಕೃಷ್ಣ ಪ್ರಜ್ಞೆಲಿ ಹಂಗಲ್ಲ, ನಾವು ಎಷ್ಟು ಮಾಡಿರ್ತೀವಿ ಅದರ ನೆಕ್ಸ್ಟ್ ಜನ್ಮದಲ್ಲಿ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ನಾನು 20% ಮಾಡಿದ್ರೆ ನೆಕ್ಸ್ಟ್ 21% ಇಂದ ನೆಕ್ಸ್ಟ್ ಜನ್ಮದಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಮಾಡಿದ್ರು ಇದರಲ್ಲಿ ಲಾಸ್ ಇಲ್ಲ ಅಂತ ಭಕ್ತಿಯಲ್ಲಿ. ಸೊ ಇದು ಕುಟುಂಬ ಸಂಪ್ರದಾಯಕ್ಕೆ ಕೃಷ್ಣ ಕೊಡುವಂಥದ್ದು. ಅಂದ್ರೆ ಏನಿದು ಶ್ಲೋಕ, ಓಕೆ ಶ್ಲೋಕ ಇಲ್ಲ ಅಲ್ಲಿ, ಒಂದು ನಿಮಿಷ. ಓಕೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ, ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್. ಇದು 45ರಿಂದ 46. ಯಾವಾನರ್ಥೌದಪಾನೆ ಸರ್ವತಃ ಸಂಪ್ಲುತೋದಕೆ, ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ಬಿಜಾನತಃ. ಸೊ ಅಂದ್ರೆ ಇದ್ರ ಅರ್ಥ ಏನಂತ ಹೇಳಿದ್ರೆ, ಅಂದ್ರೆ
ಆ ಯಾ ಒಂದು ಯಾವೊಂದು ಆ ಅಂದ್ರೆ ಬಾವಿಯಿಂದ ಬಾವಿಯ ನೀರು ಹೇಗೆ ಅಂದ್ರೆ ಬಾವಿಯಲ್ಲಿರೋ ನೀರೇ ಈಕ್ವಲ್ ಆಗಿ ಅಂದ್ರೆ ನಮಗೆ ದೊಡ್ಡ ಅಂದ್ರೆ ಸಮುದ್ರದಲ್ಲಿ ಅಂದ್ರೆ ಏನದು ಇಂಗ್ಲಿಷ್ ಅಲ್ಲಿ ಇದೆ ಅದು, ಸಾರಿ ನಾನು ಇಂಗ್ಲಿಷ್ ಅಲ್ಲಿ ಓದ್ತೀನಿ. ಆಲ್ ಪರ್ಪಸ್ ಸರ್ವ್ಡ್ ಬೈ ಸ್ಮಾಲ್ ವೆಲ್ ಕ್ಯಾನ್ ಅಟ್ ಒನ್ಸ್ ಬಿ ಸರ್ವ್ಡ್ ಬೈ ಎ ಗ್ರೇಟ್ ರಿಸರ್ವಾಯರ್ ಆಫ್ ವಾಟರ್. ಸಿಮಿಲರ್ಲಿ ಆಲ್ ಪರ್ಪಸ್ ಆಫ್ ವೇದಾಸ್ ಕ್ಯಾನ್ ಬಿ ಸರ್ವ್ ಟು ಒನ್ ಹೂ ನೋಸ್ ದ ಪರ್ಪಸ್ ಆಫ್ ದೆಮ್. ಸೊ ಈಗ ವೇದಗಳದ ಜ್ಞಾನ ಏನಿದೆ ಅದು ಯಾರಿಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಅದ್ರದ್ದು ಪರ್ಪಸ್ ಏನಂದ್ರೆ ನಾವಾಗ ನೋಡಿದ್ವಿ ಸಂಬಂಧ ಅಭಿಧೇಯ ಪ್ರಯೋಜನ. ಸೊ ವೇದಗಳ ಒಂದು ಉದ್ದೇಶ ಏನು ಅಂತ ಯಾರಿಗೆ ಅರ್ಥ ಆಗತ್ತೆ ಅವನಿಗೆ ಎಲ್ಲ ವೇದ ಬಂದಂಗೆ. ಅಂದ್ರೆ ನಾವು ನಿಜವಾಗ್ಲೂ ವೇದನೆ ಕಲ್ತು ಆಗ್ಬೇಕಂತ ಇಲ್ಲ, ಬಟ್ ವೇದಗಳ ಜ್ಞಾನ ಅದು ಅವರಿಗೆ ಬರುತ್ತೆ ಅಂತ. ಸೊ ಇದ್ರಲ್ಲಿ ಆಕ್ಚುಲಿ ಇಲ್ಲಿ ಈ ಪಿಕ್ಚರ್ ಅಲ್ಲಿ ಏನ್ ನೋಡ್ಬೋದು ಅಂದ್ರೆ ನಾವು ತಂದೆ ಕಲ್ಸೋವಂಥದ್ದು ಅಂದ್ರೆ ಇದು ಆಕ್ಚುಲಿ ಫ್ಯಾಮಿಲಿ ಟ್ರೆಡಿಷನ್ ಬಗ್ಗೆ. ಐ ಥಿಂಕ್ ನನಗೆ ಇಲ್ಲೇನೋ ಶ್ಲೋಕ ನಂಬರ್ ರಾಂಗ್ ಇರ್ಬೇಕಿದು. ಇದು ಆಕ್ಚುಲಿ ಕುಟುಂಬ ಸಂಪ್ರದಾಯದ ಬಗ್ಗೆ ಇರೋದು ಇದು ಶ್ಲೋಕ. ಎಂತ ಅಂದ್ರೆ ಈಗ ಮನೆಯಲ್ಲಿ ನಾವು ಯಾವ ತರ ಒಂದು ವಾತಾವರಣ ಅಂದ್ರೆ ಮಾಡ್ತೀವಿ, ಮಕ್ಕಳು ಅದೇ ತರ ಬೆಳಿತಾರೆ ಅಂತ. ಸೊ ಅವರಿಗೆ ನಾವು ಎಕ್ಸಾಂಪಲ್ ಆಗಿರ್ಬೇಕು, ಅಂದ್ರೆ ತಂದೆ ತಾಯಿ ಆಗಿರೋರು ಎಕ್ಸಾಂಪಲ್ ಆಗಿರ್ಬೇಕು ಅಂತ ಹೇಳಿ. ಲೈಕ್ ಈಗ ಇದಕ್ಕೆ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈಗ ನಾವು ಒಂದ್ಸತಿ ಒಂದು ಹೆಂಗಸು ಒಬ್ಬ ಸನ್ಯಾಸಿ ಹತ್ರ ಹೋಗಿ ಹೇಳ್ತಾರಂತೆ, ನನ್ ಮಗ ತುಂಬಾ ಚಾಕ್ಲೇಟ್ ತಿಂತಾನೆ, ಅವನಿಗೆ ಏನಾರು ಒಂದು ಅಡ್ವೈಸ್ ಕೊಡಿ ಅಂತ ಹೇಳಿ. ಅವ್ರು ಸ್ವಾಮೀಜಿ ಏನು ಹೇಳೋದೇ ಇಲ್ಲ. ಫಸ್ಟ್ ದಿನ ಏನ್ ಹೇಳಲ್ಲ, ಮತ್ತೆ 2ನೇ ದಿನ ಹೋಗ್ತಾನಂತೆ, 2ನೇ ದಿನನೂ ಮಾತಾಡಲ್ಲ. ಸೊ ಅವರು 3ನೇ ದಿನ ಹೋಗುವಾಗ ಅವ್ರು ಮತ್ತೆ 4ನೇ ದಿನ ಹೇಳ್ತಾರಂತೆ, ಇಲ್ಲ ತಿನ್ಬೇಡ. ಅವಳು ಕೇಳ್ತಾಳೆ, ಯಾಕೆ ಸ್ವಾಮಿಗಳೇ ನೀವು 3 ದಿನ ಹೇಳಿಲ್ಲ ಅಂತ. ಅವ್ರು ಹೇಳ್ತಾರೆ, ನಾನೇ ತಿಂತಾ ಇದ್ದೆ ಅದಕ್ಕೆ ಹೇಳಿಲ್ಲ. ಸೊ ಹಾಗಾಗಿ ನಾವು ಹೇಳ್ಬೇಕಿದ್ರೆ ನಾವು ಆಚರಿಸಿದ್ರೆ ನಾವು ಮಕ್ಕಳಿಗೆ ಹೇಳಿದ್ರೆ ಆಗಲ್ಲ. ಈಗ ನಾವು ಮನೆಯಲ್ಲಿ ನಾವು ಎಷ್ಟೊತ್ತಿಗೂ ಟಿವಿ ನೋಡ್ಕೊಂಡು ಮೊಬೈಲ್ ಅಲ್ಲೇ ಇದ್ಕೊಂಡು ಮಕ್ಕಳಿಗೆ ನೀನ್ ಮೊಬೈಲ್ ನೋಡ್ಬೇಡ ಅಂತ ಹೇಳಿದ್ರೆ ಮಕ್ಕಳು ಕೇಳ್ತಾರ? ಕೇಳಲ್ಲ. ಸೊ ನಾವು ಫಸ್ಟ್ ನಾವು ಅವಾಯ್ಡ್ ಮಾಡ್ಬೇಕು ಅದನ್ನ. ನಾವು ಒಳ್ಳೆಯ ರೀತಿಯ ಒಂದು ಅಭ್ಯಾಸಗಳನ್ನ ನಾವು ತಂದ್ಕೋಬೇಕು. ನಾವು ತಂದ್ಕೊಂಡಾಗ ಮಾತ್ರ ಮಕ್ಕಳು ಅದನ್ನ ನಮ್ಮನ್ನ ನೋಡಿ ಕಲಿತಾರೆ. ಮಕ್ಕಳು ನೋಡಿ ಕಲಿತಾರೆ ಹೊರತು ಹೇಳಿದ್ದನ್ನ ಕೇಳಿ ಕಲಿಯಲ್ಲ. ಸೊ ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಇದು. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖಾಹ್ಯನಂತಾಶ್ಚ ಬುದ್ಧಯೋ ಅವ್ಯಯವಿಸಾಯಿನಾಂ. ಓಕೆ, ಅಂದ್ರೆ ಇಲ್ಲಿ ಕೃಷ್ಣ ಹೇಳ್ತಾರಂಥದ್ದು ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ, ಅಂದ್ರೆ ಅವರಿಗೆ ಒಂದೇ ಗುರಿ ಇರುತ್ತೆ ಅಂತ. ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳಿದ್ರೆ ಬೇರೆ ಬೇರೆ ಇದಿಲ್ಲ, ಅಂದ್ರೆ ವಿಚಲಿತರಾಗಲ್ಲ, ಒಂದೇ ಗುರಿ ಇರುತ್ತೆ. ಅಂದ್ರೆ ಅರ್ಜುನನಿಗೆ ಇದು ನಿಮ್ಗೆಲ್ಲ ಇದು ಗೊತ್ತಿರ್ಬೋದು ಕತೆ. ಅವನಿಗೆ ಒಂದ್ಸರ್ತಿ ಗುರುಕುಲದಲ್ಲಿ ದ್ರೋಣಾಚಾರ್ಯರು ಹೇಳ್ತಾರೆ, ಲೈಕ್ ಎಲ್ಲರನ್ನು ಕರೆದು ಒಂದು ಕೌರವರ್ನ ಪಾಂಡವರ್ನ ಎಲ್ಲರನ್ನು ಕರೆದು ಒಂದು ಮರದಲ್ಲಿ ಒಂದು ಇದು ಕೃತಕವಾಗಿರೋ ಒಂದು ಪಕ್ಷಿ ಇಟ್ಟಿರ್ತಾರೆ. ಪಕ್ಷಿಯ ಒಂದು ಕಣ್ಣಿಗೆ ಏಮ್ ಮಾಡ್ಬೇಕು ಅಂತ ಹೇಳಿ. ಸೊ ಏನ್ ಮಾಡ್ಬೇಕಾದ್ರೆ ಅವನಿಗೆ ಅಷ್ಟು ಒಂದು ಅವಾಗ ಅಂದ್ರೆ ಎಲ್ಲರೂ ಹೇಳ್ತಾರೆ ನಿಂಗೆ ಏನ್ ಕಾಣುತ್ತೆ ಅಂತ ಕೇಳುವಾಗ ಕೆಲವರು ಮರ ಕಾಣುತ್ತೆ, ನನಗೆ ಬೆಟ್ಟ ಕಾಣುತ್ತೆ, ಬೇರೆ ಬೇರೆ ಹೇಳ್ತಾರೆ ಕೌರವರು ಪಾಂಡವರಲ್ಲೂ. ಆದ್ರೆ ಅರ್ಜುನ ಮಾತ್ರ ಹೇಳ್ತಾನೆ ನನಗೆ ಹಕ್ಕಿಯ ಒಂದು ಕಣ್ಣು ಮಾತ್ರ ಕಾಣ್ತಾ ಇದೆ ಅಂತ ಹೇಳಿ. ಸೊ ಅಂದ್ರೆ ಅಷ್ಟು ಒಂದು ಫೋಕಸ್ ಇತ್ತು ಅವ್ರಿಗೆ, ಯಾರಿಗೆ? ಅರ್ಜುನನಿಗೆ. ಸೊ ಇದು ಯಾಕೆ ಹೇಳೋದಂದ್ರೆ ನಿರ್ಣಯ, ನನಗೆ ನಿರ್ಣಯ ತಗೊಳಕ್ ಆಗಲ್ಲ ಅಂತ ಒಂದು ಕಾರಣ ಕೊಡ್ತಾನೆ ಅರ್ಜುನ. ಸೊ ಹಾಗಾಗಿ ಕೃಷ್ಣ ಹೇಳ್ತಾನೆ ವ್ಯವಸಾಯಾತ್ಮಿಕ ಬುದ್ಧಿ ಇದ್ರೆ ನಿರ್ಣಯ ತಗೊಳಕ್ ಸಾಧ್ಯ, ಅಂದ್ರೆ ನಮಗೆ ಒಂದೇ ಗುರಿ ಇರ್ಬೇಕು, ಆಗ ಸಾಧ್ಯ ಅಂತ ಹೇಳಿ. ಮತ್ತೆ ಬಹುಶಾಖಾಹಿ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಂ, ಅಂದ್ರೆ ವ್ಯವಸಾಯಾತ್ಮಿಕ ಅಲ್ದೇ ಇರೋರು ಅವ್ಯವಸಾಯಿನಂ ಅಂತ ಹೇಳಿದ್ರೆ ಇದು ಮಾಡ್ಬೇಕು ಅದು ಮಾಡ್ಬೇಕಂದ್ರೆ ಲೈಕ್ ಏನಂತ ಹೇಳಿದ್ರೆ, ಈಗ ನಾವೀಗ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕೆಲವೊಂದೆಲ್ಲ ಈಗ ಫಾಲೋ ಮಾಡ್ಬೇಕು. ಈಗ ಭಕ್ತಿ ಮಾರ್ಗದಲ್ಲಿ ನಮ್ಗೆ ಇದೆಲ್ಲ ಮಾಡ್ಬೇಕು, ಗುರುಗಳು ಹೇಳಿದ್ದಾರೆ. ಓಕೆ, ಜಪ ಮಾಡ್ಬೇಕು, ಅಥವಾ ಬೆಳಿಗ್ಗೆ ನಾವು ಮಂಗಳಾರತಿ ಅಟೆಂಡ್ ಮಾಡೋದಿರ್ಬೋದು, ಮತ್ತೆ ಈ ಸಾಧು ಸಂಘ ಅಂದ್ರೆ ಡಿವೋಟಿಸ್ ಅಸೋಸಿಯೇಷನ್ ಅಲ್ಲಿ ಇರುವಂತದ್ದು, ಇದೆಲ್ಲ ಬೇಕು. ಹಾಗೆಲ್ಲ ಮಾಡಿದ್ರೆ ನೀನು ಆಧ್ಯಾತ್ಮಿಕದಲ್ಲಿ ಮುಂದೆ ಹೋಗ್ಬೋದು ಅಂತ ನಾವು ಕಲಿತೀವಿ. ಬಟ್ ನಮಗ್ ಮತ್ತೆ ಇಲ್ಲಿ ಕ್ಲಾಸ್ ಮುಗ್ದು ಮತ್ತೆ ನಮ್ದು ನಾರ್ಮಲ್ ಲೈಫ್ ಬಂದಿದ ತಕ್ಷಣ, ಹೊರಗಡೆ ಹೋಗಿದ ತಕ್ಷಣ ನಾವು ಅದನ್ನೆಲ್ಲ ಮರೆತು ಬೇರೆ ಏನೋ ಮಾಡ್ತಾ ಇರ್ತೀವಿ. ಸೊ ಅದು ಅವ್ಯವಸಾಯಿನಾಮ್ ಅಂತ ಆಗತ್ತೆ. ಅಂದ್ರೆ ಬಹುಶಾಖ ಅಂತ ಹೇಳಿದ್ರೆ ಬ್ರಾಂಚಸ್, ಮರಗಳಲ್ಲಿ ಹೇಗೆ ತುಂಬಾ ಕೊಂಬೆಗಳು ರಂಬೆಗಳು ಕೊಂಬೆಗಳು ಇರುತ್ತಲ್ಲ ಹಾಗೆ, ಅಂದ್ರೆ ಒಂದಿಲ್ಲ, ಒಂದು ಗೋಲ್ ಇಲ್ಲ ಅಂತ. ಸೊ ಅದೇ ಕೃಷ್ಣ ಹೇಳ್ತಾ ಇದ್ದಾನೆ, ಯಾರು ವ್ಯವಸಾಯಾತ್ಮಿಕವಾಗಿರ್ತಾರೋ ಅವರಿಗೆ ಒಂದೇ ಗುರಿ ಇರುತ್ತೆ. ಓಕೆ, ನಾನ್ ಮಾಡ್ತೀನಿ ಕೃಷ್ಣ ಪ್ರಜ್ಞೆ, ನಾನು ಇದೇ ಲೈಫ್, ಈ ಜೀವನದಲ್ಲೇ ನಾನು ಕೃಷ್ಣ ನೋಡ್ತೀನಿ, ಅಥವಾ ಕೃಷ್ಣನ ಒಂದು ಇದೇ ಜೀವನ ಒಂದು ಲಾಸ್ಟ್ ಆಗ್ಬೇಕು, ನೆಕ್ಸ್ಟ್ ಲೈಫ್ ಅಂತ ಇದ್ರೆ ನಾನು
ಕೃಷ್ಣನ ಧಾಮಕ್ಕೆ ಹೋಗ್ತೀನಿ ಅನ್ನೋದೊಂದು ದೃಢ ಸಂಕಲ್ಪ ಇರ್ಬೇಕು ನಮಗೆ ಅಂತ. ಶ್ರೀ ಭಗವಾನುವಾಚ. ಇನ್ನೊಂದು 10 ನಿಮಿಷ ಮುಗಿಸ್ತೀನಿ, ಸ್ವಲ್ಪ ದೊಡ್ಡ ಚಾಪ್ಟರ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಶ್ರೀ ಭಗವಾನುವಾಚ ಪ್ರಜಾಹತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನೇವಾತ್ಮನಾ ತುಷ್ಟಃ ಸ್ಥಿತ ಪ್ರಜ್ಞಾಸ್ತದೋಚ್ಯತೆ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಪಾರ್ಥ, ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿವಿಧ ಬಯಕೆಗಳು ಉಂಟಾಗುತ್ತದೆ. ಒಬ್ಬ ಮನುಷ್ಯನು ಇಂದ್ರಿಯ ಸುಖದ ಎಲ್ಲಾ ಬಗೆಯ ಆಸೆಗಳನ್ನು ತ್ಯಜಿಸಿ ಅವನ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲೇ ಸಂತೋಷನಾದಾಗ ಆತನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವವನೆಂದು ಕರೆಯುವರು. ಸೊ ಈಗ ಸ್ಥಿತ ಪ್ರಜ್ಞನ್ ಬಗ್ಗೆ ಈಗ ಅರ್ಜುನ ಕೇಳ್ತಾನೆ. ಈಗ ವ್ಯವಸಾಯಿಕ, ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ರು ವ್ಯವಸಾಯಾತ್ಮಕ ಬುದ್ಧಿ ಅಂದ್ರೆ ಏನು ಅಂತ. ಸೊ ಕೃಷ್ಣ ಮತ್ತೆ ನೆಕ್ಸ್ಟ್ ಕೇಳ್ತಾನೆ, ಅರ್ಜುನ ಕೇಳ್ತಾನೆ, ಸೊ ಹಾಗಾದ್ರೆ ಸ್ಥಿತ ಅವರು ಹೇಗಿರ್ತಾರೆ, ನಾನು ಹೇಗ್ ಕಂಡುಹಿಡಿಯೋದು? ಸ್ಥಿತಪ್ರಜ್ಞ ಅಂತ ಹೇಳೋರು ಯಾವ ತರ ಇರ್ತಾರೆ, ಅವರ ಲಕ್ಷಣಗಳೇನು ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲಿ ಕೃಷ್ಣ ಹೇಳುವಂಥದ್ದು, ಸೊ ಅವರು ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಅಂದ್ರೆ ಮೇನ್ ಆಗಿ ಅವರು ವಿವಿಧ ಇಂದ್ರಿಯ ಸುಖದ ಎಲ್ಲಾ ಬಗೆಗಳ ಆಸೆಗಳನ್ನು ತ್ಯಜಿಸಿ, ಅಂದ್ರೆ ಇಂದ್ರಿಯ ಸುಖಕ್ಕೋಸ್ಕರ ಅವರು ಬದುಕಲ್ಲ. ಇಂದ್ರಿಯಗಳನ್ನ ಅವರು ಈ ಮಹಾತ್ಮರು ಅಂತ ಹೇಳ್ತಾರೆ, ಅಂದ್ರೆ ಅವರು ಇಂದ್ರಿಯಗಳನ್ನ ಕೃಷ್ಣನ ಒಂದು ಸೇವೆಯಲ್ಲಿ ತೊಡಗಿಸುವಂಥದ್ದು. ಇಲ್ಲಾಂದ್ರೆ ಏನು, ನಮ್ಮ ಇಂದ್ರಿಯಗಳೆಲ್ಲ ನಮ್ಮ ಸುಖದಕ್ಕೆ ನಾವು ನೋಡ್ತಾ ಇರ್ತೀವಿ, ಆದ್ರೆ ಅವರ ಇಂದ್ರಿಯಗಳನ್ನ ಕಂಪ್ಲೀಟ್ ಆಗಿ ಕೃಷ್ಣನಿಗೋಸ್ಕರ ಸಮರ್ಪಣೆ ಮಾಡಿರ್ತಾರೆ. ಮತ್ತೆ ಮನಸ್ಸು ಯಾವಾಗ್ಲೂ ಪರಿಶುದ್ಧವಾಗಿರುತ್ತೆ, ಆತ್ಮ ಸಂತೋಷವಾಗಿರುತ್ತೆ. ಈಗ ಪ್ರಹ್ಲಾದ್ ಮಹಾರಾಜಿಗೆ ಎಷ್ಟು ಕಷ್ಟ ಕೊಡ್ತಾನೆ ತಂದೆ ಹಿರಣ್ಯಕಶಿಪು. ದಿನಾ ಒಂದಲ್ಲ ಒಂದ್ ತರದ್ದೊಂದು ಸಾವು ಬೇರೆ ಬೇರೆ ತರ ಸಾಯಿಸಕ್ಕೆ. ಯಾಕಂತ ಹೇಳಿದ್ರೆ ಅವನು ವಿಷ್ಣು ಭಕ್ತ ಪ್ರಹ್ಲಾದ್ ಮಹಾರಾಜ್. ಸೊ ಅದು ಅವನಿಗೆ ಸಹಿಸಕ್ ಆಗಲ್ಲ ತಂದೆಗೆ, ಯಾಕಂದ್ರೆ ಅವನು ರಾಕ್ಷಸ. ಸೊ ಹಾಗಾಗಿ ತುಂಬಾ ಹಿಂಸೆ. ಆದ್ರೆ ಅವನು ಯಾವತ್ತೂ ಭಯ ಪಡ್ಲಿಲ್ಲ, ಅವನು ಆತ್ಮತೃಪ್ತನಾಗಿ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಕೃಷ್ಣನ್ ಮೇಲೆ ಆ ಒಂದು ವಿಶ್ವಾಸ ಇತ್ತು. ಅವನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿದ್ದಾನೆ, ಅಂದ್ರೆ ಶುದ್ಧ ಸತ್ವ 3 ಗುಣಗಳಿಂದ ಮೇಲೆ. ಸೊ ಹಾಗಾಗಿ ಆತರ ಇರ್ತಾನೆ ಸ್ಥಿತ ಪ್ರಜ್ಞ ಅಂತ ಹೇಳಿದ್ರೆ ಅಂತ ಕೃಷ್ಣ ಹೇಳ್ತಾರೆ ಇಲ್ಲಿ. ಸೊ ಇದು ಪ್ರಭುಪಾದ್ ರಾಧಾ ದಾಮೋದರ್ ಟೆಂಪಲ್ ಅಲ್ಲಿ. ಸೊ 15 ವರ್ಷ ಪ್ರಭುಪಾದ್ ಅಂದ್ರೆ ಅವರು ಸನ್ಯಾಸ ತಗೊಂಡ್ಮೇಲೆ 15 ವರ್ಷ ಇರ್ತಾರೆ ವೃಂದಾವನದಲ್ಲಿ. ಸೊ ಅವರು ಎಷ್ಟು ಡೆಡಿಕೇಟೆಡ್ ಆಗಿದ್ರಂದ್ರೆ, ಎಷ್ಟು ಸ್ಥಿರ ಪ್ರಜ್ಞ ಅಂತ ಹೇಳಿದ್ರೆ, ಅವರು ಯಾವುದೇ ಒಂದು ಅವರ ಅಂದ್ರೆ ಡೈಲಿ ಅಂದ್ರೆ ಒಂದು 2 ಗಂಟೆ ಮಲಗ್ತಾ ಇದ್ದಿದ್ದಷ್ಟೇ ಪ್ರಭುಪಾದ್, 10 ರಿಂದ 12 ಗಂಟೆ ಅಷ್ಟೇ. ಮತ್ತೆ ಉಳಿದಿರೋ ಟೈಮಲ್ಲೆಲ್ಲ ಈ ಪುಸ್ತಕಗಳನ್ನ ಬರೆಯುವಂಥದ್ದು. ಅಂದ್ರೆ ಅವರು ಅಷ್ಟು ಒಂದು ಒಂದೇ ದೃಢಚಿತ್ತರಾಗಿದ್ರು ಅವರು ಪ್ರಭುಪಾದ್ ಅವರ ಕಾರ್ಯಗಳಲ್ಲಿ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ದೇಹಸ್ಥ ಆತ್ಮವನ್ನು ಇಂದ್ರಿಯ ಸುಖದಿಂದ ದೂರವಿಡಬಹುದು, ಆದರೆ ಇಂದ್ರಿಯ ಸುಖದ ವಸ್ತುಗಳ ರುಚಿಯು ಉಳಿಯುತ್ತದೆ. ಆದರೆ ಇನ್ನೂ ಉತ್ತಮವಾದ ರುಚಿಯ ಅನುಭವದಿಂದ ಈ ಆಸಕ್ತಿಗಳನ್ನು ಕೊನೆಗಾಣಿಸಿದರೆ ಆತನ ಪ್ರಜ್ಞೆಯು ಸ್ಥಿತವಾಗಿರುತ್ತದೆ. ಅಂದ್ರೆ ನಮಗೆ ಹೈಯರ್ ಟೇಸ್ಟ್ ಅಂದ್ರೆ ಏನಂತ ಹೇಳಿದ್ರೆ, ನಮಗೆ ಅದ್ರದ್ದು ರುಚಿ ಗೊತ್ತಿಲ್ಲ. ಈಗ ಅಂದ್ರೆ ಭಕ್ತಿಯಲ್ಲಿ ರುಚಿ ಇದೆ, ಇಲ್ಲಾಂದ್ರೆ ಯಾರಿಗೂ ಮಾಡಕ್ ಆಗಲ್ಲ ಭಕ್ತಿ. ಸೊ ಅದರಲ್ಲಿ ಟೇಸ್ಟ್ ಇದೆ, ಅದು ನಮಗೆ ಮಾಡ್ತಾ ಅದು ಆ ಟೇಸ್ಟ್ ಬಂದಾಗ, ಆ ರುಚಿ ಸಿಕ್ಕಿದಾಗ ನಮಗೆ ಬೇರೆ ಇಂದ್ರಿಯ ವಿಷಯಗಳಲ್ಲಿ ಆಸಕ್ತಿ ಹೋಗುತ್ತೆ ಅಂತ ಕೃಷ್ಣ ಹೇಳ್ತಾ ಇರೋದು. ಸೊ ನಾವು ಭಕ್ತಿಯಲ್ಲಿ ಯಾವಾಗ ನಾವು ನಮ್ಮ ಇಂದ್ರಿಯಗಳನ್ನ ನಾವು ಡೈರೆಕ್ಟ್ ಹಂಗೆ ಕಂಟ್ರೋಲ್ ಮಾಡೋದ್ ಕಷ್ಟ. ಅದೇ ಭಕ್ತಿ ಸೇವೆಗಳಲ್ಲಿ ನಾವು ತೊಡಗಿಸಿದಾಗ ಆಟೋಮೆಟಿಕ್ ಆಗಿ ಇಂದ್ರಿಯ ಕಂಟ್ರೋಲ್ ಆಗುತ್ತೆ ಅಂತ. ಇದೆಲ್ಲ ನಮಗೆ ಡೀಟೇಲ್ ಆಗಿ 6ನೇ ಚಾಪ್ಟರ್ ಅಲ್ಲಿ ಬರುತ್ತೆ ಇದು. ಧ್ಯಾಯತೋ ವಿಷಯಾನ್ ಪುಂಸ ಸಂಗಸ್ತೋ ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಇದು. ಸೊ 8 ಸ್ಟೇಜಸ್ ಆಫ್ ಫಾಲ್ ಡೌನ್, ಅಂದ್ರೆ 8 ರೀತಿಯಲ್ಲಿ ಒಬ್ಬ ಮನುಷ್ಯ ಹೇಗೆ ಪತನಗೊಳ್ತಾನೆ ಅಂತ ಹೇಳಿ. ಅಂದ್ರೆ ಧ್ಯಾಯತೋ ವಿಷಯಾನ್ ಪುಂಸ, ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಉಂಟಾಗುತ್ತದೆ. ಇಂತಹ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ, ಕಾಮದಿಂದ ಕ್ರೋಧವು ಉದ್ಭವವಾಗುತ್ತದೆ. ಸೊ ನಾವು ಒಂದು ವಿಷಯದ ಬಗ್ಗೆ ಯಾವಾಗ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀವಿ, ಅದ್ರ ಆ ವಸ್ತು ಮೇಲೆ ಅವನಿಗೆ ಆಸಕ್ತಿ ಬರುತ್ತೆ, ಅಟ್ಯಾಚ್ಮೆಂಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಯಾವಾಗ ಒಂದು ವಿಷಯದ ಬಗ್ಗೆ. ಹಾಗಾಗಿ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾವ ವಿಷಯ ನಾವು ತಗೊಳ್ತೀವಿ ಮನಸ್ಸಿಗೆ, ಅದು ತುಂಬಾ ಇಂಪಾರ್ಟೆಂಟ್. ನೀವು ಯಾವ್ದ್ರಲ್ಲಿ ನೀವು ಅಸೋಸಿಯೇಟ್ ಆಗಿರ್ತೀರಾ, ಅದು ಮತ್ತೆ ನಮ್ ಫ್ರೆಂಡ್ಶಿಪ್ ಇರ್ಬೋದು, ಲೈಫಲ್ಲಿ ಯಾರ ಜೊತೆ ನಾವು ಅಸೋಸಿಯೇಟ್ ಮಾಡ್ತೀವಿ, ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ
ಅವರಿಂದ ನಮಗೆ ನಾವು ತುಂಬಾ ಬೇಗ ಇನ್ಫ್ಲುಯೆನ್ಸ್ ಆಗ್ತೀವಿ. ಹಾಗಾಗಿ ಒಳ್ಳೆ ಸಂಘದಲ್ಲಿರ್ಬೇಕು. ಮತ್ತೆ ಇಂದ್ರಿಯ ವಸ್ತುಗಳಲ್ಲಿ ಜಾಸ್ತಿ ನಾವು ಹೆಂಗೆ ತೊಡಗುದಷ್ಟು ನಮಗೆ ಅದರಲ್ಲಿ ಆಕರ್ಷಣೆ ಜಾಸ್ತಿ ಆಗುತ್ತೆ. ಆಸಕ್ತಿಯಿಂದ ಕಾಮ, ಇನ್ನು ಬೇಕು ಅನ್ನುವಂಥದ್ದು. ಕಾಮದಿಂದ ಕ್ರೋಧ, ಯಾವಾಗ ಅದು ಸಿಗಲ್ವೋ ಅದು ಕ್ರೋಧ ಆಗುತ್ತೆ. ಸೊ ನೆಕ್ಸ್ಟ್, ಕ್ರೋಧಾತ್ ಭವಂತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಕ್ರೋಧದಿಂದ ಸಮೋಹ ಉಂಟಾಗುತ್ತದೆ, ಸಮೋಹದಿಂದ ಸ್ಮೃತಿ ಭ್ರಮೆ ಉಂಟಾಗುತ್ತದೆ, ಸ್ಮೃತಿ ಭ್ರಮೆಯಿಂದ ಬುದ್ಧಿನಾಶ, ಬುದ್ಧಿನಾಶವಾಗಿ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗುತ್ತಾನೆ. ಸೊ ಇದು 8 ರೀತಿಯಲ್ಲಿ. ಸೊ ಕ್ರೋಧ ಬಂದಾಗ ಸಮೋಹ, ಸಮೋಹ ಅಂದ್ರೆ ಇಲ್ಯೂಷನ್, ಅವನಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂದ್ರೆ ಕನ್ಫ್ಯೂಷನ್ ಆಫ್ ಮೈಂಡ್, ಡಿವೈಡೆಡ್ ಆಫ್ ಮೆಮೊರಿ. ಮತ್ತೆ ಸಮೋಹದಿಂದ ಸ್ಮೃತಿ ಭ್ರಮಣ, ಸ್ಮೃತಿ ಅಂದ್ರೆ ಅವನಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಗೊತ್ತಾಗಲ್ಲ, ಅಂದ್ರೆ ತಪ್ಪು ಕೆಲಸಗಳನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ, ಯಾಕಂದ್ರೆ ಅವನು ಭ್ರಮೆಗೊಳಗಾಗಿರ್ತಾನೆ. ಸೊ ಬುದ್ಧಿನಾಶ, ಅದರಿಂದ ಬುದ್ಧಿನಾಶ ಅಂದ್ರೆ ಒಂದು ಬುದ್ಧಿನೂ ಕೆಲಸ ಮಾಡಲ್ಲ, ಇಂಟೆಲಿಜೆನ್ಸ್ ಹಾಳಾಗುತ್ತೆ. ಸೊ ಅದರಿಂದ ಮನುಷ್ಯ ಐಹಿಕ ಪ್ರಪಂಚದಲ್ಲಿ ಮುಳುಗೋಗ್ತಾನೆ. ಸೊ ಈ ಐಹಿಕ ಪ್ರಪಂಚ, ಈ ಭೌತಿಕ ಪ್ರಪಂಚದಲ್ಲಿ ಕೃಷ್ಣ ಹೇಳ್ತಾನಲ್ವಾ, ಇದ್ರಲ್ಲಿ ಎಲ್ಲ ಕೊಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ, ನಾವ್ ಹೇಗಿರ್ಬೇಕು. ಸೊ ನಾನು ಇದ್ರಲ್ಲಿ ಏನೋ ಈಗ ನಾನು ಸಫರ್ ಆಗ್ತಾ ಇದ್ದೀನಿ, ನಾನೇನೋ ಅಂದ್ರೆ ನಾನ್ ನೋಡ್ಬೇಕು ನಾನು ಏನ್ ಮಾಡ್ದೆ, ಸೊ ಯಾಕೆ ನಾನು ಈ ಸ್ಥಿತಿಗೆ ಬಂದಿದ್ದೀನಿ, ಸೊ ನಾನು ಎಲ್ಲಿ ಅದನ್ನ ಮತ್ತೆ ಸರಿ ಮಾಡ್ಬೋದು ಅಂತ ಹೇಳಿ. ಸೊ ಇಂದ್ರಿಯ ವಸ್ತು ಇಂದ ಆಸಕ್ತಿ, ಇಂದ್ರಿಯ ವಸ್ತುಗಳಲ್ಲಿ ಇಂದ್ರಿಯ ವಸ್ತುಗಳನ್ನ ಯೋಚನೆ ಮಾಡಿ ಅದರಿಂದ ಆಸಕ್ತಿ ಹುಟ್ಟುತ್ತೆ, ಆಸಕ್ತಿಯಿಂದ ಕಾಮ, ಕಾಮದಿಂದ ಕ್ರೋಧ, ಕ್ರೋಧದಿಂದ ಭ್ರಮೆ, ಭ್ರಮೆಯಿಂದ ಸ್ಮರಣೆ ವಿಸ್ಮಯ, ಮತ್ತೆ ಬುದ್ಧಿನಾಶ, ಮತ್ತೆ ಬುದ್ಧಿನಾಶ ಆದ್ರೆ ಪತನ, ಅಷ್ಟೇ, ಮುಳುಗ್ತಾನೆ ಮನುಷ್ಯ. ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೇರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಆದರೆ ರಾಗದ್ವೇಷಗಳಿಂದ ಬಿಡುಗಡೆಯಾಗಿ ಸ್ವತಂತ್ರವನ್ನು ಕ್ರಮಗೊಳಿಸುವ ತತ್ವಗಳ ಮೂಲಕ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲವನು ಭಗವಂತನ ಪೂರ್ಣದಯನ್ನು ಪಡೆಯಬಲ್ಲ. ಸೊ ಈ ಕೃಷ್ಣ ತುಂಬಾ ಕಡೆ ಹೇಳ್ತಾನೆ, ಈ ವೀತರಾಗ ಭಯ ಕ್ರೋಧ ಅಂದ್ರೆ ಈ ಕೋಪ ಮಾಡುವಂಥದ್ದು, ಹೊಟ್ಟೆ ಉರಿ ಪಡುವಂಥದ್ದು, ಇದೆಲ್ಲ ಇದ್ರೆ ಕೃಷ್ಣನ ಹತ್ರ ಹೋಗಕ್ ಸಾಧ್ಯ ಇಲ್ಲ. ರಾಗ ಮತ್ತು ದ್ವೇಷ, ರಾಗ ಅಂದ್ರೆ ಅಟ್ಯಾಚ್ಮೆಂಟ್, ಸೊ ತುಂಬಾ ಸಿಕ್ಕಾಬಟ್ಟೆ ಅಟ್ಯಾಚ್ಮೆಂಟ್ ಇರುವಂತದ್ದು ಇಂದ್ರಿಯ ವಸ್ತುಗಳಲ್ಲಿ, ಮತ್ತು ದ್ವೇಷ ಮಾಡುವಂಥದ್ದು, ಈ 2 ಗುಣ ಇಲ್ದೇ ಇದ್ರೆ ಅವನು ನನ್ನ ದಯೆಗೆ ಪಾತ್ರನಾಗ್ತಾನೆ ಅಂತ ಕೃಷ್ಣ ಹೇಳ್ತಾನೆ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ನ ಜಾಗೃತಿ ಸಂಯಮಿ, ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹೇ. ಒಂದು ಶ್ಲೋಕ ಏನಿದೆ ಅಷ್ಟೇ. ಎಲ್ಲಾ ಪ್ರಾಣಿಗಳಿಗೆ ರಾತ್ರಿಯಾದಾಗ ಜಿತೇಂದ್ರಿಯನಿಗೆ ಎಚ್ಚರವಾಗಿರುವ ಕಾಲ, ಎಲ್ಲಾ ಪ್ರಾಣಿಗಳಿಗೆ ಎಚ್ಚರವಿರುವಾಗ ಕಾಲವಾದಾಗ ಆಂತರ್ಯ ಪರೀಕ್ಷೆಯನ್ನು ಮಾಡಿಕೊಳ್ಳುವ ಮುನಿಗೆ ರಾತ್ರಿ ಆಗುತ್ತದೆ. ಸೊ ಈಗ ನಾವು ನೋಡ್ತೀವಿ, ಲೈಕ್ ಈಗ ಬ್ರಹ್ಮಚಾರಿಗಳು, ಈಗ ಇಸ್ಕಾನಲ್ಲಿ ನೋಡಿದ್ರೆ ನೀವು, ಅವ್ರು ಹೇಳೋದು ಎಷ್ಟೊತ್ತಿಗೆ ಗೊತ್ತಾ? 3 ಗಂಟೆಗೆಲ್ಲ ಹೇಳ್ತಾರೆ, 2:30ಗೆ, 3 ಗಂಟೆಗೆ. ಯಾಕೆ ಹೇಳ್ತಾರೆ? ಸಾಧನೆ ಮಾಡಕ್ಕೆ. ಯಾಕಂದ್ರೆ ಅದು ಕೃಷ್ಣನಿಗೆ ಪ್ಲೀಸ್ ಮಾಡುವಂಥದ್ದು. ಸೊ ಬೆಳಿಗ್ಗೆ ಎದ್ದು ಜಪ ಮಾಡುವಂಥದ್ದು, ಅಂದ್ರೆ ಬೆಳಿಗಿಂದು ಜಪ 16 ರೌಂಡ್. ಯಾಕಂತ ಹೇಳಿದ್ರೆ ಆಗ ಮನಸ್ಸು ತುಂಬಾ ಕಾಮ್ ಆಗಿರುತ್ತೆ, ಅದು ರೈಟ್ ಟೈಮ್ ಮಾಡುವಂಥದ್ದು, ನಮಗೆ ಯಾವ ಡಿಸ್ಟರ್ಬೆನ್ಸ್ ಇರಲ್ಲ. ಸೊ ಜಪ ಮುಗಿಸಿ ಮತ್ತೆ ಬೆಳಿಗಿನ ಮಂಗಳಾರತಿ 4:15ಗೆ ಟೆಂಪಲ್ ಅಲ್ಲಿ ಮಂಗಳಾರತಿ ಇದೆ, ನೀವೆಲ್ಲರೂ ಜಾಯಿನ್ ಆಗ್ಬೋದು. 4:15ಗೆ ಟೆಂಪಲ್ ಅಲ್ಲಿ, ಅಂದ್ರೆ ಇದು ಸಂಸಾರಧಾವ ಅಂತ ಹೇಳಿ ಗುರುಗಳ ಪ್ರಾರ್ಥನೆ, ಪ್ರಭುಪಾದ ಪ್ರಾರ್ಥನೆ ಅದಾಗಿ, ಮತ್ತೆ ನರಸಿಂಹಾರತಿ ಅದೆಲ್ಲ ಇದೆ, ಮತ್ತೆ ತುಳಸಿ ಆರತಿ, ಹೀಗೆಲ್ಲ ಮಂಗಳಾರತಿ ಒಂದೊಂದು ಅರ್ಧ ಗಂಟೆ, ಅರ್ಧ ಮುಕ್ಕಾಲು ಗಂಟೆ. ಸೊ ಅದೆಲ್ಲ ಆಗಿ ಮತ್ತೆ ಒಟ್ಟಿಗೆ ಜಪ ಮಾಡುವಂಥದ್ದು 2 ಗಂಟೆ. ನಾವು ಟೆಂಪಲ್ ಅಲ್ಲಿ ಆನ್ಲೈನ್ ಅಲ್ಲಿ ಟೆಂಪಲ್ ಲಿಂಕ್ ಅಲ್ಲಿ ದೇವಸ್ಥಾನದ ಲಿಂಕ್ ಏನಿದೆ, ಝೂಮ್ ಲಿಂಕ್, ಅದನ್ನ ನಾವು ಹಾಕ್ತೀವಿ ಗ್ರೂಪ್ ಅಲ್ಲಿ. ಸೊ ಅದಕ್ಕೆ ನೀವು ಜಾಯಿನ್ ಆಗ್ಬೋದು ಬೆಳಿಗ್ಗೆ. ಸೊ ಒಟ್ಟಿಗೆ ಜಪ ಮಾಡ್ಬೋದು. ಈಗ ಎಲ್ಲರಿಗೂ ನಮಗೆ ಅಸೋಸಿಯೇಷನ್ ಬೇಕು, ಒಬ್ಬೊಬ್ರೆ ಅಂದ್ರೆ ನಮಗೆ ಮಾಡಕ್ ತುಂಬಾ ಕಷ್ಟ, ಒಬ್ರೇ ಮಾಡೋದು ಕಷ್ಟ. ಹಾಗಾಗಿ ಜೊತೆ ಇದ್ರೆ ನಮಗೆ ಮಾಡ್ತೀವಿ. ಸೊ ಹಾಗಾಗಿ 4:15ಗೆ ಇರುತ್ತೆ, ಅದೊಂದು ಒಳ್ಳೆ ಅಭ್ಯಾಸ ರೂಢಿಸ್ಕೊಂಡ್ರೆ ಒಳ್ಳೇದು. ಸೊ 1 ವರ್ಷದ ಹಿಂದೆ ನಾನು ಮಾಡ್ತಾ ಇರ್ಲಿಲ್ಲ, ಲೈಕ್ ಲಾಸ್ಟ್ ಅಕ್ಟೋಬರ್ ಅಲ್ಲಿ ನಾನು ಈ ಬ್ಯಾಚ್ ಮಾಡಿದಾಗ ಆಗಿ ನಾನು 1 ರೌಂಡ್ 2 ರೌಂಡ್ ಮಾಡೋದೇ ಕಷ್ಟ ಆಗ್ತಾ ಇತ್ತು ನನಗೆ. ಅಂದ್ರೆ 6 ಕ್ಲಾಸ್ ಆದ್ಮೇಲೆ ನಾನು ಸ್ಟಾರ್ಟ್ ಮಾಡಿದೆ. ಫಸ್ಟ್ 4-5 ಕ್ಲಾಸ್ ಆದ್ಮೇಲೆ ನಾನು ಫಸ್ಟ್ ರೌಂಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಮತ್ತೆ 3 ರೌಂಡ್ ಮಾಡಿದೆ ಒಂದ್ಸತಿ, ಫಸ್ಟ್ ಟೈಮ್. ಆಮೇಲೆ ಮತ್ತೆ ಒಂದು ನವೆಂಬರ್ ಅಲ್ಲಿ ನಾನು ಮೊನ್ನೆ ಫಸ್ಟ್ ಡೇ ಪ್ರಭುಜಿ ಬಂದ್ರಲ್ಲ, ಸಚ್ಚಿದಾನಂದ ಪ್ರಭುಜಿ, ಅವ್ರ ಕ್ಲಾಸ್ ಅಲ್ಲಿ ಅಡ್ಮಿನ್ ಆಗಿ ಮಾಡ್ತಾ ಇದ್ದೆ. ಸೊ ಅವಾಗ ಅವರು ಒಂದ್ಸತಿ ಕ್ಲಾಸ್ ಅಲ್ಲಿ ಹೀಗೆ ಯಾರಿಗೂ ಆನ್ಸರ್ ಮಾಡುವಾಗ ಹೇಳಿದ್ರು, ಹೀಗೆ ಒಂದೇ ಸತಿ ಮಾಡ್ಬೇಕು, ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿ. ಸೊ ಯಾಕೆ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿ ಒಂದಿನ ಎದ್ದೆ 4 ಗಂಟೆಗೆ.
ಎದ್ದು ಹಾಗೆ ಪ್ರಯತ್ನ ಮಾಡಿದೆ ಆಗತ್ತಾ ಅಂತ ಹೇಳಿ. ಆಯ್ತು, ನಂಗೆ ಹಂಗೆ ಒಂದು ಕಾನ್ಫಿಡೆನ್ಸ್ ಬಂತು, ಓ ಸಾಧ್ಯ ಇದೆ, ಮಾಡ್ಬೋದು ಅಂತ. ಸೊ ಒಂದಿನ ಬಿಟ್ಟಿಲ್ಲ ನಾನು, ಅದಾದ್ಮೇಲೆ ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ. ಏನೇ ಬಂದ್ರುನು ನಾನು 1 year ಅಲ್ಲಿ ಒಂದಿನನೂ ಬಿಟ್ಟಿಲ್ಲ. ಸೊ ಹಾಗಾಗಿ ಅದು ಸಾಧ್ಯ ಇದೆ, ಯಾರಿಗಾರು ಮಾಡ್ಬೋದು. ಸೊ ನಮಗೆ ನಿಶ್ಚಯ ಮಾಡ್ಬೇಕಷ್ಟೆ ಮಾಡಕ್ ಸಾಧ್ಯ ಅಂತ. ಸೊ ನಿಮಗೆ ಮಾಡಕ್ ಸ್ಟಾರ್ಟ್ ಮಾಡಿ ನೋಡಿ, ನಿಮ್ ಲೈಫ್ ಅಲ್ಲಿ ಎಷ್ಟು ಯಾವ ತರ ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಅಂದ್ರೆ ಒಂಥರ ಮ್ಯಾಜಿಕಲ್ ಅನ್ಸುತ್ತೆ ಅದು, ಯಾವ ತರ ಚೇಂಜ್ ಆಗುತ್ತೆ ನಾವು ಹೇಳಕ್ಕಾಗಲ್ಲ. ಸೊ ಬಟ್ ಅದು ಮಾಡಿದವರಿಗೆ ಗೊತ್ತಾಗತ್ತೆ. ಸೊ ಹಾಗಾಗಿ ಅವನಿಗೆ ಎಲ್ರಿಗೂ ರಾತ್ರಿ, ಯಾಕೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಎಲ್ಲರೂ ಮಲಗಿರ್ತಾರೆ. ಸೊ ಅವನಿಗೆ ಅದು ಎಲ್ಲರಿಗೂ ರಾತ್ರಿ ಇರುವಾಗ ಅವನಿಗೆ ಹಗಲು, ಎಲ್ರು ಹಗಲಿರುವಾಗ ಅವನು ಮಲಗ್ತಾನೆ. ಅಂದ್ರೆ ಈಗ ದೇವಸ್ಥಾನಗಳಲ್ಲಿ ಬ್ರಹ್ಮಚಾರಿಗಳೆಲ್ಲ ಅವರೆಲ್ಲ ಬೇಗ ಮಲಗ್ತಾರೆ, 9 ಗಂಟೆ 9:30 10 ಗಂಟೆ ಮ್ಯಾಕ್ಸಿಮಮ್. ಯಾಕಂತ ಹೇಳಿದ್ರೆ ಅವ್ರು ಬೆಳಿಗ್ಗೆ ಬೇಗ ಹೇಳ್ಬೇಕು. ಸೊ ಹಾಗಾಗಿ ಅವರು ಬೇಗ ಮಲಗುವಂಥದ್ದು. ಸೊ ಇದನ್ನ ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರಂತ. ಸೊ ಇದು ಪ್ರಭುಪಾದ್. ಸೊ ಪ್ರಭುಪಾದ್ ರಾತ್ರಿ 2 ಗಂಟೆ ಮಲಗ್ತಾ ಇದ್ದಿದ್ದು. ಆಮೇಲೆ ಬೇರೆ ಟೈಮಲ್ಲೆಲ್ಲ ಅವರು ಈ ಬುಕ್ ಟ್ರಾನ್ಸ್ಲೇಷನ್ ಮಾಡುವಂಥದ್ದು ಇಂಗ್ಲಿಷಿಗೆ. ಸಂಸ್ಕೃತ ಮತ್ತೆ ಬೆಂಗಾಲಿಯಿಂದ ತುಂಬಾ ಪುಸ್ತಕಗಳನ್ನ ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇಂಗ್ಲಿಷಿಗೆ. ಸೊ ಸಮ್ಮರಿ, ಸಾರಾಂಶ, ಅಧ್ಯಾಯದ ಸಾರಾಂಶ. ಸಾರಿ, ಅರ್ಜುನ ಯಾಕೆ ಹೋರಾಡಲು ಬಯಸಲಿಲ್ಲ? ಸಹಾನುಭೂತಿ. ನಾವು ಉತ್ತರ ಅದಕ್ಕೆ ಕೃಷ್ಣ ಕೊಡುವಂಥದ್ದು, ನಾವು ದೇಹ ಅಲ್ಲ. ಸಂತೋಷವಿಲ್ಲ ಅಂತ ಅರ್ಜುನ ಹೇಳ್ತಾನೆ. ಸ್ವರ್ಗ ಅಥವಾ ರಾಜ್ಯ ಸಿಗುತ್ತೆ ನಿಮಗೆ, ಯಾಕೆ ಸಂತೋಷ ಇಲ್ಲ? ಪಾಪ ಚಟುವಟಿಕೆಗಳ ಭಯ. ಭಕ್ತಿ ಚಟುವಟಿಕೆಗಳಲ್ಲಿ ಯಾವುದೇ ಪಾಪವಿಲ್ಲ. ಕುಟುಂಬ ಸಂಪ್ರದಾಯದ ನಾಶ. ವರ್ಣಶಂಕರನ್ನು ತಡೆಯಲು ಆದರ್ಶಪ್ರಾಯರಾಗಿದೆ, ನಾವು ಆದರ್ಶವಾಗಿರ್ಬೇಕು ಅಂತ. ಮತ್ತೆ ನಿರ್ಣಯ, ದೃಢ ನಿಶ್ಚಯದಿಂದ ಸ್ವಾಮಿಗೆ ಸೇವೆ ಮಾಡು. ದೇವರಿಗೆ ನಾವು ನಮ್ಮ ಇಂದ್ರಿಯಗಳನ್ನ ಅರ್ಪಿಸ್ಬೇಕು ಅಂತ. ಸೊ ಇಲ್ಲಿಗೆ ಅಧ್ಯಾಯ ಮುಗೀತು. ಹರೇ ಕೃಷ್ಣ. ಸೊ ನಿಮ್ದು ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು. ಓಕೆ, ಹ್ಯಾಂಡ್ ರೈಸ್ ಮಾಡಿ ಯಾವ್ದಾದ್ರು ಪ್ರಶ್ನೆ ಇದ್ದಲ್ಲಿ. ಚಾಪ್ಟರ್ ಮುಗ್ದಿದೆ. ಯಾರಾದ್ರೂ ಲೇಟ್ ಆಗೋ ತರ ಇದ್ರೆ ನೀವು ಬಿಡ್ಬೋದು. ಕ್ವಶನ್ ಅಂಡ್ ಆನ್ಸರ್ ಕೇಳ್ಬೇಕಂತಿದ್ರೆ ಇರ್ಬೋದು. ಎಸ್, ಹರೇ ಕೃಷ್ಣ. ಹಾ ಹೇಳಿ ಮಾತಾಜಿ. ಹಾ ಹರೇ ಕೃಷ್ಣ. ಮಾತಾಜಿ, ಅದು ಹೇಳಿದ್ರಲ್ವಾ ನೀವು, ಆತ್ಮಗಳಿಗೆ ಒಂದು ಬಟ್ಟೆ, ಹಳೆ ಬಟ್ಟೆ ತರ ಚೇಂಜ್ ಮಾಡೋದು, ಮತ್ತೆ ಆತ್ಮ ಒಂದು ದೇಹ ಬಿಟ್ಟು ಮತ್ತೊಂದು ದೇಹಕ್ಕೆ ಪ್ರವೇಶ ಮಾಡುತ್ತೆ ಅಂತ. ಹೌದು. ಹಾಗಿದ್ರೆ ಈಗ ಜನಸಂಖ್ಯೆ ಎಲ್ಲ ಜಾಸ್ತಿ ಆಗ್ತಾ ಇದೆ, ಹಾಗಿದ್ರೆ ಆತ್ಮಗಳನ್ನು ಜಾಸ್ತಿ ಆಗುತ್ತಾ ಸಂಖ್ಯೆ? ಇಲ್ಲ, ಆಗಲ್ಲ. 84 ಲಕ್ಷ ಏನಿದೆ ಅದಷ್ಟೇ ಇರುತ್ತೆ. ಅಂದ್ರೆ ಅದು ಮರಗಿಡಗಳು ಕಮ್ಮಿ ಆಗ್ತಾ ಇದೆಯಲ್ಲ. ಬೇರೆ ಆಗ್ಬೋದು, ಬೇರೆ ಸಿಗ್ಬೋದು. ಅಂದ್ರೆ ಅದೇ ಆಗ್ತಾ ಇರುತ್ತೆ. ಅಂದ್ರೆ ಇನ್ನು ಕಲಿಯುಗ ಎಂಡ್ ಆಗ್ತಾ ಆಗ್ತಾ ಪ್ರಭುಪಾದ ಹೇಳ್ತಾರೆ ಪ್ರಾಣಿಗಳೇ ಜಾಸ್ತಿ ಆಗತ್ತಂತೆ. ಅಂದ್ರೆ ನಾವು ಮನುಷ್ಯರು ಸಿಗದೆ ಕಷ್ಟ ಆಗತ್ತೆ. ಮನುಷ್ಯನ್ ಲೈಫ್ ಮೋರ್ ಅಂಡ್ ಮೋರ್ ಲೈಕ್ ಪ್ರಾಣಿಗಳನ್ನ ತಿನ್ನೋರು ಈಗ ಹೇಗೆ ಅಂದ್ರೆ ಪ್ರಾಣಿ ಕ್ರಿಮಿಗಳು ಅದೆಲ್ಲ ಜಾಸ್ತಿ ಆಗ್ಬೋದು. ಅಂದ್ರೆ ನಮಗೆ ಕಲಿಯುಗ ಎಂಡ್ ಆಗುವಾಗ ಸರಿಯಾಗಿ ಹಣ್ಣು ತರಕಾರಿಗಳು ಸಿಗಲ್ಲ ಅಂತೆ, ಪ್ಲಾಂಟ್ಗಳು ಕಮ್ಮಿ ಆಗತ್ತೆ, ತುಂಬಾ ಕಷ್ಟ ಅಂತ. ಹಾಗಾಗಿ ಎಸ್ ಮಾತಾಜಿ. ಅಷ್ಟೇ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಗಂಗಾಧರ್ ಹಿರೇಮಠ್. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಹರೇ ಕೃಷ್ಣ, ಹೇಳಿ. ತಾವು ಆತ್ಮದ ಬಗ್ಗೆ ಹೇಳ್ತಾ ಇದ್ರಿ. ಆತ್ಮ ಒಂದು ಶರೀರದ ಬಿಟ್ಟು ಮತ್ತೊಂದು ಶರೀರಕ್ಕೆ ಹೋಗ್ತಾ ಇರ್ತದ, ಅದು ಅದಕ್ಕೆ ಸಾವಿಲ್ಲ, ಈ ತರ ಎಲ್ಲ ಹೇಳ್ತಾ ಇದ್ರಿ. ಬಟ್ ಆತ್ಮಕ್ಕೆ ಏನಾದ್ರೂ ಅದಕ್ಕೆ ನೆನಪಿನ ಶಕ್ತಿ ಏನಾದ್ರೂ ಇದೆಯಾ, ಅಥವಾ ಸ್ಮೃತಿ ಏನಾದ್ರೂ ಇದೆಯಾ ಅದಕ್ಕೆ? ಅಂದ್ರೆ ನಮಗಿಲ್ಲ, ನಮಗ್ ಕೊಟ್ಟಿಲ್ಲ ಅದು ಕೃಷ್ಣ. ಅಂದ್ರೆ ನಮಗೀಗ ಅದು 4ನೇ ಚಾಪ್ಟರ್ ಅಲ್ಲಿ ನೀವು ನೋಡ್ತೀರಾ ಬರುತ್ತೆ ಶ್ಲೋಕ. ಅಂದ್ರೆ ಕೃಷ್ಣ ಅರ್ಜುನ ಕೇಳ್ತಾನೆ ಆ ಪ್ರಶ್ನೆ, ನನಗೆ ಅದು ಹೇಗ್ ಅಂದ್ರೆ ಅರ್ಜುನ ಹೇಳ್ತಾನೆ, ಅಂದ್ರೆ ನಾನು ಈ ಭಗವದ್ಗೀತೆದ ಒಂದು ಜ್ಞಾನ ಏನಿದೆ ಅದನ್ನ ನಾನು ಸೂರ್ಯ ದೇವರಿಗೆ 120 ಮಿಲಿಯನ್ ಇಯರ್ಸ್ ಬ್ಯಾಕ್ ಕೊಟ್ಟಿದ್ದೀನಿ ಅಂತ ಹೇಳಿ. ಅವಾಗ ಹೇಳುವಾಗ ಅವ್ನು ಕೇಳ್ತಾನೆ, ಅದು ಹೇಗೆ ನನಗೆ ಅಂದ್ರೆ ನಾವಿಬ್ರು ಸಮಕಾಲೀನರಲ್ವಾ, ನೀನ್ ಹೇಗೆ ಹೇಳಿದೆ ಅಂತ. ಅಂದ್ರೆ ಆಗಾಗ ಕೃಷ್ಣ ಹೇಳ್ತಾನೆ, ನನಗೆಲ್ಲ ನೆನ್ಪಿದೆ ಅರ್ಜುನ, ಅದೇ ನಿನಗ ನೆನ್ಪಿಲ್ಲ ಅಷ್ಟೇ ಅಂತ. ಅಂದ್ರೆ ನಮಗೆ ನೆನ್ಪಿಲ್ಲ. ಯಾಕಂತ ಹೇಳಿದ್ರೆ ನೀವು ಇಮ್ಯಾಜಿನ್ ಮಾಡಿ, ನಮಗೆ ಈ ಲೈಫ್ ಅಲ್ಲೇನೆ ನಮಗೆ ಕಷ್ಟಗಳು ತಡ್ಕೊಳಕ್ ಆಗಲ್ಲ ಅಲ್ವಾ. ಎಷ್ಟೋ ಸರ್ತಿ ನಾವು ಕೆಟ್ಟದೇನಾರ ಆದ್ರೆ ಅದನ್ನ ಮರೆಯಕ್ಕೆ ಪ್ರಯತ್ನ ಪಡ್ತೀವಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ನಮಗೆಲ್ಲಾ ಎಷ್ಟೋ ಲೈಫ್ ಸಿಕ್ಕಿದೆ, ಅದರದೆಲ್ಲ ನಮಗೆ ನೆನಪಾದ್ರೆ ಏನಾಗ್ಬೋದು, ಹುಚ್ಚಿಡಿಬೋದು. ಹಾಗಾಗಿ ದೇವ್ರು ಕೊಟ್ಟಿಲ್ಲ. ದೇವ್ರಿಗೆ ಗೊತ್ತು ಏನ್ ಕೊಡ್ಬೇಕು ಏನ್ ಕೊಡ್ಬಾರ್ದು.
ಯಾವ್ದು ಕೊಡ್ತಾನೆ ಅಂದ್ರೆ ನಮಗೆ ಕರ್ಮಾನುಸಾರ ನಾವು ಎಲ್ಲಿಗೆ ಸ್ಟಾಪ್ ಆಗಿತ್ತು ಅಲ್ಲಿಂದ ನೆಕ್ಸ್ಟ್ ಲೈಫ್ ಅಲ್ಲಿ ಕಂಟಿನ್ಯೂ ಆಗುತ್ತೆ, ಅಷ್ಟು ಮಾತ್ರ ಕೊಡ್ತಾನಷ್ಟೇ, ಅಲ್ಲಿಂದ ಕಂಟಿನ್ಯೂ ಆಗುವಂತದ್ದು. ಮತ್ತೆ ಅದಕ್ಕಿಂತ ಜಾಸ್ತಿ ಕೊಡಲ್ಲ. ಯಾಕಂದ್ರೆ ಕೃಷ್ಣ ಎಷ್ಟಾದ್ರೂ ನಮ್ಮ ಹಿತೈಷಿನೇ. ಯಾಕಂದ್ರೆ ನಮ್ ಹೃದಯದಲ್ಲಿ ಪರಮಾತ್ಮ ಆಗಿದ್ದಾನೆ. ಅವನಿಗೆ ಗೊತ್ತು ಸುಮ್ನೆ ಅವನೇನ್ ಉದ್ದೇಶ ಅಂತ ಹೇಳಿದ್ರೆ ನನ್ ಕಡೆ ನೋಡಿ, ಅಂದ್ರೆ ಬನ್ನಿ ಕೃಷ್ಣನ್ ಜೊತೆ ಒಂದು ಬಾಂಧವ್ಯ ಏನಿದೆ ಅದನ್ನ. ಯಾಕಂದ್ರೆ ಕೃಷ್ಣ ಏನಂತಾರೆ, ಈಸ್ ಅವರ್ ಇಟರ್ನಲ್ ಫಾದರ್, ಅಂದ್ರೆ ಶಾಶ್ವತವಾಗಿರೋ ತಂದೆ. ಇಲ್ಲಿ ನಾವು ಭೌತಿಕ ಪ್ರಪಂಚದಲ್ಲಿ ಪ್ರತಿ ಜನ್ಮದಲ್ಲೂ ಬೇರೆ ತಂದೆ, ಬೇರೆ ತಾಯಿ, ಬೇರೆ ಅಕ್ಕ ತಮ್ಮ ಎಲ್ಲ ಬರ್ತಾರೆ. ಆದ್ರೆ ಕೃಷ್ಣ ಯಾವತ್ತಿದ್ರು ಈಸ್ ಅವರ್ ಫಾದರ್. ಹಾಗೆ ಆನ್ಸರ್ ಮಾಡಿದ್ನಾ? ಎಸ್. ಆಮೇಲೆ ಈ ಶರೀರ ನಮ್ದಲ್ಲ ಅನ್ನೋದಾದ್ರೆ ಆತ್ಮ ಅದು ಮತ್ತೆ ಅದು ಯಾವಾಗ ಶರೀರದ ಶಕ್ತಿಯನ್ನು ಕಳ್ಕೊಂಡು ಹೋಗ್ತದ, ಅದು ಮತ್ತೊಂದ್ ಕಡೆ ಹೋಗ್ತಾ ಇದೆ ಅನ್ನೋದಾದ್ರೆ ಹಾಗಾದ್ರೆ ನಾವು ಅಥವಾ ನಾನು ಅನ್ನೋದಾದ್ರೆ ಕೇವಲ ಸ್ಮೃತಿನ ಅಥವಾ ಮೆಮರಿನ? ಅದು ಅಹಂಕಾರ. ನಾನು ಅನ್ನೋದು ಅಹಂಕಾರ. ಅಂದ್ರೆ ಈಗ ಹೇಳಿದೆ ಅಲ್ಲ, ಸೂಕ್ಷ್ಮ ಶರೀರದಲ್ಲಿ ಬರುತ್ತದು. ಒಂದು ನಮ್ದು ಪಂಚಭೂತಗಳಲ್ಲಿ ಒಂದು ದೇಹ ಮಾಡಿರುವಂತದ್ದು ಒಂದು ಅದಾಯ್ತು. ಮತ್ತೆ ಇನ್ನೊಂದು ಸೂಕ್ಷ್ಮ ಶರೀರ, ಅದರಲ್ಲಿ ಬುದ್ಧಿ, ಮನಸ್ಸು ಮತ್ತೆ ಅಹಂಕಾರ ಅಂತ ಈ ಮೂರು ಇದೆ. ಇದೆಲ್ಲ ಸೇರಿಸಿ ಮಾಡಿರುವಂತದ್ದು ಅಂದ್ರೆ ನಮ್ಮ ದೇಹದ ರಚನೆ ಏನಿದೆ ಇದೆಲ್ಲ ಸೇರಿ ಮಾಡಿರುವಂತದ್ದು. ಸೊ ಅಹಂಕಾರ ಅನ್ನೋದು ಇದೆ. ನಾವ್ ಈ ಭೌತಿಕ ಜಗತ್ತಿಗೆ ಯಾವಾಗ ಬಂದ್ವು ಅದು ನಮಗ್ ಬಂದಿದೆ. ಯಾಕಂದ್ರೆ ಸೊ ನಮಗ್ ಅದರಿಂದ ಬಿಡುಗಡೆ ಆಗೋದು ತುಂಬಾ ಕಷ್ಟ. ಸೊ ಅದಕ್ಕೆ ಬರ್ಬೇಕಾದ್ರೆ ನಾವು ಆದಷ್ಟು ಈ ದೇವರ ಒಂದು ಸ್ತುತಿ ಮಾಡುವಂತದ್ದು, ಅದರಿಂದ ನಮಗೆ ಆ ಅಹಂಕಾರ ಕಮ್ಮಿ ಆಗುತ್ತೆ. ಅಂದ್ರೆ ನಮ್ದು ಆಕ್ಚುಲಿ ನಮ್ದು ಆತ್ಮದ್ದು ನಿಜವಾದ ಸ್ವರೂಪ ಏನಂದ್ರೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಜೀವೇರೇ ಸ್ವರೂಪ ಹೋಯ್ ನಿತ್ಯ ಕೃಷ್ಣ ದಾಸ್, ನಿತ್ಯರೇ ಕೃಷ್ಣದಾಸ್ ಅಂತ ಹೇಳಿದ್ರೆ ಜೀವಿಯ ಸ್ವರೂಪ ಕೃಷ್ಣನ ಒಂದು ಸೇವಕನಾಗಿರುವಂತದ್ದೇ ನಮ್ದು ಜೀವಿಯ ನಿಜವಾದ ಉದ್ದೇಶ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ನಮಗೆ ರಿಯಲೈಸೇಷನ್ ಬರ್ಬೇಕಾದ್ರೆ ನಾವು ಈ ಹರೇ ಕೃಷ್ಣ ಮಂತ್ರ ಹೇಳ್ತಾ 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 ನಮಗೆ ಆ ರಿಯಲೈಸೇಷನ್ ಬರುತ್ತೆ. ಓಕೆ, ನಂದು ನಿಜವಾದ ಏನ್ ಕೆಲಸ. ಆಮೇಲೆ ನಮಗೆ ಸಂತೋಷ ಸಿಗಕ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ದೇವರ ಒಂದು ಕೆಲಸಗಳನ್ನ ನಾವು ತೊಡ್ಕೊಂಡಾಗ ನಮಗೆ ಆಟೋಮೆಟಿಕ್ ಆಗಿ ನಮಗೆ ಆನಂದ ಸಿಗಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನಾವೀಗ ಆತ್ಮದ ನೆಲೆಯಲ್ಲಿಲ್ಲ, ನಾವು ದೇಹದ ನೆಲೆಯಲ್ಲಿದ್ದೀವಿ. ಸೊ ಅದು ಹೋದಾಗ ನಮಗೆ ಇದಾಗತ್ತೆ. ಓಕೆ, ಪ್ರತಿ ಜೀವಿಯ ಅವನ ಒಂದು ಜನ್ಮದಿಂದ ಮತ್ತೊಂದು ಜನ್ಮಕ್ಕೆ ಹೋದಾಗ ಅಥವಾ ಇದೇ ಜನ್ಮ ಅಂತ ತಗೊಂಡಾಗ ಆ ವ್ಯಕ್ತಿಗೆ ಗ್ರಹಿಕೆಯ ಹಂತಗಳು ಏನಾದ್ರೂ ಇದಾವ? ಕೆಲವರು ಬೇಗ ಗ್ರಹಿಕೆ ಆಗ್ತದ? ಗ್ರಹಿಕೆ ಅಂತ ಹೇಳಿದ್ರೆ ಅಲ್ಲ, ಗ್ರಹಿಕೆ ಅಂತ ಅಂದ್ರೆ ನೀವ್ ಹೇಳ್ತಾ ಇರೋದೇನ್ ಹೇಳಿ? ಆದ್ರೆ ನಾನ್ ಹೇಳ್ತಾ ಇರೋದು, ವ್ಯಕ್ತಿ ತನ್ನ ಒಂದು ಆಧ್ಯಾತ್ಮಿಕ ಸಾಧನೆ ಅಂತ ಅನ್ಕೊಂಡಾಗ ಅದನ್ನ ಮತ್ತೆ ಅದು ಆ ಸಾಧನೆ ಮುಂದುವರಿಬೇಕಾದಾಗ ಅಂತ ಒಂದು ಎಕ್ಸಾಂಪಲ್ ಕೊಟ್ರಿ, ಅದು ಕೃಷ್ಣ ನೋಡ್ಕೊಳ್ತಾನೆ, ಮುಂದೆ ಹೋಗ್ಬೇಕಾದ್ರೆ. ಸೊ ಈ ಜನ್ಮದಲ್ಲಿ ಕೂಡ ನಮ್ಗೆ ಎಷ್ಟೋ ಜನಕ್ಕೆ ನಾವು ಏನೋ ಒಂದು ವಿಚಾರವನ್ನು ತಿಳ್ಕೊಬೇಕಂತ ಅಂದಾಗ ಆದ್ರೆ ನಮ್ಗೆ ಅದು ಆಗೋದಿಲ್ಲ. ಸೊ ಅದು ಕೂಡ ಏನಾದ್ರು ಒಂದು ಕಾರಣ ಆಗ್ತದ, ನಮ್ಮ ಹಿಂದಿನ ಜನ್ಮದ ಒಂದು ಕರ್ಮ? ಹೌದು, ಕರ್ಮನೇ. ಈಗ ನಾವೀಗ ಯಾವ ತರ ಒಂದು ಈಗ ನಮ್ಗೆ ಯಾವ್ದೇ ಒಂದು ಫ್ಯಾಮಿಲಿ, ಯಾವ್ದೇ ಒಬ್ರು ತಂದೆ ತಾಯಿ ಯಾರು ಸಿಕ್ಕಿದಾರೋ ಎಲ್ಲ ನಮ್ಮ ಕರ್ಮ ಅನುಸಾರನೇ ಅದು. ಅಂದ್ರೆ ನಾವು ಮಾಡಿರೋ ಕರ್ಮದ ಪ್ರಕಾರ ನಮ್ಗೆ ಸಿಗುತ್ತೆ. ಹಾಗಾಗಿ ನಾವು ಬೇರೆಯವ್ರನ್ನ ನೋಡಿ ನಾವು ಹೊಟ್ಟೆ ಉರಿ ಪಡೋಗೂ ಇಲ್ಲ, ಇನ್ನೊಬ್ರು ಚೆನ್ನಾಗಿದ್ರೆ ನಾವು ಬೇಜಾರ್ ಮಾಡ್ಕೊಳಂಗಿಲ್ಲ, ಅಥವಾ ನನ್ನ ಪರಿಸ್ಥಿತಿ ನೋಡಿ ನಾನು ಇದ್ ಮಾಡೋಂಗಿಲ್ಲ. ಯಾಕಂದ್ರೆ ನನಗ್ ಸಿಕ್ಕಿರೋಂಥದ್ದು ನನ್ನ ಕರ್ಮದ ಮೇಲೆ. ಸೊ ನನಗೇನು ನಾನ್ ಮಾಡಿರೋ ಕರ್ಮ ಏನಿದೆ ಅದ್ರ ಮೇಲೆ ನನಗೆ ಒಂದು ಯಾರೇ ನನಗೆ ಲೈಫಲ್ಲಿ ಆಗೋ ಎಕ್ಸ್ಪೀರಿಯನ್ಸ್ ಇರ್ಬೋದು, ಎಲ್ಲಾನು ಅದು ಆಗುವಂಥದ್ದು ಕರ್ಮದಿಂದಾಗಿ. ಈಗ ಅಂದ್ರೆ ಪ್ರಭುಪಾದು ಕೆಲವೊಂದ್ ಕಡೆ ಕೊಡ್ತಾರೆ, ಲೈಕ್ ಇವನ್ ಈಗ ನಾವ್ ಅನ್ಕೊಳ್ತೀವಿ ಬಡವರು ಅವ್ರಿಗೆ ಹೆಲ್ಪ್ ಮಾಡ್ಬೇಕು, ಅದು ಓಕೆ ಸರಿ, ಒಳ್ಳೇದೇ ಮಾಡ್ಬೇಕು. ಆದ್ರೆ ಏನಂದ್ರೆ ಅವ್ರುನು ಕರ್ಮದಿಂದಾಗಿ ಆತರ ಒಂದು ಬಂದಿರ್ತಾರೆ ಅಂತ. ಅವ್ರು ಪಾಪ ಪುಣ್ಯ ಇರ್ಬಾರ್ದು ಅಂತ ಹೇಳ್ತಾ ಇಲ್ಲ ನಾನು, ಆದ್ರೆ ಅದೆಲ್ಲ ಕರ್ಮದಿಂದಾಗಿ ಆತರ ಬರುವಂತದ್ದು ಅಂತ ಹೇಳ್ಬಿಟ್ಟು ಕರ್ಮನೇ ಅದು. ಮತ್ತೆ ಇನ್ನೊಂದು ನೆಕ್ಸ್ಟ್ ಲೈಫ್ ಅಲ್ಲಿ ನಾವು ಹೋಗೋದಕ್ಕೆ ಇವರು 8ನೇ ಚಾಪ್ಟರ್ ಅಲ್ಲಿ ಬರುತ್ತೆ, ಲೈಕ್ ಈ ಬಾಡಿನ ನಾವು ದೇಹನ ಬಿಡುವಾಗ ನಮ್ಮ ಸ್ಮರಣೆ ಹೇಗಿರ್ಬೇಕು ಅಂತ ಹೇಳಿ ಕೃಷ್ಣ ತುಂಬಾ ಚೆನ್ನಾಗಿ ಹೇಳ್ತಾನೆ ಚಾಪ್ಟರ್ 8ರಲ್ಲಿ. ನಿಮ್ಮ ಆನ್ಸರ್ ಸಿಗುತ್ತೆ ಅದಕ್ಕೆ. ಅಂದ್ರೆ ಹೇಗೆ ನಮಗೆ ಇನ್ನೊಂದು ಬಾಡಿ ಬರುತ್ತೆ, ನೆಕ್ಸ್ಟ್ ಬಾಡಿ ಹೇಗೆ ಬರುತ್ತೆ, ಏನ್ ಡಿಸೈಡ್ ಮಾಡುತ್ತೆ ಅನ್ನೋ ತರ ದೇಹ. ಅಂದ್ರೆ ಕರ್ಮ ಅಂದ್ರೆ ನಾವ್ ಏನಂತ ಅನ್ಕೋಬೇಕು? ಬಹುಶಃ ಏನಿದು ಕರ್ಮ ಅಂದ್ರೆ ನಾವ್ ಮಾಡೋ ಕೆಲ್ಸನ ಅಥವಾ? ನಾವು ಮಾಡೋ ಕೆಲ್ಸ ಕರ್ಮ. ಅಂದ್ರೆ ಕರ್ಮ, ಅಕರ್ಮ, ವಿಕರ್ಮ ಅಂತ. ವಿಕರ್ಮ ಅಂತ ಹೇಳಿದ್ರೆ ಕೆಟ್ಟ ಕೆಲ್ಸಗಳನ್ನ ವಿಕರ್ಮ ಅಂದ್ರೆ
ಭಗವಂತ ಇದ್ರಲ್ಲಿ ಏನು ನಮ್ಮ ಸ್ಕ್ರಿಪ್ಚರ್ ಅಲ್ಲಿ ಅಂದ್ರೆ ಶಾಸ್ತ್ರಗಳಲ್ಲಿ ಕೃಷ್ಣ ಏನ್ ಕೊಟ್ಟಿದ್ದಾನೋ ಅದೇ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ ಅಂತ. ಧರ್ಮ ಅನ್ನೋದು ಕೃಷ್ಣ ಏನ್ ಕೊಟ್ಟಿದ್ದಾನೆ ಅದೇ. ಈಗ ಭಗವದ್ಗೀತೆಯಲ್ಲಿ ಎಲ್ಲ ಕೃಷ್ಣ ಕೊಟ್ಟಿದ್ದಾನೆ ಹೀಗೆ ಅಂತ. ಸೊ ಅದ್ರ ಪ್ರಕಾರ ನಾವು ನಡೆದ್ರೆ ಅದು ಧರ್ಮ, ಆಗ ಅದು ವಿಕರ್ಮ ಆಗಲ್ಲ. ಸೊ ಅದನ್ನ ಅಪೋಸಿಟ್ ಆಗಿ ಮಾಡೋದು ವಿಕರ್ಮ ಆಯ್ತು. ಕರ್ಮ ಅಂತ ಹೇಳಿದ್ರೆ ಈ ವೇದಗಳಲ್ಲಿ ಕೊಟ್ಟಿರ್ತಾರೆ, ನೀವು ಈ ತರ ಒಂದು ಪೂಜೆ ಮಾಡಿ ಈ ತರ ಒಂದು ಲಾಭ ಬರುತ್ತೆ. ತುಂಬಾ ಜನ ಮಾಡೋದ್ ನೋಡಿರ್ತೀರ ನೀವು. ಅಂದ್ರೆ ಕರ್ಮಗಳು ಅಂದ್ರೆ ಮಾಡಿ ಅಂದ್ರೆ ಒಳ್ಳೇದು, ಲೈಕ್ ನೀವು ಯಾರೊಬ್ರಿಗೆ ಹೆಲ್ಪ್ ಮಾಡೋದಿರ್ಬೋದು, ಅಥವಾ ನಾವು ಮಾಡೋ ಕೆಲ್ಸಗಳೇನಿದೆ ಅದು ಕರ್ಮ ಆಗತ್ತೆ. ಅಕರ್ಮ ಅದೇ ಈ ಏನಂತಾರೆ ಆಧ್ಯಾತ್ಮಿಕತೆಯಲ್ಲಿ ನಾವೇನ್ ಮಾಡ್ತೀವಲ್ಲ ಇದು ಅಕರ್ಮ ಆಗತ್ತೆ. ಈಗ ನೀವು ಈಗ ವಾಲಂಟಿಯರ್ ಆಗಿ ಏನೋ ಒಂದು ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ಏನೋ ಮಾಡ್ತೀರಾ, ಅಂದ್ರೆ ಟೆಂಪಲ್ ಅಲ್ಲಿ ಇವಾಗ ಆನ್ಲೈನ್ ಸರ್ವಿಸ್ ಅಲ್ಲಿ ಏನೋ ಒಂದು ಹೆಲ್ಪ್ ಮಾಡ್ಬೇಕು ಅಂತ, ಅದೆಲ್ಲ ಅಕರ್ಮ ಆಗತ್ತಾಗ. ಸೊ ಇದು ಕ್ಯಾರಿ ಆಗುತ್ತೆ ನೆಕ್ಸ್ಟ್ ಲೈಫಿಗೆ. ಅಕರ್ಮ ಅಂತ ಏನಿದೆಯಲ್ಲ ಅದು ನೆಕ್ಸ್ಟ್ ಲೈಫಿಗೆ ಕ್ಯಾರಿ ಆಗುತ್ತೆ. ಬೇರೆ ಕರ್ಮಗಳೇ ಅಂದ್ರೆ ಕ್ಯಾರಿ ಅಂದ್ರೆ ಒಳ್ಳೆ ರೀತಿಲಿ ಕ್ಯಾರಿ ಆಗುತ್ತೆ. ಈ ಕರ್ಮಗಳೆಲ್ಲ ಕರ್ಮ ಬಂಧನದಲ್ಲಿ ಸಿಲುಕಿಸುತ್ತೆ ನಮ್ಮ ಕರ್ಮಗಳು. ಸೊ ಒಳ್ಳೆ ಕರ್ಮ ಮ್ಯಾಕ್ಸಿಮಮ್ ನಾವು ತುಂಬಾ ಒಳ್ಳೆ ಕರ್ಮ ಮಾಡಿದ್ರೆ ಈಗ ಅವ್ರನ್ನ ಹೇಳ್ತಾರೆ ಲೈಕ್ ಸ್ವರ್ಗಕ್ಕೆ ಹೋಗ್ಬೋದಂತೆ. ಆದ್ರೆ ಸ್ವರ್ಗಕ್ಕೆ ಹೋಗಿ ಏನಂದ್ರೆ ಸ್ವರ್ಗದಲ್ಲಿ ಹೋದ್ರು ವಾಪಸ್ ಬರ್ಬೇಕು. ಕೃಷ್ಣ ಹೇಳ್ತಾನೆ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಅಂದ್ರೆ ಬ್ರಹ್ಮಲೋಕದವರೆಗೂ ಹೋದ್ರುನು ಲೈಕ್ ತುಂಬಾ ಈಗ ಯಾರೊಬ್ರು ತುಂಬಾ ಪುಣ್ಯ ಮಾಡಿದ್ರು ಅನ್ಕೊಳ್ಳಿ, ಅಂದ್ರೆ ಅಷ್ಟು ಪುಣ್ಯ ಮಾಡಿದಾಗ ಅವ್ರು ಬ್ರಹ್ಮಲೋಕದವರೆಗೂ ಹೋಗ್ಬೋದು. ಆದ್ರೆ ಆ ಪುಣ್ಯ ಮುಗ್ದಾಗ ಈಗ ಹೇಗೆ ಅಂದ್ರೆ ನಮ್ಮ ಹತ್ರ ದುಡ್ಡಿದೆ ಅಕೌಂಟ್ ಅಲ್ಲಿ, ಅದು ಖರ್ಚಾಗ್ತಾ ಬರುತ್ತೆ. ಅದು ಯಾವಾಗ ಖರ್ಚಾಗುತ್ತೋ ಮತ್ತೆ ಬರ್ಲೇಬೇಕು. ಎಲ್ಲಿಗೆ ಬರ್ಬೇಕು? ಇಲ್ಲಿಗೆ ಬರ್ಬೇಕು, ಮತ್ತೆ ಲೋಕ. ಈ ಭೂಮಿಗೆ ಇಲ್ಲಿಂದ ನಮಗೆ ಮುಕ್ತಿ ಅಂತ ಸಿಗೋದು ಅಲ್ಲಿಂದ ಇಲ್ಲ, ಬ್ರಹ್ಮಲೋಕದಿಂದೆಲ್ಲ ಇಲ್ಲ. ಹಾಗಾಗಿ ಅದೊಂದ್ರಲ್ಲಿ ನಾವು ಪುಣ್ಯ ಮಾಡಿದೀವಿ ಅಂದ್ರೆ ಇಲ್ಲಿ ಹುಟ್ಟಕ್ಕೆ, ಅಂದ್ರೆ ಇಲ್ಲಿಂದ ಮಾತ್ರ ಮುಕ್ತಿ ಸಿಗಕ್ ಸಾಧ್ಯ. ಸೊ ಎಂತ ದೊಡ್ಡ ಹೆವೆನ್ಗೆ ಹೋಗ್ಬೋದು ನಾವು, ಅಂದ್ರೆ ಎಲ್ಲ ನಾನ್ ತುಂಬಾ ಹೆಲ್ಪ್ ಮಾಡ್ತೀನಿ ಅವರಿಗೆ ಇವರಿಗೆ ಅಂತೆಲ್ಲ. ಸೊ ನಾವೆಲ್ಲ ಮಾಡ್ಬೋದು ನಾವು, ಆದ್ರೆ ಸ್ವರ್ಗಕ್ಕೆ ಹೋಗ್ತೀವಿ, ವಾಪಸ್ ಬರ್ಬೇಕು ಇಲ್ಲಿಗೆ. ಅದೇ ಕಷ್ಟ ಅಷ್ಟೇ, ಇಲ್ಲಿ ಬಂದೇ ಹೋಗ್ಬೇಕು. ಹಾಗೆ ಅಕರ್ಮದಲ್ಲಿ ಇಲ್ಲ, ಆದ್ರೆ ಆಧ್ಯಾತ್ಮಿಕತೆಯಲ್ಲಿ ಮಾಡುವಂತದಕ್ಕೆ ಅಕರ್ಮ ಅಂತ. ಸೊ ಆಧ್ಯಾತ್ಮಿಕತೆಯಲ್ಲಿ ಮಾಡಿದ್ರೆ ಅದು ಬೇರೆ ಅಕೌಂಟ್ ಕೃಷ್ಣ ಇಟ್ಕೊಳ್ತಾನೆ. ಸೊ ಆಗ ಕೃಷ್ಣ ನೋಡ್ತಾನೆ, ಓ ಇವ್ನು ನನಗೋಸ್ಕರ ಎಷ್ಟು ಮಾಡಿದ್ದಾರೆ, ಇವನು ನನಗೆ ಎಷ್ಟು ಸೇವೆ ಮಾಡಿದ್ದಾನೆ. ಸೊ ಹಾಗಾಗಿ ಒಂದು ಕನ್ಸಿಡರೇಷನ್ ಕೃಷ್ಣ ಕೊಡ್ತಾನೆ. ನಾವು ನೋಡಿದೀವಿ ಈಗ ಪ್ರಹ್ಲಾದ್ ಮಹಾರಾಜ್ಗೆ ಅವ್ರ ತಂದೆ ಹಿರಣ್ಯಕಶಿಪು ಅಷ್ಟು ಒಂದು ಭೀಕರವಾಗಿ ನರಸಿಂಹದೇವ ಅವತಾರ ತಗೊಂಡು ಸಾಯಿಸ್ತಾರಲ್ವಾ. ಸಾಯಿಸಿ ಆದ್ಮೇಲೆ ಏನ್ ಬೇಕು ನಿನಗೆ, ಏನ್ ಬೇಕಾದ್ರೂ ಕೇಳು ತಂದೆ ಕೇಳುವಾಗ ಅವ್ನು ಹೇಳ್ತಾನೆ, ನಾನ್ ನಿನ್ ಜೊತೆ ಬಿಸ್ನೆಸ್ ಮಾಡಕ್ ಬಂದಿಲ್ಲ ದೇವ್ರೆ, ನನಗೆ ಏನು ಬೇಡ ಅಂತ. ಆಗ ಅವ್ರು ಹೇಳ್ತಾರೆ, ಇಲ್ಲ ಆದ್ರೂ ಕೇಳು ನೀನು, ತೊಂದ್ರೆ ಇಲ್ಲ, ನನಗೆ ಖುಷಿಯಾಗಿದೆ ನಿನ್ನ ಅಂತ. ನರಸಿಂಹದೇವ್ರು ಕೇಳುವಾಗ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ನನ್ ತಂದೆನ ಸಾಧ್ಯ ಆದ್ರೆ ನನ್ ತಂದೆನ ಕ್ಷಮಿಸ್ಬಿಡು, ತಂದೆನ ರಿಟರ್ನ್ ವಾಪಸ್ ಕೊಡು ಅಂತ ಕೇಳಲ್ಲ, ಅವ್ನು ಕ್ಷಮಿಸ್ಬಿಡು ಅಂತ. ಆಗ ಅವ್ರು ಹೇಳ್ತಾನೆ, ದೇವ್ರು ಹೇಳ್ತಾರೆ, ನಿನ್ನ ತಂದೆ ಯಾಕೆ 21 ಜನ್ಮ ತಂದೆ ನಾನು ಕ್ಷಮಿಸಿದೀನಿ. ಸೊ ನಾವು ಅಕರ್ಮ ಮಾಡಿದ್ರೆ ನಮ್ ಬೆಸ್ಟ್ ನಮ್ಮ ಅಪ್ಪ ಅಮ್ಮನಿಗೆ ನಾವು ಹೆಲ್ಪ್ ಮಾಡುವಂಥದ್ದು, ಅಂದ್ರೆ ಅವರಿಗೆ ನಾವು ಬೆಸ್ಟ್ ನಾವು ಅಪ್ಪ ಅಮ್ಮನಿಗೆ ಏನ್ ಮಾಡ್ಬೋದು, ನಮ್ ತಂದೆ ತಾಯಿಗಾಗ್ಲಿ ಮಕ್ಕಳಿಗಾಗ್ಲಿ ನಾವು ಬೆಸ್ಟ್ ಏನ್ ಮಾಡ್ಬೋದು ನಮ್ ಲೈಫಲ್ಲಿ ಅಂದ್ರೆ, ಯಾಕಂದ್ರೆ ನಾವು ಮಾಡಿದ್ ನಮ್ಮ ಮಕ್ಳಿಗೆ ಬರುತ್ತೆ, ನಮ್ಮ ತಂದೆ ತಾಯಿಗೆ ಬರುತ್ತೆ. ಸೊ ನಾವು ಒಳ್ಳೆ ಮಕ್ಕಳಾಗಿರ್ಬೇಕು ಅಥವಾ ಒಳ್ಳೆ ಪೇರೆಂಟ್ಸ್ ಆಗಿರ್ಬೇಕು ಅಂತ ಹೇಳಿದ್ರೆ ನಾವು ಮ್ಯಾಕ್ಸಿಮಮ್ ಏನ್ ಮಾಡ್ಬೋದು, ನಾವು ಆಧ್ಯಾತ್ಮಿಕತೆಯಲ್ಲಿ ನಾವೇನ್ ಮಾಡ್ತೀವೋ ನಮ್ದೊಂದು ಪಾರ್ಟ್ ಅವ್ರಿಗೆ ಬರುತ್ತೆ. ಅದೇ ನಾವು ಕೆಟ್ಟದ್ ಮಾಡಿದ್ರು ಅವ್ರಿಗೆ ಬರುತ್ತೆ. ನಾವು ನೋಡ್ತೀವಲ್ವಾ, ಎಷ್ಟೋ ಸರ್ತಿ ನೋಡಿರ್ತೀವಿ, ಅದು ಪ್ರಭುಪಾದ್ ಬರೀತಾರೆ, ತುಂಬಾ ಕಡೆ ಬರ್ದಿದ್ದಾರೆ, ಕೆಟ್ಟದ್ ಮಾಡಿದ್ರು ಅದು ಬರುತ್ತಂತೆ ಮಕ್ಕಳಿಗೆ. ನಾವು ಏನ್ ಮಾಡಿದೀವಿ ಅದ್ ನಮ್ಮ ಮಕ್ಕಳು ಅನ್ಭವಿಸ್ತಾರೆ ಅಂತ. ಹಾಗೆ ಹರೇ ಕೃಷ್ಣ. ನಿನ್ನೆ ಒಂದು ಸೆಷನ್ ಅಲ್ಲಿ ನೋಡ್ಕೊಂಡಾಗ ಕೃಷ್ಣ ಅರ್ಜುನನ್ಗೆ ಒಂದು ಯುದ್ಧ ಭೂಮಿಯಲ್ಲಿ ಉಪದೇಶದ ಮೂಲಕ ಈ ಒಂದು ಗೀತೆ ಆರಂಭ ಆಗ್ತದಂತಂದಾಗ ಕೃಷ್ಣ ಆ ಭಗವಂತ ಏನಂತಂದ್ರ, ಸೊ ಈ ಯುದ್ಧವನ್ನ ತಡೆ ಹಿಡಿಬಹುದಿತ್ತ. ಯಾಕೆ ತಡೆ ಹಿಡ್ದಿಲ್ಲ ಅಂತ ಹೇಳಿದ್ರೆ, ಈಗ ಕಲಿಯುಗ ಬರೋದು ಗೊತ್ತಿರುತ್ತೆ, ಅದು ದ್ವಾಪರ ಯುಗ ಎಂಡಾಗಕ್ಕಾಗಿತ್ತು. ಕೃಷ್ಣ ಲೀಲೆ ಮುಗಿಸಿ ಹೋಗುವಂತ ಟೈಮ್ ಅದು ಮತ್ತೆ ಗೋಲೋಕಕ್ಕೆ. ಸೊ ಆಗ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಗೆಲ್ಲ ಯಾರು ಅಂದ್ರೆ, ನಮಗೀಗ ಈಗ ಒಂದು ಕೈಪಿಡಿ ಅಂತ ಇದೆ. ಈಗ ಭಗವದ್ಗೀತೆ ಇಲ್ಲ ಅಂದ್ರೆ ನಾವು ಇಮ್ಯಾಜಿನ್ ಮಾಡಿ, ನಮಗೆ ಈ ನಾಲೆಜ್ ಇಲ್ಲ ಅಂದ್ರೆ ಇಲ್ಲಿ ಹೇಗಿರೋದು ಅಂದ್ರೆ, ಕೃಷ್ಣ ಏನಂತಾರೆ ಅಷ್ಟು ಒಂದು ಸಹಾನುಭೂತಿ ಜೀವಿಗಳ ಮೇಲೆ. ಅಂದ್ರೆ ಈಗ ಕಲಿಯುಗದಲ್ಲಿ ಬರೋ ಜನರಿಗೆ ಹೆಂಗಿರ್ಬೇಕು ಅವರು, ಇಲ್ಲಿ ಹೇಗಿರೋದು ಅಂದ್ರೆ, ಈಗ ನಾನು ನಿನ್ನೆ ಕ್ಲಾಸಲ್ಲಿ ಹೇಳ್ದೆ, ಮ್ಯಾನ್ಯುಯಲ್ ಏನಾದ್ರು ಒಂದು ಬರ್ಬೇಕಾದ್ರೆ ಹೇಗಿರೋದು ಬೇಕು. ಈಗ ನಮ್ನ ಇಲ್ಲಿ ಬಂದ್ಬಿಟ್ಟಿದೀವಿ, ಇಲ್ಲಿ ಹೇಗಿರೋದು ನಮ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಭಗವದ್ಗೀತೆ ಕೊಟ್ಟಿದ್ದಾನೆ ಕೃಷ್ಣ, ಇದನ್ನ ಓದಿ, ಇದ್ರಲ್ಲಿ ಕೊಟ್ಟಿದ್ದೀನಿ ನಾನು ಇಲ್ಲಿ ಹೇಗಿರ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ಅವನು ಅದನ್ನ ಸ್ಟಾಪ್ ಮಾಡಿಲ್ಲ. ಮತ್ತೆ
ಅವ್ರದೆಲ್ಲಾನು ಕರ್ಮ ಇತ್ತಲ್ಲ, ಅವ್ರದೆಲ್ಲಾನು ಅಂದ್ರೆ ಹೇಗೋ ಅವ್ರು ಹೋಗ್ಲೇಬೇಕು ಎಲ್ಲರೂನು. ಈಗ ಬೇರೆಯವ್ರೀಗ ಯಾರು ಭೀಷ್ಮ ಪಿತಾಮಹ ಇರ್ಬೋದು, ಮತ್ತೆ ದ್ರೋಣಾಚಾರ್ಯ ಅವರೆಲ್ಲ ಸತ್ತು ಇದಕ್ಕೆ ಹೋಗಿರ್ತಾರಂತೆ, ಯಾರು ವೈಕುಂಠಕ್ಕೆ. ಯಾಕಂದ್ರೆ ಅವರು ಒಳ್ಳೆ ಇದನ್ನ ಮಾಡಿದ್ದಾರೆ, ಹಾಗಾಗಿ ಅವರು ವೈಕುಂಠಕ್ಕೆ ಹೋಗ್ತಾರೆ. ಮತ್ತೆ ಇವ್ರು ಬೇರೆಯವ್ರಿಗೆಲ್ಲ ಅಂದ್ರೆ ಕೃಷ್ಣನೇ ಹೇಳ್ತಾನಲ್ಲ, ಅಂದ್ರೆ ಸತ್ ಮೇಲೆ ಮತ್ತೆ ಅವರು ಏನು ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದ್ರಲ್ಲಿ ಕೃಷ್ಣ ಅವರು ಭೌತಿಕವಾಗಿ ನೋಡಲ್ಲ, ನಾವಾದ್ರೆ ಶರೀರದ ತರ ನೋಡ್ತೀವಿ, ಆದ್ರೆ ಅವ್ರಿಗೆ ಅದು ಆತ್ಮದ ನೆಲೆಯಲ್ಲಿ ನೋಡೋ ಕಾರಣ ಅದು ತಪ್ಪು ಅನ್ಸಲ್ಲ. ಮತ್ತೆ ನಮಗೆ ಈಗ ಒಂದು ಜ್ಞಾನ ಕಲಿಯುಗದಲ್ಲಿ ಕೊಡ್ಬೇಕಿತ್ತು, ಹಾಗಾಗಿ ಅದು ಅವಶ್ಯಕತೆ ಇತ್ತು ಆತರ ಮಾಡೋದು. ಥ್ಯಾಂಕ್ ಯು ಮಾಧವಿ. ಹರೇ ಕೃಷ್ಣ. ಎಸ್, ನಂಬರ್ ಇದೆ. ಹರೇ ಕೃಷ್ಣ. ಹಾಯ್ ಮ್ಯಾಮ್, ನನ್ನ ಹೆಸರು ಕವಿತಾ ಅಂತ. ಹೇಳಿ. ನೆನ್ನೆ ತುಂಬಾ ನೆನ್ನೆ ನಾನು ಹೇಳ್ದೆ ಅಲ್ಲ, ನೀವು ತುಂಬಾ ಇಂಗ್ಲಿಷ್ ಟೀಚರ್ ಇದ್ರಿ ಅಂತ. ಇವತ್ತು ತುಂಬಾ ಚೆನ್ನಾಗ್ ಅರ್ಥ ಆಯ್ತು. ತುಂಬಾ ತುಂಬಾ ಥ್ಯಾಂಕ್ಸ್. ನೆನ್ನೆ ಏನಾರ ಬೇಜಾರಾಗಿದ್ರೆ ಐ ಆಮ್ ಸೋ ಸಾರಿ. ನೋ ಪ್ರಾಬ್ಲಮ್. ಇಲ್ಲ, ನನ್ಗೆ ಅರ್ಥ ಆಯ್ತು. ಐ ಮೀನ್ ನಾನ್ ತಪ್ಪಾಗಿ ತಿಳ್ಕೊಂಡಿಲ್ಲ. ಆಕ್ಚುಲಿ ಐ ನೋ ಮೈ ಡಿಫೆಕ್ಟ್ಸ್. ಇಲ್ಲ, ಆಕ್ಚುಲಿ ನಾನು ಇದು ಸೆಕೆಂಡ್ ಟೈಮ್ ಕೇಳ್ತಾ ಇದ್ದೆ, ಹಂಗಾಗಿ ಐ ಮೀನ್ ನನಗೆ ಎಲ್ರಿಗೂ ನೀಟಾಗಿ ಗೊತ್ತಾಗ್ತೈತಿ ನಮ್ಗೆ ನೀವು ಇಂಗ್ಲಿಷ್ ಟೀಚರ್ ಅಂತ. ಕನ್ನಡ ವರ್ಡ್ ನ ಫೈಂಡ್ ಮಾಡಕ್ಕೆ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಷ್ಟೇ, ಅದಕ್ಕೆ ಥ್ಯಾಂಕ್ ಯು. ಅಂಡ್ ನಂಗೆ ಒಂದ್ ಅರ್ಥ ಸ್ವಲ್ಪ ನಂಗೆ ಡೌಟ್ ಬಂದಿದ್ದು, ಅದು ಭಗವಂತಂದು 3 ಹಂತಗಳು ಹೇಳಿದ್ರಿ ಅಲ್ಲ, ಒಂದು ಬ್ರಹ್ಮನ್, ಮತ್ತೆ ಪರಮಾತ್ಮ, ಮತ್ತೆ ಭಗವಾನ್. ಅದ್ರ ಬಗ್ಗೆ ಸ್ವಲ್ಪ ಹೇಳಿ, ನಂಗೆ ಅರ್ಥ ಆಗ್ಲಿಲ್ಲ ಅವಾಗ. ಓಕೆ, ಈಗ ಅದು ಆಕ್ಚುಲಿ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೋದು. ಏನಂದ್ರೆ ಸೂರ್ಯನ ಕಿರಣಗಳು. ಈಗ ಓಕೆ, ಸೂರ್ಯ ಬೇರೆ ಅಲ್ಲ, ಸೂರ್ಯನ ಕಿರಣ ಬೇರೆ ಅಲ್ಲ ಅಲ್ವಾ? ಸೂರ್ಯನಿಂದನೇ ಬರುವಂತದ್ದು ಸೂರ್ಯ ಕಿರಣ. ಸೊ ದೇವರಿಂದನೇ ಹೊರಗಡೆ ಬರುವಂತ ಲೈಟ್ ಏನಿದೆ, ಕೃಷ್ಣ ಅಷ್ಟು ಪ್ರಕಾಶಮಾನ. ಅಂದ್ರೆ ಇದಕ್ಕೊಂದು ಕಥೆನೇ ಇತ್ತು. ಲೈಕ್ ವೃಂದಾವನದಲ್ಲಿ ಕೃಷ್ಣ ಈ ಬೆಣ್ಣೆ ಕದೀತಾ ಇದ್ದಾಗ ಬೇರೆ ಅಂದ್ರೆ ಅವರು ಎಲ್ಲ ಅಂದ್ರೆ ಜಿವೆಲ್ಸ್ ಎಲ್ಲ ತೆಗಿತಾರಂತೆ. ಅಂದ್ರೆ ತುಂಬಾ ಕೃಷ್ಣನಿಗೆ ಹೇಗೆ ಮಾಡಿದ್ರು ಕಟ್ಟಿ ಬೆಣ್ಣೆ ಕದ್ದು ಬರ್ತಾ ಇದ್ದ. ಅದಕ್ಕೆ ಎಲ್ಲರೂ ಹೇಳ್ತಾರೆ, ಅವನು ಮೈಯಲ್ಲಿರೋ ಒಡವೆಗಳಿದೆಯಲ್ಲ ಅದು ತುಂಬಾ ಹೊಳಿತಾ ಇದೆ, ಅದರಿಂದ ಅವನು ಕತ್ಲೇಲು ಕದೀತಾ ಇದ್ದಾನೆ. ಸರಿ, ಯಶೋಧ ಮಾತೆ ಬೇಜಾರಾಗ್ಬಿಟ್ಟು ಎಲ್ಲ ತೆಗೆದು ಕಳಿಸ್ತಾಳಂತ ಒಂದ್ಸತಿ. ಏನು ಒಡವೆಗಳೇ ಬೇಡ ಅಂತ. ಆದ್ರೆ ಕೃಷ್ಣನ್ ಮೈಯಿಂದನೇ ಹೊರಗ್ ಬರ್ತಾ ಇರತ್ತ ಲೈಟು, ಅಷ್ಟು ಬೆಳಕಾಗಿರುತ್ತಂತೆ. ಅಲ್ಲಿ ಎಲ್ಲರೂ ಮಕ್ಕಳೆಲ್ಲ ಸೇರಿ ಮತ್ತೆ ಅವ್ರು ಕದ್ದು ಬೆಣ್ಣೆ ಕದೀತಾರೆ. ಅಂದ್ರೆ ಕೃಷ್ಣನಿಂದ ಬರೋ ಲೈಟ್ ಇದೆಯಲ್ಲ, ಅದಕ್ಕೆ ಬ್ರಹ್ಮನ್ ಅಂತ. ಅದು ಒಂದು ಪಾರ್ಟ್ ಅಷ್ಟೇ. ಲೈಕ್ ಈಗ ಸೂರ್ಯನಿಂದ ಹೇಗೆ ಲೈಟ್ ಬರುತ್ತೆ ಅದು, ಮತ್ತೆ ಸೂರ್ಯನ ಒಂದು ಪ್ಲಾನೆಟ್ ಏನಿದೆ ಅದಕ್ಕೆ ಪರಮಾತ್ಮ ಅಂತ ಹೇಳ್ತಾರೆ. ಮತ್ತೆ ಸೂರ್ಯನ್ ಪ್ಲಾನೆಟ್ ಒಳಗಡೆ ಸೂರ್ಯ ಪರಮಾತ್ಮ ಇದ್ದಾನೆ. ಅಂದ್ರೆ ಆಸ್ ಎ ನಮ್ ತರನೇ ಒಂದು ಫಾರ್ಮ್ ಇದೆ, ವಿವಸ್ವಾನ್ ಅಂತ. ಈಗ ಸದ್ಯ ವಿವಸ್ವಾನ್. ಸೊ ಹಾಗೆ ಸೂರ್ಯ ದೇವರಿಗೆ ಒಂದು ಫಾರ್ಮ್ ಹೇಗಿದೆ, ಹಾಗೆ ಕೃಷ್ಣನಿಗೆ ಒಂದು ಫಾರ್ಮ್ ಇದೆ, ಅದು ಭಗವಾನ್ ಅಂತ ಹೇಳಿ. ಅಂದ್ರೆ ಭಗವಾನ್ದು ಕೃಷ್ಣಂದು ಎಕ್ಸ್ಪ್ಯಾನ್ಷನ್ಸ್ ಇದು ಭಾಗವತಮಲ್ಲಿ ಬರುತ್ತೆ. ಅಂದ್ರೆ ನೀವ್ ವಿಡಿಯೋ ಆನ್ ಮಾಡ್ಬೋದು, ತೊಂದ್ರೆ ಇಲ್ಲ. ಇಂಟ್ರಾಕ್ಟ್ ಮಾಡಕ್ ಮಗು ಮಾಡ್ತು. ಓಕೆ, ನೋ ಪ್ರಾಬ್ಲಮ್. ಎಸ್. ಸೊ ಕೃಷ್ಣ ಹೇಳಿದ್ರೆ ಅಂದ್ರೆ ಅಂದ್ರೆ ಏನ್ ಹೇಳ್ತಾ ಇದ್ದೆ ನಾನು? ಭಗವಾನ್ ಅಂತ ಹೇಳಿದ್ರೆ ಕೃಷ್ಣಂದು ಕಂಪ್ಲೀಟ್ ಫಾರ್ಮ್ ಅದು. ಅಂದ್ರೆ ಭಾಗವತಮಲ್ಲಿ ಎಕ್ಸ್ಪ್ಯಾನ್ಷನ್ಸ್ ಇದೆ. ಫಸ್ಟ್ ಕೃಷ್ಣನಿಂದ ಬಲರಾಮನಿಂದ ಸಂಕರ್ಷಣ, ಆಯ್ತಾ? ಆಮೇಲೆ ಸಂಕರ್ಷಣೆಯಿಂದ ನಾರಾಯಣನಿಂದ ಮತ್ತೆ 2ನೇ ಸಂಕರ್ಷಣ. ಸೊ 2ನೇ ಸಂಕರ್ಷಣೆಯಿಂದ ಎಕ್ಸ್ಪ್ಯಾಂಡ್, ಅಂದ್ರೆ ನಾನು ಏನ್ ಹೇಳ್ತಾ ಇರೋದಂದ್ರೆ ಎಕ್ಸ್ಪ್ಯಾಂಡ್ ಆಗುವಂಥದ್ದು ಕೃಷ್ಣ, ಆಗ ಮಹಾವಿಷ್ಣು ಆಗುವಂಥದ್ದು. ಸೊ ಮಹಾವಿಷ್ಣು ಎನ್ಯೂಮರಬಲ್ ಅಂದ್ರೆ ತುಂಬಾ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡ್ತಾನೆ ಮಹಾವಿಷ್ಣುವಿಂದ ಬರುವಂತದ್ದು ಗರ್ಭೋದಕಶಾಹಿ ವಿಷ್ಣುವಿನ ಹೊಕ್ಕಳಿಂದ ಬ್ರಹ್ಮ ಹುಟ್ಟುವಂಥದ್ದು. ಸೊ ಗರ್ಭೋದಕಶಾಹಿ ವಿಷ್ಣುವಿಂದ ಬರುವಂತದ್ದು ಕ್ಷೀರೋದಕಶಾಹಿ ವಿಷ್ಣು ಯಾರು ಅಂದ್ರೆ ನಮ್ಮ ಹೃದಯದಲ್ಲಿ ಪರಮಾತ್ಮ ಆಗಿರುವಂತದ್ದು ಕ್ಷೀರೋದಕಶಾಹಿ ವಿಷ್ಣು. ಸೊ ಅದು 2ನೇ ಫಾರ್ಮ್. ಫಸ್ಟ್ ಬ್ರಹ್ಮನ್, ಮತ್ತೆ 2ನೇದು ಕ್ಷೀರೋದಕಶಾಹಿ ವಿಷ್ಣು ಅಂದ್ರೆ ಪರಮಾತ್ಮ ಆಗಿರುವಂತದ್ದು ನಮ್ಮ ಹೃದಯದಲ್ಲಿ. 3ನೇದು ಭಗವಾನ್ ಅಂತ ಹೇಳ್ಬಿಟ್ಟು. ಸೊ ಇದು ಕಂಪ್ಲೀಟ್ ಫೀಚರ್. ಅಂದ್ರೆ ಈಗ ನಮಗೆ ಇದ್ರಲ್ಲಿ ಏನಂದ್ರೆ, ನಮಗೆ ಲೈಟ್ ಅಂತ ದೇವ್ರನ್ನ ಅನ್ಕೊಂಡಾಗ ದೇವ್ರದ್ದು ನಮಗೆ ಯಾವುದೇ ಲೀಲೆಗಳಾಗ್ಲಿ, ದೇವರ ರೂಪ ಏನು, ದೇವರ ಆಕ್ಟಿವಿಟೀಸ್ ಏನು, ಅಂದ್ರೆ ದೇವ್ರ ಎಲ್ಲಿದ್ದಾನೆ ಅದೆಲ್ಲ ಇಲ್ಲ, ಗೊತ್ತಿಲ್ಲ. ಅದು ವೆರಿ ಲಿಮಿಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗಾಡ್ ಅಂತ. ಅಂದ್ರೆ ದೇವ್ರ ಬಗ್ಗೆ ತುಂಬಾ ಕಮ್ಮಿ ಅಂಡರ್ಸ್ಟ್ಯಾಂಡಿಂಗ್ ನ ಬ್ರಹ್ಮನ್ ಅಂತ. ಅದು ಸ್ವಲ್ಪ ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಬ್ರಹ್ಮ ಅವನಿಗೆ ಶಂಖ ಚಕ್ರ ಗದಾ ಪದ್ಮ ಅಂದ್ರೆ ಎಲ್ಲ ಇದೆ, ವಿಷ್ಣು ಅವತಾರ. ಸೊ ಅದು ಸೆಕೆಂಡ್ ಅಂಡರ್ಸ್ಟ್ಯಾಂಡಿಂಗ್, ವಿಷ್ಣು ಅವತಾರ, ಅದು ಪರಮಾತ್ಮ ಆಗಿ ನಮ್ಮ ಹಾರ್ಟಲ್ಲಿ ಇರುವಂತದ್ದು. ಸೊ 3ನೇದು ಭಗವಾನ್ ಅಂತ ಹೇಳ್ಬಿಟ್ಟು. ಸೊ ಅಂದ್ರೆ ಕಂಪ್ಲೀಟ್ ಅಂದ್ರೆ ಕೃಷ್ಣ ಎಲ್ಲಿರೋದು, ಕೃಷ್ಣಂದೇನು
ಗೋಲೋಕನಾಮ್ನಿ ನಿಜದಾಮ್ನಿ ತಲೇಚ ತಸ್ಯ ಅಂದ್ರೆ ಅಲ್ಲಿರೋದು ಅಲ್ಲಿ ಒಂದು ಬ್ರಹ್ಮ ಸಂಹಿತೆಯಲ್ಲಿ ಬರುತ್ತದೆ. ಸೊ ಕೃಷ್ಣ ಇರುವಂತ ಒಂದು ಗೋಲೋಕ, ಕೃಷ್ಣದಲ್ಲಿ ಆಕ್ಟಿವಿಟೀಸ್ ಏನು, ಅದನ್ನೆಲ್ಲ ತಿಳ್ಕೊಳ್ಳುವಂಥದ್ದು ಭಗವಾನ್ ಅಂತ ಕಂಪ್ಲೀಟ್. ಸೊ ಅದು ರೈಟ್ ಅಂಡರ್ಸ್ಟ್ಯಾಂಡಿಂಗ್. 3 ತರ ದೇವ್ರನ್ನ ನಾವು ಅರ್ಥ ಮಾಡ್ಕೊಳ್ಳೋದು. ವಿಷ್ಣು ದೇವ್ರುನು ಮತ್ತೆ ಕೃಷ್ಣ ದೇವ್ರುನು ಇಬ್ರು ಒಂದು ಹೆಸರು ಬೇರೆ ಅಂತ ಹೇಳ್ತಿದ್ದೀರಾ? ಕೃಷ್ಣ ಫಸ್ಟ್ ಕೃಷ್ಣನ ಎಕ್ಸ್ಪ್ಯಾನ್ಷನ್ಸ್ ಇದೆಲ್ಲ ಭಾಗವತಮಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ವ್ಯಾಸದೇವ ಅಂದ್ರೆ ಬೇರೆ ಯಾರು ಇಲ್ಲ, ಕೃಷ್ಣಂದೇ ಇನ್ಕಾರ್ನೇಷನ್. ಶಕ್ತಾವೇಶ ಅವತಾರ ಅಂತ ಒಟ್ಟು 6 ತರ ಅವತಾರಗಳಿದೆ. ಅದರಲ್ಲಿ ಶಕ್ತಾವೇಶ ಅವತಾರದಲ್ಲಿ ವ್ಯಾಸ ಮುನಿಗಳು ಬರ್ತಾರೆ. ಸೊ ಅವರಿಗೆ ಅಂದ್ರೆ ಎಂಪವರ್ಡ್, ಅಂದ್ರೆ ಅವ್ರಿಗೆ ಒಂದು ಶಕ್ತಿ ಕೊಟ್ಟಿರ್ತಾನೆ ದೇವ್ರು, ಆತರ ಬಂದಿರೋ ತರ ಅವರು. ಸೊ ಹಾಗಾಗಿ ಅವ್ರು ಬರ್ದಿರೋದು ಭಾಗವತಂ. ಸೊ ಆ ಭಾಗವತಂ ನೀವು ಅಟೆಂಡ್ ಮಾಡ್ಬೇಕು, ಕ್ಲಾಸ್ ಚೆನ್ನಾಗಿದೆ. ಪ್ರಭುಜಿ ತಗೋತಾರೆ 8 ಗಂಟೆಗೆ, ಬನ್ನಿ ಎಲ್ಲರೂ. ಸೊ ನಾನು ಲಿಂಕ್ ಹಾಕಿದ್ದೀನಿ ಗ್ರೂಪ್ ಅಲ್ಲಿ. ಇವತ್ತು ಹಾಕಿದ್ರಿ? ನಾನು ಗ್ರೂಪ್ ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿದ್ದೀನಿ. ಯಾರಿಗಾರು ಗ್ರೂಪ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ನೋಡ್ಬೋದು. ಸೊ ಅದರಲ್ಲಿ ಹಾಗೆ ಸೊ ಭಾಗವತಮಲ್ಲಿ ಬರುತ್ತಿದ್ದು ಅಂದ್ರೆ ಆಕ್ಚುಲಿ ಫಸ್ಟ್ ಕ್ಯಾಂಟೋ ಎಲ್ಲ ಮುಗ್ದಿದೆ. ಈಗ ಫಸ್ಟ್ ಕ್ಯಾಂಟೋಲ್ ತುಂಬಾ ಬರುತ್ತೆ ಇದೆಲ್ಲ. ಸೊ ಭಾಗವತಂ ಬುಕ್ ಪರ್ಚೇಸ್ ಮಾಡ್ಬೋದು. ಲೈಕ್ ಈಗ ನಿಮಗೆ ಕಮ್ಮಿಗಿದೆ, ಈಗ ಯಾರು ಇಂಟ್ರೆಸ್ಟ್ ಇರೋರು ಹೇಳಿ. ಲೈಕ್ ಈಗ ಗೀತಾ ಜಯಂತಿ ಇರೋದ್ರಿಂದ ನಾವು ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ನಿಮಗೆ. ಯೂಶಲಿ ಅಂದ್ರೆ ಜಾಸ್ತಿ ಇರುತ್ತೆ. ಸೊ ಅದರಲ್ಲಿ ಭಾಗವತಮಲ್ಲಿ ಇದೆ ನಿಮಗೆ ಎಕ್ಸ್ಪ್ಯಾನ್ಷನ್ಸ್. ಅಂದ್ರೆ ಫಸ್ಟ್ ಕೃಷ್ಣನಿಂದ ನೆಕ್ಸ್ಟ್ ಕೃಷ್ಣ ಎಕ್ಸ್ಪ್ಯಾಂಡ್ ಆಗ್ತಾನೆ. ಸೊ ಅದು ಬಲರಾಮಿಂದ ಮತ್ತೆ ಸಂಕರ್ಷಣನಿಂದ ನಾರಾಯಣನಿಂದ ಸೆಕೆಂಡ್ ಸಂಕರ್ಷಣ, ಮತ್ತೆ ಸೆಕೆಂಡ್ ಸಂಕರ್ಷಣೆಯಿಂದ ಮಹಾವಿಷ್ಣು, ಮತ್ತೆ ಗರ್ಭೋದಕ ಶಾಯಿ ವಿಷ್ಣು, ಮತ್ತೆ ಸೊ ಹಾಗಾಗಿ ಪ್ರಭುಪಾದ್ನ ಯಾರು ಕೇಳಿದ್ರೆ ವಿಷ್ಣು ಅಂತ ಹೇಳಿದ್ರೆ ಯಾವ ವಿಷ್ಣು ಅಂತ ಕೇಳ್ತಾ ಇದ್ರಂತೆ. ಮಹಾವಿಷ್ಣುನ, ಗರ್ಭೋದಕ ಶಾಯಿ ವಿಷ್ಣುನ, ಕ್ಷೀರೋದಕ ಶಾಯಿ ವಿಷ್ಣು, ಅಂದ್ರೆ ಅಷ್ಟು ವಿಷ್ಣು ಇದೆ. ಅಂದ್ರೆ ನಮಗ್ ಗೊತ್ತಿರೋದು ಜಸ್ಟ್ ಒಂದು ವಿಷ್ಣು. ನಾವೇನ್ ಅನ್ಕೋತೀವಿ, ಆಕ್ಚುಲಿ ನಾವು ಕೇಳಿದ್ರೆ ಬರೀ ವಿಷ್ಣು ಕೃಷ್ಣ ಮತ್ತೆ ದ್ವಾಪರ ಯುಗದಲ್ಲಿ ಬಂದಿದ್ದಪ್ಪ ಅಂತ ಅಷ್ಟೇ ನಮಗೆ ಗೊತ್ತ. ಅಲ್ಲ, ಆಕ್ಚುಲಿ ಕೃಷ್ಣ ಇಟರ್ನಲ್ಲಿ ಯಾವಾಗ್ಲೂ ಇದ್ದಾರೆ ಗೋಲೋಕದಲ್ಲಿ. ಕೃಷ್ಣ ಬರೋದು ಆ ಟೈಮ್ ಅನ್ನ ಅದೇ ದ್ವಾಪರ ಯುಗದಲ್ಲಿ ಬರೋದು ಹೌದು, ಆದ್ರೆ ಆಲ್ರೆಡಿ ಇದಾರೆ ಅವ್ರು ಯಾವಾಗ್ಲೂ ಇಟರ್ನಲ್ಲಿ. ಸೊ ಇದೊಂಥರ ನಂಗೆ ತುಂಬಾ ಸ್ಯಾಟಿಸ್ಫೈಯಿಂಗ್ ಅನ್ಸಿದ್ದು ಏನಂತಂದ್ರೆ, ತುಂಬಾ ದೇವರುಗಳನ್ನ ನಾವು ನಮಗೆ ಇಲ್ಲಪ್ಪ, ನಮ್ಗುನು ಲೈಕ್ ಒಬ್ರೇ ದೇವ್ರು ಇರೋದು ಕೃಷ್ಣ ಅಂದ್ರೆ ವೆರಿ ಸ್ಯಾಟಿಸ್ಫೈಯಿಂಗ್. ಇಲ್ಲಾಂದ್ರೆ ನಾನು ಈ ದೇವ್ರು ಮಾಡ್ಬೇಕು, ಆ ದೇವ್ರು ನೋಡ್ಬೇಕು, ಎಷ್ಟ್ ದೇವ್ರನ್ನ ನಾವು ಮಾಡ್ತೀವಿ ಅಂದ್ರೆ 33 ಕೋಟಿ ದೇವ್ರಿದ್ದಾರೆ, ಯಾರನ್ನೆಲ್ಲ ಸ್ಯಾಟಿಸ್ಫೈ ಮಾಡ್ತೀರಾ? ಸೊ ವೆರಿ ಡಿಫಿಕಲ್ಟ್. ಲೈಕ್ ಯು ಕ್ಯಾನ್ ಪ್ರೇ ಒನ್ ಗಾಡ್ ಅಂಡ್ ಯು ಕ್ಯಾನ್ ಬಿ ಹ್ಯಾಪಿ. ಅಂದ್ರೆ ಕೃಷ್ಣನ್ ಮಾಡಿದ್ರೆ ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ, ಅಂದ್ರೆ ಕೃಷ್ಣನ ತೃಪ್ತಿ ಪಡಿಸಿದ್ರೆ. ಲೈಕ್ ಈಗ ಮರದ ಬುಡಕ್ಕೆ ನೀರ್ ಹಾಕಿದ್ರೆ ಎಲೆಗಳಿಗೆಲ್ಲ ಸಪರೇಟ್ ಆಗಿ ನೀರ್ ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಕೃಷ್ಣನ ಒಬ್ಬನ ಮಾಡಿದ್ರೆ ಎಲ್ರಿಗೂ ಹೋಗುತ್ತದೆ. ಸೊ ದೇವತೆಗಳು ಖುಷಿ ಪಡ್ತಾರೆ ಅಂತ. ಹರೇ ಕೃಷ್ಣ. ಪಲ್ಲವಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹೇಳಿ. ನನಗೆ ಇರುವಂತದ್ದು ಆತ್ಮಕ್ಕೆ ಎಷ್ಟು ಜನ್ಮ ಇದೆ ಮಾತಾಜಿ? ಎಕ್ಸಾಕ್ಟ್ಲಿ ಆತ್ಮಕ್ಕೆ ಅದೇ ಜನ್ಮ ಅಂತಲೇ ಲೆಕ್ಕ ಇಲ್ಲ. ಅದು ಈಗ ನಮಗೆ ಜನ್ಮದಿಂದ ಹೊರಗಡೆ ಬರೋದೇ ನಮ್ ಉದ್ದೇಶ ಆಗಿರ್ಬೇಕು. ಜನ್ಮಗಳು ನಮ್ ಕೈಯಲ್ಲಿದೆ. ಅದು ನನಗೆ ಇನ್ನೂ ಜನ್ಮಗಳು ತಗೊಳ್ತಾನೆ ಇರ್ತೀನ, ಅಥವಾ ನನಗೆ ಸಾಕಪ್ಪ ಈ ಲೈಫ್ ಇದೆ, ಲಾಸ್ಟ್ ಮಾಡ್ತೀನಿ, ನಾನು ಭಕ್ತಿ ಸೇವೆಯಲ್ಲಿ ತುಂಬಾ ಸೀರಿಯಸ್ ಆಗಿ ಮಾಡ್ತೀನಿ ಅಂತ ಹೇಳಿ ನಾವು ಮತ್ತೆ ದೇವರ ಧಾಮಕ್ಕೆ ಹೋಗುವಂಥದ್ದು. ಸೊ ದೇವರ ಧಾಮಕ್ಕೆ ಹೋದ್ರೆ ನಮಗಲ್ಲಿ ಸ್ಪಿರಿಚುವಲ್ ಬಾಡಿ ಇದೆ. ಈಗ ಕೃಷ್ಣನಿಗೆ ಹೇಗೆ ಕೃಷ್ಣಂದು ಬಾಡಿ ಸ್ಪಿರಿಚುವಲ್ ಅಂದ್ರೆ ಆಧ್ಯಾತ್ಮಿಕವಾಗಿದ್ದು ಕೃಷ್ಣಂದು, ಅದೇ ತರ ನಮಗೂ ಆಧ್ಯಾತ್ಮಿಕವಾಗಿರೋ ಒಂದು ಬಾಡಿ ಸಿಗುತ್ತೆ. ಅದರಲ್ಲಿ ವಯಸ್ಸಾಗುವಂಥದ್ದು ಇದೆಲ್ಲ ಇಲ್ಲ. ಜನ್ಮ ಮೃತ್ಯು ಜರ ವ್ಯಾಧಿ ಅಂದ್ರೆ ಈ ದೇಹಕ್ಕೆ ವಯಸ್ಸಾಗೋ ತರ ಆಗಲ್ಲ ಅಲ್ಲಿ. ಆ ತರ ಒಂದು ಬಾಡಿ ಸಿಗ್ಬೇಕಾದ್ರೆ ನಾವು ಗೋಲೋಕಕ್ಕೆ ಹೋಗ್ಬೇಕು. ಸೊ ಇಲ್ಲ ಅಂದ್ರೆ ಇಲ್ಲೇ ಇದ್ರೆ ಇದು ನಮ್ ಕೈಯಲ್ಲಿದೆ. ನಾವು ಎಷ್ಟು ಜನ್ಮ ಅಂತ ಹೇಳಿದ್ರೆ ಅದು ನಮ್ ಕೈಯಲ್ಲಿದೆ. ನಾವು ಇನ್ನು ಜನ್ಮ ತಗೊಳ್ತಾ ಇಲ್ಲೇ ಕರ್ಮಗಳನ್ನ ಮಾಡ್ಕೊಂಡು ಇಲ್ಲೇ ಇರ್ತೀವ, ಅಥವಾ ನಾವು ಸೀರಿಯಸ್ ಆಗಿ ಭಕ್ತಿ ಸೇವೆಯಲ್ಲಿ ಮುಂದೆ ಹೋಗಿ ಸಾಕು ಈ ಜನ್ಮ ನೆಕ್ಸ್ಟ್ ಜನ್ಮಕ್ಕೆ ನಾನು ಮಾಡ್ತೀನಿ ಅಂತ. ಸೊ ಅದು ನಮ್ಮ ಮೇಲೆ ಬಿಟ್ಟಿದೆ. ಅದೇ ಮಾತಾಜಿ, ನಮ್ಮ ಕರ್ಮ ಫಲಗಳಲ್ಲಿ ನಮಗೆ ಪ್ರಾಣಿ ಜನ್ಮ ಸಿಗ್ತದೆ, ಏನಾದ್ರೂ ಆಗುತ್ತೆ. ಬಟ್ ಏನಂದ್ರೆ ಕೃಷ್ಣ ಹೇಳ್ತಾನೆ ಇದರಲ್ಲಿ ಯಸ್ವಿಂದ್ರ ಗೋಪ ಮತವೇಂದ್ರ ಮಹೋಸ್ವ ಕರ್ಮ ಬಂಧಾನುರೂಪ ಫಲಭಾಜನ ಮಾತನೋತಿ ಕರ್ಮಾಣಿ ನಿರ್ದಹತಿ ಕಿಂತು ಚ ಭಕ್ತಿ ಭಾಜಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಇಂದ್ರಗೋಪ ಅಂತ ಹೇಳೋ ಒಂದು ಇರುವೆ, ಅಲ್ಲಿಂದ ಹಿಡಿದು ಇಂದ್ರನವರೆಗೂ ಕರ್ಮಗಳೆಲ್ಲ ಹೋಗುತ್ತಂತೆ ಯಾವಾಗ ನೀನ್ ಯಾವಾಗ ಶರಣಾಗ್ತೀಯ ಕೃಷ್ಣನಿಗೆ. ಕಂಪ್ಲೀಟ್ ಸರೆಂಡರ್ ನಾವು ಯಾವಾಗ ಆಗ್ತೀವಿ, ಇಷ್ಟು ಜನ್ಮಗಳಲ್ಲಿ ಏನಾಗಿದೆ ಅದೆಲ್ಲ ಕರ್ಮಗಳು ಹೋಗುತ್ತೆ. ಅದೊಂದಲ್ಲ, ಕೃಷ್ಣ 18ನೇ ಚಾಪ್ಟರ್ ಲಾಸ್ಟ್ ಅಲ್ಲಿ ಹೇಳ್ತಾನೆ,
ಸರ್ವಧರ್ಮಾಂ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಂದ್ರೆ ಎಲ್ಲಾ ಕರ್ಮಗಳನ್ನು ಇದ್ ಮಾಡಿ ನನಗೆ ನಿನ್ನ ಸರೆಂಡರ್ ಆಗು, ನಾನ್ ನಿನ್ನ ಕಾಪಾಡ್ತೀನಿ ಅಂತ ಹೇಳಿ ಕೃಷ್ಣ ಭರವಸೆ ಕೊಡ್ತಾನೆ. ಅಂದ್ರೆ ನಮ್ಗೆ ಭಯ ಪಡ್ಬೇಕಂತಿಲ್ಲ. ಅಯ್ಯೋ ನಾನು ಎಷ್ಟೋ ಜನ್ಮಗಳಲ್ಲಿ ಏನೇನೋ ಮಾಡಿದೀನಿ, ಈ ಜನ್ಮದಲ್ಲಿ ಮಾಡಿದೀನಿ, ಏನಾಗ್ಬೋದು, ಏನ್ ತೊಂದರೆ ಇಲ್ಲ. ನೀವ್ ಈಗ ಈ ಮಿನಿಟ್ ಅಲ್ಲಿ ನೀವು ದೇವ್ರಿಗೆ ಶರಣ ಆದ್ರೆ ಅದೆಲ್ಲಾನು ಕಳಿಯುತ್ತೆ. ಆದ್ರೆ ಒಂದೇನಂದ್ರೆ ನಾವ್ ಮತ್ತೆ ಕಂಟಿನ್ಯೂ ಮಾಡ್ಬಾರ್ದು ಅಷ್ಟೇ, ಮತ್ತೆ ಮಾಡ್ಬಾರ್ದು. ನಮ್ಗೆ ಗೊತ್ತಿದೆ ನಾವು ತಪ್ಪು ಮಾಡಿದೀವಿ, ನನ್ನಿಂದ ಅಪರಾಧ ಆಗಿದೆ, ನಾನು ಸಿನ್ಫುಲ್ ಲೈಫ್ ಮಾಡಿದೀನಿ, ಏನೆಲ್ಲ ಆಗಿದೆ ತೊಂದರೆ ಇಲ್ಲ. ಬಟ್ ನಾವು ಕೃಷ್ಣನಿಗೆ ಶರಣ ಆದ್ಮೇಲೆ ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ಬಾರ್ದು. ಆಗ ದೇವ್ರು ನೋಡ್ಕೊಳ್ತಾನೆ ನಮ್ಗೆ. ಮಾತಾಜಿ, ಮತ್ತೆ ಮಾತಾಜಿ ಇನ್ ಜನರಲ್ ಹೇಳಂತದ್ದು, ಕೃಷ್ಣ ಬದುಕಿದ್ದಷ್ಟು ದಿನ ಅವರೇ ಖುಷಿಯಾಗಿರ್ಲಿಲ್ಲ ಅಂತ, ಇದೆಷ್ಟರ ಮಟ್ಟಿಗೆ ಸತ್ಯ ಅಂತ? ಅಯ್ಯೋ ಇದೆಲ್ಲ ತಪ್ಪು ಮಾತಾಜಿ. ಅಂದ್ರೆ ವೆರಿ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಇದು. ಕೃಷ್ಣ ಖುಷಿಯಾಗಿರ್ಲಿಲ್ಲ ಅಂತ ಯಾಕೆ ಹೇಳಿದ್ರು? ಕೃಷ್ಣ ಯಾವಾಗ್ಲೂ ಸಂತೋಷವಾಗಿ, ನೀವು ನೋಡಿದೀರಾ ಕೃಷ್ಣ ದುಃಖವಾಗಿರೋದು ಮುಖ ಎಲ್ಲಿಯಾದ್ರೂ ನೋಡಿದೀರಾ ನೀವು? ಯಾವುದೇ ಒಂದು ಲೀಲೆಗಳಲ್ಲಿ ರಾಕ್ಷಸರನ್ನ ಸಾಯಿಸ್ಬೇಕಾದ್ರೆ ಅವ್ನು ನಕ್ಕೊಂಡೇ ಇರ್ತಾ ಇದ್ದ. ಸ್ಮೈಲಿಂಗ್, ಆಲ್ವೇಸ್ ಸ್ಮೈಲಿಂಗ್. ಕಷ್ಟದಲ್ಲಿ ಇತ್ತೇ ಇಲ್ಲ, ಕಷ್ಟದಲ್ಲಿ ಸಾಧ್ಯನೇ ಇಲ್ಲ. ಅಂದ್ರೆ ಕೃಷ್ಣ ಹೇಳ್ತಾನೆ, ಅಂದ್ರೆ ನಾನು 3 ಗುಣಗಳಿಂದ ಮೇಲೆ, ಕೃಷ್ಣ ಗುಣಗಳು ಅಲ್ಲಿ ಇಲ್ವೇ ಇಲ್ಲ. ಮತ್ತೆ ಯಾವ ಕರ್ಮ ನಾಮೇ ಕರ್ಮ ಲಿಂಪಂತಿ ಅಂತಂದ್ರೆ ಯಾವ್ದೇ ಕರ್ಮಗಳು ನನಗೆ ಅಂಟ್ಕೊಳಲ್ಲ ಅಂತ ಕೃಷ್ಣ ಹೇಳ್ತಾನೆ ಒಂದ್ ಕಡೆ. ಅಂದ್ರೆ ಯಾವ ಕರ್ಮಗಳು ಕೃಷ್ಣನಿಗೆ ಅಂಟಲ್ಲ. ಹಾಗಾಗಿ ಕೃಷ್ಣ ಬೇಜಾರಾಗಿರೋಕೆ ಹೇಗ್ ಸಾಧ್ಯ? ಅಂದ್ರೆ ನಾವು ನೋಡಿದ್ವಿ ಅಲ್ಲ, ಭಗವಾನ್ ಕೃಷ್ಣ ಅಂದ್ರೆ ಎಲ್ಲಾದ್ರಲ್ಲೂ 6 ವಿಷಯಗಳಲ್ಲಿ ಸಂಪೂರ್ಣವಾಗಿರುವಂತವನು. ಸೊ ನಿಮಿಷ ಬ್ಯಾಟ್ರಿ ಮುಗಿತಾರೆ. ಸೊ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣವಾಗಿರುವಂತದ್ದು. ಅವನಿಗೆ ರಿನನ್ಸಿಯೇಷನ್ ಅಂದ್ರೆ ಅವನು ವೃಂದಾವನದಲ್ಲಿ ಬಿಟ್ಟು ಹೋಗ್ಬೇಕಾದ್ರೆ ಅವನಿಗೆ ಏನು ಬೇಜಾರೇ ಆಗಿಲ್ಲ ಅಂತವನಿಗೆ ಏನು ಬೇಜಾರು? ಕೃಷ್ಣ ಯಾವಾಗ್ಲೂ ಸಂತೋಷವಾಗಿರುವಂತದ್ದು. ಅಂದ್ರೆ ಏನಂದ್ರೆ ಅದಕ್ಕೆ ನಾವು ಯಾವಾಗ್ಲೂ ತುಂಬಾ ಸ್ಟ್ರೆಸ್ ಮಾಡೋದು ಇಸ್ಕಾನ್ ಅಲ್ಲಿ ಏನಂದ್ರೆ, ಸಾಂಪ್ರದಾಯಿಕವಾಗಿ ಬಂದಿರೋ ಪುಸ್ತಕಗಳನ್ನ ಓದಿ, ಈ ಟಿವಿ ಸೀರಿಯಲ್ಗಳನ್ನ ನೋಡಿ ನಿಮ್ಮ ಅಭಿಪ್ರಾಯ ಮಾಡ್ಬಾರ್ದು ನಾವು. ಯಾಕಂದ್ರೆ ನಮಗ್ ಗೊತ್ತಿಲ್ಲ. ಈಗ ಪ್ರಾಬ್ಲಮ್ ಅಂದ್ರೆ ಜನದ ಪ್ರಾಬ್ಲಮ್ ಅಲ್ಲ ಅದು. ಈಗ ನಾನು ಅನ್ಕೊಳ್ತಾ ಇದ್ದೆ, ಎಷ್ಟು ಅಂದ್ರೆ ಒಂದು ಬೇಜಾರ ಸಂಗತಿ ಏನಂದ್ರೆ, ನಮಗೆ ನಾಲೆಜ್ ಗೊತ್ತಿಲ್ವಲ್ಲ, ಯಾಕೆ ಇದು ನಮ್ಗೆ ಸ್ಕೂಲಲ್ಲೂ ಎಲ್ಲೂ ಹೇಳಿಲ್ಲ, ಅಥವಾ ತುಂಬಾ ಬೇಜಾರಾಗುತ್ತೆ ನನ್ಗೆ. ಎಷ್ಟೋ ಸರ್ತಿ ಜನರನ್ನ ಬೈದೂನು ಪ್ರಯೋಜನ ಇಲ್ಲ, ಅಥವಾ ಅಂದ್ರೆ ಜನರು ಹೀಗಪ್ಪ ಅನ್ನೋಂಗೂ ಇಲ್ಲ. ಯಾಕಂದ್ರೆ ನಾವು ಒಂಥರ ವೆರಿ ಇಗ್ನೋರೆಂಟ್ ಆಗಿದೀವಿ. ನಮ್ಗೆ ಯಾರು ಹೇಳೋರಿಲ್ಲ, ಅಂದ್ರೆ ಸರಿಯಾಗಿ ದಾರಿ ತೋರ್ಸೋರಿಲ್ಲ. ಹೀಗೆ ಹೋಗಿ ಆಬ್ವಿಯಸ್ಲಿ ಈಗ ನೋಡಿ, ಈಗ 1 ವರ್ಷದಿಂದ ಆಲ್ಮೋಸ್ಟ್ 6 ಲಕ್ಷ ಎಷ್ಟೋ, ಈಗ ಅಂತೂ ಮೋಸ್ಟ್ಲಿ ಆಲ್ಮೋಸ್ಟ್ 10 ಲ್ಯಾಕ್ ರೀಚ್ ಆಗ್ತದೆ ಅನ್ಸುತ್ತೆ. ಅಷ್ಟು ಜನ ಭಗವದ್ಗೀತೆ ಕೋರ್ಸ್ ಮಾಡಿ ಲಾಭ ತಗೊಂಡಿದ್ದಾರೆ. ಅಂದ್ರೆ ಅಷ್ಟು ಜನ ಭಕ್ತರಿದ್ದಾರೆ. ಅಂದ್ರೆ ಅಷ್ಟು ಒಂದು ಭಕ್ತಿ ಇರೋರು ಇದ್ದಾರೆ. ಅಂದ್ರೆ ಜನಕ್ಕೆ ಬೇಕು. ಆದ್ರೆ ಏನಾಗಿದೆ ಅಂದ್ರೆ ಹೇಳೋರಿಲ್ಲ, ಅಂದ್ರೆ ಯಾರು ಗೈಡ್ ಮಾಡೋರಿಲ್ಲ. ಬಟ್ ಈಗ ಪ್ರಾಪರ್ ಸಂಪ್ರದಾಯ ಸಿಕ್ಕಿದಾಗ ನಾವ್ ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳೋದು ನಮ್ ಜಾಣತನ. ಅದು ಇನ್ನು ನಾವು ಅದನ್ನ ಬಿಡ್ಬಾರ್ದು. ಅಂದ್ರೆ ಗುರುಗಳು ಇಲ್ದೆ ನಮಗೆ ಆಧ್ಯಾತ್ಮಿಕದಲ್ಲಿ ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ತುಂಬಾ ಕಷ್ಟ. ಅಂದ್ರೆ ಈ ಭಗವದ್ಗೀತೆಯನ್ನು ತುಂಬಾ ಮಿಸ್ಟ್ರಿ, ಯಾರಿಗೂ ಅರ್ಥ ಆಗಲ್ಲ. ಹಾಗಾಗಿನೇ 600 ಎಡಿಷನ್ ಇರೋದು. ಎಲ್ಲರೂ ಅವ್ರವ್ರದೇ ಓನ್ ಇಂಟರ್ಪ್ರಿಟೇಷನ್ ಕೊಡ್ತಾರೆ. ನೀವು ಪ್ರಭುಪಾದ ತಗೋಬೇಕು, ಅದರಲ್ಲಿ ಭಾವಾರ್ಥ ಎಷ್ಟು ಚೆನ್ನಾಗಿ ಕೊಟ್ಟಿರ್ತಾರೆ. ನಿಮ್ಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಏನು ಎಲ್ಲ. ಒಂದು ಎಲ್ರು ನಾನು ದಯವಿಟ್ಟು ಕೇಳ್ಕೊಳ್ಳೋದೇನಂದ್ರೆ, ಪ್ಲೀಸ್ ದಯವಿಟ್ಟು ಪುಸ್ತಕ ಬೈ ಮಾಡಿ. ಭಗವದ್ಗೀತೆ ನೀವು ಖಂಡಿತ ಬೈ ಮಾಡ್ಬೇಕು ಎಲ್ಲರೂ. 600 ರೂಪಾಯಿ ದೊಡ್ಡ ವಿಷಯನೇ ಅಲ್ಲ. ನಾವು ಎಷ್ಟು ಒಂದು ಹೋಟೆಲಿಗೆ ಹೋದ್ರೆ ಎಷ್ಟು 1000 ರೂಪಾಯಿ, 1000 ರೂಪಾಯಿ ಹೋಗುತ್ತೆ. ಸೊ 600 ರೂಪಾಯಿ ನೀವು ತಂದಿಟ್ರೆ ನಿಮಗೆಲ್ಲ ಅಂದ್ರೆ ನೆಕ್ಸ್ಟ್ ಪ್ರಭುಪಾದ್ ಹೇಳ್ತಾರೆ, ಪ್ರಭುಪಾದ್ ಬುಕ್ಸ್ ಎಲ್ಲ ಒಂದು ಟೈಮ್ ಬಾಂಬ್ ತರ. ಅಂದ್ರೆ ಅದು ಯಾವಾಗ ಅದು ಅಂದ್ರೆ ಎಕ್ಸ್ಪ್ಲೋರ್ಡ್ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಯಾವಾಗ ಅಂದ್ರೆ ಎಷ್ಟೋ ಸರ್ತಿ ಈಗ ನನ್ನ ಹತ್ರ 15 ವರ್ಷ ಇತ್ತು ಪುಸ್ತಕ, ನಾನು ಯಾವತ್ತೂ ನೋಡಿಲ್ಲ, ಅದನ್ನ ಓಪನ್ ಮಾಡಿ ನೋಡಿಲ್ಲ ನಾನು. ಸೊ ಈ ಕೊರೋನಾ ಇಂದನೋ ಏನೋ ಗೊತ್ತಿಲ್ಲ, ಆ ಟೈಮಲ್ಲಿ ಒಂದು ಸಿಕ್ಕಿದ್ದು ನಾನು ಪುಣ್ಯ ಅನ್ಕೋತೀನಿ. ಐ ಫೀಲ್ ಸೋ ಫಾರ್ಚುನೇಟ್ ದಟ್ ನಂಗ ನೋಡಕ್ ಸಿಕ್ತು. ಸೊ ಈ ತರ ಒಂದು ಅವಕಾಶ ಸಿಕ್ತು ಕಲಿಯಕ್ಕೆ ಅಂತ ಹೇಳ್ಬಿಟ್ಟು. ಸೊ ಎಷ್ಟೋ ಜನ ಹಾಗೆ, ಅಂದ್ರೆ ನಾವು ತಂದಿಟ್ಟಿದ್ದು ಪುಸ್ತಕ ಯಾವಾಗಾದ್ರೂ ನಾವು ಗಿಫ್ಟ್ ಮಾಡೋದಿರ್ಲಿ, ಅಥವಾ ತಗೊಂಡು ಬೇರೆಯವರಿಗೆ ಏನಾದ್ರು ಏನೇನೋ ಕೊಡ್ತೀವಿ ನಾವು, ಅದ್ರ ಬದಲು ಒಂದು ಭಗವದ್ಗೀತಾ ಪುಸ್ತಕ ಕೊಟ್ರೆ ಅವ್ರ ಲೈಫ್ ಚೇಂಜ್ ಆಗ್ಬೋದು. ಎಷ್ಟೋ ಜನರದ ಲೈಫ್ ಚೇಂಜ್ ಆಗುತ್ತೆ. ಸೊ ಐ ವುಡ್ ರೆಕಮೆಂಡ್ ನಿಮ್ ಎಲ್ರಿಗೂನು. ಈಗ ಗೀತಾ ಜಯಂತಿ ನಡೀತಾ ಇದೆ, ಅದ್ರಲ್ಲಿ ನಿಮಗೆ 1050 ರೂಪಾಯಿಗೆ 5 ಭಗವದ್ಗೀತೆ ಬರುತ್ತೆ. ನಿಮ್ಗೆ ಯಾರು ಕ್ಲೋಸ್ ಫ್ರೆಂಡ್ಸ್ ಇದೆ, ನೀವು ಪ್ಲೀಸ್ ಗಿಫ್ಟ್ ಮಾಡಿ, ಯೋಚನೆ ಮಾಡ್ಬೇಡಿ. ಸೊ ಗಿಫ್ಟ್ ಮಾಡ್ಬೋದು, ಅಥವಾ ನೀವು ತೆಗೆದಿಟ್ಕೊಳ್ಳಿ ನಿಮ್ಗೋಸ್ಕರ ಸೆಟ್ ತರ ಆದ್ರೆ. ಸೊ ದಯವಿಟ್ಟು ತಗೊಳ್ಳಿ ಇದು. ಬಿಕಾಸ್ ಅಷ್ಟು ವ್ಯಾಲ್ಯೂಬಲ್ ಅದು. ನಿಮ್ಗೆ ಪ್ರಭುಪಾದ ಓದ್ತಾ ನಿಮ್ಗೆ ಪ್ರಭುಪಾದ ಬಗ್ಗೆ ಎಷ್ಟು ಒಂದು ಹೆಮ್ಮೆ ಅನ್ಸುತ್ತೆ, ಒಂದು ಎಷ್ಟು ಗೌರವ ಬರುತ್ತೆ ಅಂದ್ರೆ ಹೇಳಕ್ ಸಾಧ್ಯ ಇಲ್ಲ. ಅಷ್ಟು ಮಾಡಿದಾರೆ ಅವ್ರು ನಮ್ಗೋಸ್ಕರ. ಅಂದ್ರೆ
ಅಷ್ಟೊಂದು ಕಂಪ್ಯಾಷನ್ ಅಂದ್ರೆ ಅಷ್ಟೊಂದು ಸಹಾನುಭೂತಿ ಜೀವಿಗಳ ಮೇಲೆ ಅವ್ರಿಗೆ. ಹೌದು ಮಾತಾಜಿ, ತುಂಬಾ ಚೆನ್ನಾಗಿ ಸೆಷನ್ ನಡ್ಸ್ಕೊಡ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಜನಕ್ಕೆ ರೀಚ್ ಆಗ್ಲಿ ಇದು ಅಂತ ನಮ್ಮ ಪ್ರಯತ್ನವೂ ಇದೆ. ಎಲ್ಲರಿಗೂ ದಯವಿಟ್ಟು ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಬರಕ್ಕೆ ಹೇಳಿ ಕ್ಲಾಸಿಗೆ. ಅಂದ್ರೆ ಇದೆಲ್ಲ ನಿಮ್ಗೆ ಅಕರ್ಮನೆ, ಅಗೇನ್ ನಾನು ಹೇಳ್ದಂಗೆ. ಯಾಕಂದ್ರೆ ಇದು ಕೃಷ್ಣನಿಗೆ ಮಾಡುವಂಥದ್ದು. ಅಂದ್ರೆ ಕೃಷ್ಣ ನಾವೊಂದು ಮಿಷನ್ಗೆ ನಾವೆಲ್ಲರೂ ಪಾರ್ಟ್ ಆಗುವಂಥದ್ದು. ಪ್ರಭುಪಾದ ಒಂದು ಮಿಷನ್ ಏನಿದೆ ನನ್ಗೊಂದು ಪಾರ್ಟ್ ಆಗಿರ್ಬೇಕು. ಯಾಕಂದ್ರೆ ನಾನು ಆಕ್ಚುಲಿ ಅರ್ಹತೆ ಇದೆ ಅಂತ ನಾನು ಕ್ಲಾಸ್ ಮಾಡ್ತಾ ಇರೋದಲ್ಲ, ನಾನ್ ಮಾಡ್ತಾ ಇರೋದು ಯಾಕಂದ್ರೆ ನನ್ಗೆ ಗುರುಗಳದ ಆದೇಶ. ಸೊ ನಾ ಹೇಳ್ದಂಗೆ ನಮ್ಗೆ ಆದೇಶ ಏನಿದೆ ನಾವು ಮಾಡ್ಬೇಕಷ್ಟೇ. ಯಾಕಂದ್ರೆ ಸೇವೆ ಅಂದ್ರೆ ಏನೇ ಕೊಟ್ರು ಮಾಡ್ಬೇಕು. ಇಲ್ಲ ನಾನು ಹೇಳ್ದೆ ಪ್ರಭುಜಿ ಪ್ಲೀಸ್ ನಾನು ಇಂಗ್ಲಿಷ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಕನ್ನಡದಲ್ಲಿ ಅವಶ್ಯಕತೆ ಇದೆ, ಯು ಹ್ಯಾವ್ ಟು ಡೂ ಇನ್ ಕನ್ನಡ, ಯು ಹ್ಯಾವ್ ಟು ಡೂ ಅಷ್ಟೇ, ಮಾಡ್ಬೇಕಷ್ಟೇ. ಹಾಗೆ ಸೊ ಅದು ನಾವು ಸೇವೆ ಅಂತ ಮಾಡುವಂಥದ್ದು. ಹಾಗಾಗಿ ಹಾಗೆ. ಸೂಪರ್ ಮಾತಾಜಿ. ಹರೇ ಕೃಷ್ಣ. ಹರೇ ಎಸ್ ಅಂಕುಶ್. ಹರೇ ಕೃಷ್ಣ. ನಮಸ್ತೆ ಮಾತಾಜಿ. ಹಾ ನಮಸ್ತೆ, ಹೇಳಿ. ಹರೇ ಕೃಷ್ಣ ಮಾತಾಜಿ. ಹಾ ಈಗ ನೀವೇನು ಯಾವುದೇ ಕಾರಣಕ್ಕೂ ಏನು ಬೇಸರ ಮಾಡ್ಕೊಂಡಿಲ್ಲ ಅಥವಾ ಕೋಪ ಮಾಡ್ಕೊಂಡಿಲ್ಲ ಅಂತ? ಯಾರು? ಕೃಷ್ಣ ಹಾ ಈಗ ಹೇಳಿದ್ರಲ್ಲ ಮಾತಾಜಿ, ಅಲ್ಲಿ ಒಂದ್ ಸಣ್ಣ ಪ್ರಸಂಗ ಬರುತ್ತಲ್ಲ ಮಾತಾಜಿ, ಗೋಕುಲ ನಿರ್ಗಮನ ಅಂತ. ಗೋಕುಲವನ್ನ ಬಿಟ್ಟು ಇದಕ್ ಹೋಗ್ಬೇಕಾದ್ರೆ ಕೃಷ್ಣ ಕೋಪ ಮಾಡ್ಕೊಂತಾನೆ, ಬೇಸರ ಮಾಡ್ಕೊಂತಾನೆ, ನನ್ನವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂತಾನೆ ಅಂತೆ, ದುಃಖಿತನಾಗ್ತಾನೆ ಅಂತೇಳಿ ಒಂದ್ ಕಡೆ ಬರ್ದಿದೆ ಅಲ್ವಾ ಮಾತಾಜಿ? ಅದನ್ನ ಕೆಳಕ್ಕೆ ಮಾಡಿದೆ ಮಾತಾಜಿ. ಓಕೆ, ಅದ್ ನಂಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಅಂದ್ರೆ ದುಃಖಿತ ಅಂತ ಹೇಳಿದ್ರೆ ಅವನು ನಿಜವಾಗಿ ದುಃಖ ಆಗೋದು ಅಂದ್ರೆ ಆ ಒಂದು ಲೀಲೆಯಲ್ಲಿ ಇದ್ದಾಗ ಕೃಷ್ಣ ಆತರ ಮಾಡ್ತಾನೆ. ಅಂದ್ರೆ ಈಗ ಅವನು ಲೀಲೆ ತಗೊಂಡು ಬಂದಿರೋದ್ರಿಂದ, ಅಂದ್ರೆ ಆಕ್ಚುಲಿ ಕೃಷ್ಣನಿಗೆ ಆತರ ಇರಲ್ಲ. ಆದ್ರೆ ಈಗ ಹಾಗಾದ್ರೆ ನಾವ್ ನೋಡಿದ್ರೆ ಈಗ ಬೃಂದಾವನದಲ್ಲಿ ಇದ್ದಾಗ ಅಷ್ಟು ವರ್ಷ ಅಂದ್ರೆ ಗೋಕುಲ ನಿವಾಸಿಗಳ ಜೊತೆ ಇರುವಾಗ ಅವನು ಅಷ್ಟು ಅಟ್ಯಾಚ್ ಆಗಿದ್ದ. ಬಟ್ ಅವ್ನ ಹಾಗಾದ್ರೆ ಬಿಟ್ಟು ಹೋಗುವಾಗ ಅವರೆಲ್ಲ ಅಳುವಾಗ ಅವನು ಯಾಕೆ ಬರ್ಲಿಲ್ಲ ಮತ್ತೆ ಬೃಂದಾವನಕ್ಕೆ? ಅವನಿಗೆ ಆತರ ಇಲ್ಲ. ಆದ್ರೆ ಏನಂದ್ರೆ ಇದಾನೆ, ಅಂದ್ರೆ ಕೃಷ್ಣ ಫೀಲಿಂಗ್ಸ್ ಇಲ್ಲ ಅಂತಲ್ಲ, ಕೃಷ್ಣಂಗ್ ಫೀಲಿಂಗ್ಸ್ ಇದೆ, ರೆಸಿಪ್ರೊಕೇಶನ್ ಮಾಡ್ತಾನೆ. ಈಗ ದೇವ್ರು ಯಾಕೆ ಅಂದ್ರೆ ಎಷ್ಟೋ ಸರ್ತಿ ಯಾರ್ ನನ್ನ ಭಕ್ತಿಯಿಂದ ಪೂಜೆ ಮಾಡ್ತಾರೆ ನಾನು ಅವ್ರಿಗೆ ಇದೀನಿ, ನಾನು ಅವನಿಗೆ ಫ್ರೆಂಡ್ ಅಂತ ಹೇಳ್ತಾನೆ ಕೃಷ್ಣ ಒಂದ್ ಕಡೆ ಭಗವದ್ಗೀತೆಯಲ್ಲಿ. ಅಂದ್ರೆ ಕೃಷ್ಣ ರೆಸಿಪ್ರೊಕೇಟ್ ಮಾಡ್ತಾನೆ, ಈ ಹ್ಯಾಸ್ ಫೀಲಿಂಗ್ಸ್, ಕೃಷ್ಣ ಇದೆ ಹಾಗಂತ ಹೇಳಿ. ಬಟ್ ಕೃಷ್ಣ ದುಃಖವಾಗಿರೋದು ಅಂತಲ್ಲ, ಅದು ತಪ್ಪದು. ಕೃಷ್ಣ ದುಃಖವಾಗಿ ಇರಲ್ಲ. ಅಂದ್ರೆ ಇದೆ ಅಂದ್ರೆ ಕೆಲವೊಂದು ಕೃಷ್ಣನ್ ಪಾಸ್ಟ್ ಟೈಮ್ಸ್ ಅಲ್ಲಿ ಅದು ತುಂಬಾ ಹೈ, ಅಂದ್ರೆ ಅವರು ಗೋಪಿಕೆಯರ ಜೊತೆ ಆಗಿರ್ಬೋದು, ರಾಧಾರಾಣಿ ಜೊತೆ. ಈಗ ಚೈತನ್ಯ ಮಹಾಪ್ರಭು, ಆಕ್ಚುಲಿ ಚೈತನ್ಯ ಮಹಾಪ್ರಭು ಕೃಷ್ಣನೇ. ಸೊ ಅವ್ರು 500 ವರ್ಷದಿಂದ ಬಂದಾಗ ಅವ್ರು ಯಾಕೆ ಬಂದಿದ್ದು ಅಂತ ಹೇಳಿದ್ರೆ, ಯಾಕೆ ರಾಧಾರಾಣಿ ನನ್ನ ಇಷ್ಟು ಇಷ್ಟಪಡ್ತಾಳೆ ಅಂದ್ರೆ ಒಂದು ಕಾರಣಕ್ಕೆ. ಒಂದು ಡಿವೋಟಿ ಆಗಿ ಬರುವಂತದ್ದು, ಅಂದ್ರೆ ಹೇಗೆ ಒಬ್ಬ ಭಕ್ತ ಹೇಗಿರ್ಬೇಕು ಅಂತ ಹೇಳಿ ಅವರು ಕೃಷ್ಣನ ಅಷ್ಟು ಇದ್ ಮಾಡ್ತಾನೆ. ಅಂದ್ರೆ ಭಕ್ತಾಗಿ ಬರುವಂತದ್ದು ಒಂದು ಚೈತನ್ಯ ಮಹಾಪ್ರಭು. ಆಮೇಲೆ ಇನ್ನೊಂದು ರಾಧಾರಾಣಿ ನನ್ನ ಹೇಗೆ ಇಷ್ಟ ಪಡ್ತಾ ಇದ್ಲು ಅಂತ ಆ ಭಾವ, ಟೇಸ್ಟ್, ರುಚಿ ನೋಡ್ಬೇಕಂದ್ರೆ ಕೃಷ್ಣನಿಗೂ ಅರ್ಥ ಆಗಲ್ಲ ಅಂತ, ಕೃಷ್ಣ ಹೇಗೆ ರಾಧಾರಾಣಿ ನನ್ನ ಇಷ್ಟ ಪಡ್ತಾಳೆ ಅಂತ ಹೇಳಿ. ಹಾಗಾಗಿ ಅವರು ಚೈತನ್ಯ ಮಹಾಪ್ರಭುದೊಂದು ಫಾರ್ಮ್ ತಗೊಂಡ್ ಬರುವಂತದ್ದು. ಅಂದ್ರೆ ಅದರಲ್ಲಿ ದುಃಖ ಪಡೋದು ಎಲ್ಲ ಇದೆ. ಚೈತನ್ಯ ಚರಿತಾಮೃತದಲ್ಲಿ ಕೃಷ್ಣ ಹಾಗೆ ಸಪ್ರೇಷನ್ ಅಲ್ಲಿ ತುಂಬಾ ಅಳುವಂತದ್ದು, ಕೃಷ್ಣನಿಂದ ಬೇರೆ ಆಗಿರೋ ಅದೆಲ್ಲ ಇದೆ, ಫೀಲಿಂಗ್ಸ್ ಇದೆ. ಆದ್ರೆ ಆತರ ಅಲ್ಲ, ಭೌತಿಕವಾಗಿದ್ದಲ್ಲ. ಈಗ ನಾವು ಏನು ನಮ್ದು ಇಲ್ಲಿ ಅಂದ್ರೆ ಏನಂದ್ರೆ, ಈಗ ಒಬ್ರಿಂದ ದೂರ ಆದ್ರೆ ಅಟ್ಯಾಚ್ಮೆಂಟ್, ಅದು ಬಾಡಿಲಿ ಅಟ್ಯಾಚ್ಮೆಂಟ್, ಅದು ಲಸ್ಟ್, ಅದು ಲವ್ ಅಲ್ಲ. ಬಟ್ ಕೃಷ್ಣಂದು ಪ್ಯೂರ್ ಪ್ರೇಮ, ಅದು ಪ್ರೇಮ ಬೇರೆ, ಲಸ್ಟ್ ಬೇರೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಆಯ್ತಲ್ಲ, ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ? ಇಲ್ಲ ಅಂತ ಹೇಳಿದ್ರೆ ನಾವು ಕ್ಲೋಸ್ ಮಾಡ್ಬೋದು ಇವತ್ತು. ಪೂಜಾ ಮಾತಾಡಿ. ಓಕೆ, ಇಲ್ಲೇನೋ ಕ್ವಶನ್ಸ್ ಇದೆ, ನೋಡ್ತೀನಿ ಒಂದು ನಿಮಿಷ ಯಾವ್ದಾರು ಇದೆಯಾ ಅಂತ. ಭಗವದ್ಗೀತೆ ಶ್ಲೋಕದಿಂದ ಜಾಸ್ತಿ ಕೃಷ್ಣನ್ ಬಗ್ಗೆನೇ ಹೇಳ್ತೀರಾ ಅಂತ ಯಾರು ಹಾಕಿದ್ದಾರೆ. ಹೌದು, ಕೃಷ್ಣನ್ ಬಗ್ಗೆನೇ ಹೇಳ್ಬೇಕಲ್ವಾ. ಭಗವದ್ಗೀತೆ ಇರೋದೇ ಕೃಷ್ಣನ್ ಬಗ್ಗೆ ಹೇಳ್ದೆ ಇನ್ ಯಾರ ಬಗ್ಗೆ ಹೇಳಿ? ಹೀಗೆ ಗೊತ್ತಾಗುತ್ತೆ ಏನೇ ಲಾಜಿಕ್ ಹೇಳೋಣ. ಓಕೆ, ಧನ್ಯವಾದ ಗಂಗಾಧರ್. ಯಾರು? ಎಸ್ ಮಾತಾಜಿ. ಹರೇ ಕೃಷ್ಣ. ಪೂಜಾ. ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹೇಳಿ.
ಮಾತಾಜಿ ಇಷ್ಟೊಂದು ಶ್ಲೋಕಗಳಿದೆಯಲ್ಲ, ನಾನು ಗೌರ್ಮೆಂಟ್ ಎಕ್ಸಾಮ್ ಇದ್ರೆ ಈಗ ಯಾವ್ದಾದ್ರು ಒಂದ್ ಶ್ಲೋಕ ಇದೆಯಾ ಆತರ ಡೈಲಿ ಹೇಳ್ಕೊಳ್ಳೋ ತರ ಭಗವದ್ಗೀತೆಯಲ್ಲಿ? ಡೈಲಿ ಕಲಿಯುವಂತದ್ದ? ಈಗ 108 ಶ್ಲೋಕ ಡೈಲಿ ಪ್ರಭುಪಾದ್ ಕೊಟ್ಟಿದ್ದಾರೆ 108 ಶ್ಲೋಕ. ಅದನ್ನ ಮೇನ್ ಶ್ಲೋಕ, ಅದ್ರಲ್ಲಿ ನಿಮಗೆ ಆಲ್ಮೋಸ್ಟ್ ಗೀತೆದ್ ಸಾರ ಸಿಗುತ್ತೆ. ಸೊ ಆ ಶ್ಲೋಕಗಳನ್ನ ಕಲಿಬಹುದು. ಓಕೆ. ಅದು ಎದ್ರಲ್ಲಿ ಇದೆ ಮಾತಾಜಿ? ಹೆಂಗೆ ಯಾವ್ದ್ರಲ್ಲಿ ನೋಡಿ ಆ ಕಲ್ತ್ಕೊಬಹುದು? ತರನ ಕ್ಲಾಸುಗಳು, ಆಕ್ಚುಲಿ ಕ್ಲಾಸುಗಳು ನಡೀತಾ ಇದೆ. ಅಂದ್ರೆ ಬೆಳಿಗ್ಗೆ ಹೊತ್ತು ಒಬ್ರು ಪ್ರಭುಜಿ ತಗೋತಾರೆ ಅಂಡ್ ಸಂಜೆ ಒಬ್ರು ಮಾತಾಜಿ ತಗೋತಾರೆ. ಭಜನ್ ಕ್ಲಾಸಸ್, ಶ್ಲೋಕ ಕ್ಲಾಸಸ್ ಎಲ್ಲ ನಡೀತಾ ಇದೆ. ಅದ್ರ ಬಗ್ಗೆ ನಾವು ಒಂದು ಪೋಸ್ಟ್ ಮಾಡ್ತೀವಿ. ನೀವು ನನ್ಗೆ ಬೇಕಾದ್ರೆ ಒಂದು ಮೆಸೇಜ್ ಹಾಕಿ, ಜಸ್ಟ್ ರಿಮೈಂಡ್ ಮಾಡಿ ನಂಗೆ. ನಾನು ಅದನ್ನ ಗ್ರೂಪ್ ಅಲ್ಲಿ ಹಾಕ್ತೀನಿ, ಇಂಟ್ರೆಸ್ಟ್ ಇರೋರೆಲ್ಲ ಸಿಗ್ಬೋದು. ಮತ್ತೆ ನಾನ್ ಮಕ್ಳಿಗೆ ತಗೋತಾ ಇದೀನಿ. ಅಂದ್ರೆ ವೆರಿ ಲೆಸ್ ಪೀಪಲ್ ಬರ್ತಾರೆ. ಬೆಳಿಗ್ಗೆ ಹೊತ್ತು 7:30 8 ಗಂಟೆಗೆ ಸೇಮ್ ಲಿಂಕ್ ಅಲ್ಲಿ. ಅಂದ್ರೆ ಮಕ್ಕಳು ಇದಾರೆ. ಇಫ್ ಯು ವಾಂಟ್ ಯು ಕ್ಯಾನ್ ಮಕ್ಳು ಜಾಯಿನ್. ಅಂದ್ರೆ ಮಾತಾಜಿ? ಅಲ್ಲ, ಸಣ್ಣ ಮಕ್ಳು. ನನ್ ಮಕ್ಳು ಬ್ಯಾಚ್ ಮಾಡ್ತಿದ್ದೀನಿ ಅವತ್ತು. ಬಟ್ ಇಫ್ ಯು ವಾಂಟ್ ಯು ಕ್ಯಾನ್ ಜಾಯಿನ್, ನೋ ಪ್ರಾಬ್ಲಮ್. ನಾನು ಎವ್ರಿ ಡೇ ಒಂದೊಂದ್ ಶ್ಲೋಕ, 108 ಶ್ಲೋಕಲ್ಲಿ ಒಂದೊಂದ್ ಶ್ಲೋಕ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದ್ರಲ್ಲಿ ಈಗ ಜಸ್ಟ್ ಒಂದ್ 4 ಏನೋ ಆಗಿದೆ ಅಷ್ಟೇ. you're interested you can join. ಬಟ್ ನಾನು ಮಾತಾಜಿ ಪ್ಲೀಸ್ ಅದು ಲಿಂಕ್ ಸ್ವಲ್ಪ ಸೇಮ್ ಲಿಂಕ್, ನಂದೇ ಲಿಂಕ್. ಇದೇ ಲಿಂಕ್ ಅಲ್ಲಿ 7:30 8. ಓಕೆ ಓಕೆ. 7:30 ಅಂದ್ರೆ ಓಕೆ ಮಾತಾಜಿ. 7 ಇತ್ತು ಆಕ್ಚುಲಿ. 7:30 ಅಂತ ಅದು ಟೈಮ್ ಇನ್ನು ಡಿಸೈಡ್ ಆಗಿದೆ. ಜಸ್ಟ್ 1 ವೀಕ್ ಬ್ಯಾಕ್ ಸ್ಟಾರ್ಟ್ ಮಾಡಿದ್ ನಾವು. ತುಂಬಾ ಕಮ್ಮಿ ಜನ ಇದಾರೆ. ಅಂದ್ರೆ 5-6 ಜನ ಏನೋ ಇದಾರೆ ಅಷ್ಟೇ ಮಕ್ಳು. ಓಕೆ ಮಾತಾಜಿ. ನಾನ್ ನಾಳೆ ಬನ್ನಿ, ಮಂಡೇ ಟು ಫ್ರೈಡೆ ಮಾತ್ರ. ಓಕೆ ಅಂದ್ರೆ ನೀವ್ ಏನಂದ್ರೆ ಆ ದಿನದ ಅವತ್ತೇ ಕಲೀರಿ. ಆಗ ನಿಮ್ಗೆ ಬೈ ಹ್ಯಾಟ್ ಮಾಡ್ಕೊಂಡು ಅಂಡ್ ದೆನ್ ಯು ಸೆಂಡ್ ಮಿ ದ ಆಡಿಯೋ. ಎನಿ ಕರೆಕ್ಷನ್ ಐ ವಿಲ್ ಟೆಲ್ ಯು. ಅಂಡ್ ದೆನ್ ಬೈ ದ ಎಂಡ್ ಆಫ್ some 3-4 months you will know all the 108. So nice ಅಲ್ಲ? So it's nice. ಓಕೆ. ಓಕೆ ಮಾತಾಜಿ, ಥ್ಯಾಂಕ್ ಯು. ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಧನ್ಯವಾದ. ನಿನ್ನೆ ಸ್ವಲ್ಪ ಕಷ್ಟ ಆಯ್ತಾ ಅರ್ಥ ಆಗಕ್ಕೆ ಎಲ್ಲರಿಗೂ? ಐ ಡೋಂಟ್ ನೋ. ಫಸ್ಟ್ ಕ್ಲಾಸ್ ನಮಿಗೂ ಅದು ತಗೊಳಕ್ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಆಗಿತ್ತು ಸ್ವಲ್ಪ. ಓಕೆ, ನೈಸ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓಕೆ, ಆಯ್ತಲ್ಲ? ಬೇರೆ ಯಾರ್ದಿಲ್ಲ ಅಲ್ಲ ಪ್ರಶ್ನೆ? ಕ್ಲೋಸ್ ಮಾಡೋಣ. ಸೊ ನಾಳೆ ಎಲ್ಲರೂ ದಯವಿಟ್ಟು 8:45ಕ್ಕೆ ಜಪ ಮಾಡಕ್ ಬನ್ನಿ. ಅಂದ್ರೆ 1 ರೌಂಡ್ ಜಪ ಮಾಡೋಣ ಎಲ್ಲರೂ ಒಟ್ಟಿಗೆ. ಸೊ ನಿಮ್ಗೊಂದು ಪ್ರಾಕ್ಟೀಸ್ ಆಗತ್ತೆ ಒಟ್ಟಿಗೆ ಜಪ ಮಾಡಕ್ಕೆ. ಅಂಡ್ ಯಾರ ಹತ್ರ ಬೀಡ್ಸ್ ಇಲ್ಲ ದಯವಿಟ್ಟು ತಗೊಳ್ಳಿ. ಅಂಡ್ ನಿಮ್ದೊಂದು ಪಾರ್ಟ್ ಮಾಡ್ಕೊಳ್ಳಿ ಲೈಫ್ ಅಲ್ಲಿ. ಅಂದ್ರೆ ಎವ್ರಿ ಡೇ ಜಪ ಮಾಡುವಂತದ್ದು. ಸೊ ನಿಮ್ಮಲ್ಲಿ ಎಲ್ಲರಿಗೂ ಪ್ರಾರ್ಥನೆ. ದಿಸ್ ವಿಲ್ ಹೆಲ್ಪ್ ಯು. ಐ ಮೀನ್ ನಿಮ್ಗೆ, ನೀವು ಇದನ್ನ ಯಾವಾಗ ಅದನ್ನ ಅಂದ್ರೆ ನಿಮ್ಗೆ ಲೈಫಲ್ಲಿ ಚೇಂಜ್ ಆಗುವಾಗ ಗೊತ್ತಾಗುವಾಗ ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಕೃಷ್ಣ ಯಾವ ತರ ಮ್ಯಾಜಿಕ್ ಮಾಡ್ತಾನೆ ಅಂದ್ರೆ ನಮ್ಗೆ ಅದು ರಿಯಲೈಸೇ ಆಗಲ್ಲ. ಅಂದ್ರೆ ಸಣ್ಣ ಸಣ್ಣದನ್ನು ಆನ್ಸರ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಈಗ ನಮ್ಗೆ ಕೃಷ್ಣ ಮಲಗಿರೋ ಸ್ಟೇಜ್ ಅಲ್ಲಿ ಇದ್ದಾನೆ ಪರಮಾತ್ಮ ಆಗಿ. ಬಟ್ ಹಿ ಬಿಕಮ್ಸ್ ಅವೇಕ್. ಅಂದ್ರೆ ಎಚ್ಚರ ಸ್ಥಿತಿಯಲ್ಲಿ ಇರ್ತಾನೆ ಕೃಷ್ಣ. ಯಾವಾಗ ನಾವು ಹರೇ ಕೃಷ್ಣ ಹೇಳ್ತೀವಿ, ಸಣ್ಣ ಸಣ್ಣದನ್ನು ಆನ್ಸರ್ ಮಾಡ್ತಾನೆ ಕೃಷ್ಣ. ಅದು ತುಂಬಾ ಖುಷಿ ಅನ್ಸುತ್ತೆ. ಸೊ ದಯವಿಟ್ಟು ಸ್ಟಾರ್ಟ್ ಮಾಡಿ ಎಲ್ಲರೂ ಜಪ ಮಾಡಕ್ಕೆ. ಅಂಡ್ ಎಂಡ್ ಆಫ್ ದಿ 18 days ನೀವೆಲ್ಲರೂ ಅಟ್ಲೀಸ್ಟ್ ಸ್ವಲ್ಪ ಒಂದೊಂದು ರೌಂಡ್, ಮಿನಿಮಮ್ 1 ರೌಂಡ್ ಮಾಡಿದ್ರೆ ಅದು ಶ್ರದ್ಧಾವಾನ್ ಅಂತ ಹೇಳಿ ನಮ್ದು ಸೆರೆಮನಿ ಇರುತ್ತೆ. ಅಂದ್ರೆ ಸಂಕಲ್ಪ ತಗೊಳ್ಳೋ ತರ, ನಾನು 1 ರೌಂಡ್ ಜಪ ಮಾಡ್ತೀನಿ ಅನ್ನೋ ತರ. ಅದೆಲ್ಲ ಒಂದು ಫಂಕ್ಷನ್ ಇದೆ. ಸೊ ಮಾಡಿ, ಆದಷ್ಟು ಟ್ರೈ ಮಾಡಿ. ಇವಾಗಲೇ ಸ್ಟಾರ್ಟ್ ಮಾಡಿ ಎಲ್ಲರೂ ಒಂದೊಂದು ರೌಂಡ್. ಸೊ ಎಲ್ಲರನ್ನು ಅನ್ಮ್ಯೂಟ್ ಮಾಡ್ತೀನಿ ಒಂದ್ಸತಿ. then maybe we can close. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ ಮ್ಯಾಮ್. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಎಲ್ಲರಿಗೂ ಧನ್ಯವಾದ. ಜಾಯಿನ್ ಆಗಿದ್ದಕ್ಕೆ ಇಷ್ಟೊತ್ತು ಇದ್ದೀರಾ ಎಲ್ಲರೂ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ತೊಂದ್ರೆ ಇಲ್ಲ. ಅಟ್ಲೀಸ್ಟ್ ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಅಲ್ಲಿ ವಿಡಿಯೋ ಆನ್ ಮಾಡ್ಕೊಳ್ಳಿ. ಸೊ ದಟ್ ಐ ನೋ. ಎಸ್ ಪೂಜಾ. ಪೂಜಾ seems to be a student. ಮಾತಾಜಿ. ಓಕೆ, ಅಂದ್ರೆ ಇದು ಯೂತ್ ಬ್ಯಾಚ್ ಮಿಕ್ಸ್ ಆಗಿದೆ ಅಲ್ಲ? ಯೂತ್ ಅಂಡ್ ಅಡಲ್ಟ್ಸ್ ಎರಡು ಮಿಕ್ಸ್. 18+ ಇಂದ ಮಾತಾಜಿ. ವೆರಿ ನೈಸ್. ಎಸ್ ಮಾತಾಜಿ. ವೆರಿ ನೈಸ್. ಯು ಆರ್ ಆಲ್ ವೆರಿ ಫಾರ್ಚುನೇಟ್. ಅಂದ್ರೆ ಮಕ್ಕಳಲ್ಲಿ ಸಿಕ್ಕಿರೋದು ತುಂಬಾ ಫಾರ್ಚುನೇಟ್. ಯಾಕಂದ್ರೆ ಈ ಏಜ್ ಅಲ್ಲಿ ಸಿಕ್ಕಿ ನೀವು ಅದನ್ನ ಕಂಟಿನ್ಯೂ ಮಾಡಿದ್ರೆ ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಐ ಮೀನ್ ಕಂಟಿನ್ಯೂ ಮಾಡಿ, ಅದನ್ನ ಬಿಡಬೇಡಿ ಅಷ್ಟೇ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮ್ಯಾಮ್.